ನಮಸ್ತೆ ವೀಕ್ಷಕರೇ, ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯಾ ಶೆಟ್ಟಿ. ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಸುದ್ದಿ ಬಿಡುಗಡೆ ಪತ್ರಿಕೆ ಕಳೆದ 40 ವರ್ಷ ಈಗ ಹತ್ತಿರ ಬರ್ತಾ ಇದೆ. 39 ವರ್ಷ ಆಯಿತು. ಗ್ರಾಮೀಣ ಭಾಗದಲ್ಲಿ ನಂಬರ್ 1 ಪತ್ರಿಕೆಯಾಗಿ ಎಲ್ಲರ ಮನೆ ಮಾತಾಗಿದೆ. ಕೇವಲ ಬೆಳ್ತಂಗಡಿ ಮಾತ್ರ ಅಲ್ಲ, ಪುತ್ತೂರು, ಸುಳ್ಯ ಅಲ್ಲೂ ಕೂಡ ಹಾಗೇನೆ ಗ್ರಾಮೀಣ ಪತ್ರಿಕೆಯಾಗಿ ನಂಬರ್ 1 ಪತ್ರಿಕೆಗೆ ಜನ ಮೆಚ್ಚುಗೆ ಪಡೆದಿರುವಂತಹ ಪತ್ರಿಕೆ. ಮುಖ್ಯವಾಗಿ ನಮ್ಮ ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಅವರ ಮಾರ್ಗದರ್ಶನದ ಜೊತೆಗೆ ಅವರ ಯೋಚನಾ ಲಹರಿಯ ಮೂಲಕ ಈ ಒಂದು ಪತ್ರಿಕೆ ಹೊರ ಬರ್ತಾ ಇದೆ. ಮುಖ್ಯವಾಗಿ ನಮ್ಮ ಪತ್ರಿಕೆ ವಿಶೇಷತೆ ಅಂತ ಹೇಳಿದ್ರೆ ನಿಷ್ಪಕ್ಷಪಾತವಾದ ಪತ್ರಿಕೆ. ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ನಾವು ಒಂದು ಹೋಗೋದಿಲ್ಲ. ಭ್ರಷ್ಟಾಚಾರವನ್ನ ವಿರೋಧವಾಗಿ ನೋಡುವಂತಹ ಪತ್ರಿಕೆ ನಮ್ಮದು. ಜೊತೆಗೆ ಯಾವುದೇ ವರದಿಯಾಗಲಿ ಅದನ್ನು ನಾವು ಯಾವುದೇ ಪ್ರಭಾವಿಗಳಿರಲಿ ಏನೇ ಇರಲಿ ಅವರ ಕಡೆ ನಾವು ವಾಲದೆ ಏನು ಸುದ್ದಿ ಇದೆಯೋ ಅದನ್ನು ಮಾತ್ರ ಪ್ರಕಟ ಮಾಡುವಂತಹ ನಮ್ಮ ಪತ್ರಿಕೆ ಈಗಾಗಲೇ ನಂಬರ್ 1 ಪತ್ರಿಕೆಯಾಗಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಪಡೆದಿದೆ. ಇನ್ನು ಈ ಒಂದು ಕಾರ್ಯಕ್ರಮ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು, ಇದು ಏನಂತ ಹೇಳಿದ್ರೆ ಪ್ರತಿ ಗುರುವಾರ ನಮ್ಮ ಪತ್ರಿಕೆ ಬರುತ್ತೆ. ಸುಳ್ಯದಲ್ಲಿ ಸೋಮವಾರ, ಆಮೇಲೆ ಪುತ್ತೂರಲ್ಲಿ ಪ್ರತಿ ವಾರ ಕೂಡ ಈ ಸುದ್ದಿ ಬಿಡುಗಡೆ ಪತ್ರಿಕೆ ಮಾರುಕಟ್ಟೆಗೆ ಬರುತ್ತೆ. ನಮ್ಮ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯಲ್ಲಿ ಮಾತ್ರ ಪ್ರತಿ ಗುರುವಾರ ನಿಮ್ಮ ಮನೆಗೆ ಬರುತ್ತೆ. ಹಾಗಾಗಿ ಅದರಲ್ಲಿ ಬರುವಂತಹ ಕೆಲವೊಂದು ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ನಾವು ವಿಶ್ಲೇಷಣೆ ಮಾಡುವಂತಹ ಕಾರ್ಯಕ್ರಮವೇ ಈ ವಾರಕ್ಕೊಂದು ಸುತ್ತು ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ. ಮುಖ್ಯವಾಗಿ ಇವತ್ತು ನಾವು ಕೆಲವೊಂದು ತಿಂಗಳ ಹಿಂದೆ ನಾವು ಆರಂಭ ಮಾಡಿದ್ವಿ, ಆದರೆ ಕೆಲವೊಂದು ಕಾರಣಾಂತರಗಳಿಂದ ಅದನ್ನು ಸ್ವಲ್ಪ ಡಿಲೇ ಮಾಡಿದ್ವಿ. ಮತ್ತೀಗ ಅದನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ನಾವು ವಿಶೇಷವಾಗಿ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ರಾಘವ್ ಶರ್ಮಾ. ಇವ್ರ ಬಗ್ಗೆ ಈಗಾಗಲೇ ಅನೇಕ ಮಂದಿಗೆ ಗೊತ್ತಾಗಿದೆ. ದೆಹಲಿಯಲ್ಲಿ ಇದ್ದಂಥವ್ರು, ಅವರು ಅನೇಕ 12 ವರ್ಷ 13 ವರ್ಷಗಳ ಕಾಲ ಪತ್ರಕರ್ತರಾಗಿ ಇದ್ದಂಥವ್ರು. ಇದೀಗ ನಮ್ಮ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ 3 ಸುದ್ದಿ ಸಂಸ್ಥೆಗಳಿಗೆ ಕೂಡ PRO ಆಗಿ, ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಎಲ್ಲರೂ ಕೂಡ ಸಂಪರ್ಕದಲ್ಲಿರುವಂತಹ ಒಂದು ವ್ಯಕ್ತಿಯಾಗಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸ್ವಾಗತ ರಾಘವ್ ಶರ್ಮಾ ಅವರೇ. ಓಕೆ, ಇದೀಗ ನಾವು ವಿಷಯಕ್ಕೆ ಬರೋಣ. ಇವತ್ತು ನಮ್ಮ ಈ ಸರಿಯ ಒಂದು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಅನೇಕ ವಿಷಯಗಳಿದೆ. ಮುಖ್ಯವಾಗಿ ನಾವು ಜನರ ಪರವಾಗಿ ಜನಗಳಿಗೆ ಏನೆಲ್ಲ ಸಮಸ್ಯೆ ಇದೆಯೋ ಅದನ್ನ ಮಾತ್ರ ಹೊತ್ಕೊಂಡು ಬರ್ತೀವಿ, ಹೆಚ್ಚಾಗಿ ಹೊತ್ಕೊಂಡು ಬಂದಿದ್ದೀವಿ. ಮುಖ್ಯವಾಗಿ ಗುಂಡಿ, ರಸ್ತೆ ಗುಂಡಿಮಯ. ಮುಖ್ಯವಾಗಿ ಈ ಗುರುವಾಯನಕೆರೆಯಿಂದ ಪಿಲಿಗೋಡು ನಮ್ಮ ಹೆಡ್ಲೈನ್ ಅಲ್ಲಿ ಹಾಕಿದೀವಿ. ಗುರುವಾಯನಕೆರೆಗುಡು ಪಿಲಿಗೋಡು ಮಾರ್ಗ ವಾವ್ ಅಲ್ಪರ್ದು ಉಬಾರ್ ಮುಟ್ಟ ಅಯ್ಯಯ್ಯೋ ಯಾವ ನಿಜ ಕೂಡ ಎಲ್ಲರೂ ಕೂಡ ಯಾವ ಹೇಳುವಂತ ಪರಿಸ್ಥಿತಿ ಆ ಗುಂಡಿಲಿದೆ. ನೀವು ದೃಶ್ಯಾವಳಿ ನೋಡ್ತಾ ಇರ್ಬೋದು ಶರ್ಮಾ ಅವರು. ನಾವು ನಮ್ಮ ಸುದ್ದಿ ನ್ಯೂಸ್ ಮುಖ್ಯಸ್ಥ ದಾಮೋದರ ದಂಡೋಲೆ ಅಲ್ಲಿ ಹೋಗಿ ವರದಿಯನ್ನ ಮಾಡಿದ್ರು. ಈ ಹಿಂದೆ ಕೂಡ ವರದಿ ಮಾಡಿದ್ರು. ಅಲ್ಲಿ ಎಷ್ಟು ರಸ್ತೆ ಗುಂಡಿ ಇದೆ ಅಂತ ಫುಲ್ ಕೌಂಟ್ ಮಾಡಿದ್ರು. ಇದೀಗ ಅದಾಗೀಗ ಮತ್ತೆ ಈಗ ಮಳೆ ಶುರುವಾಗಿದೆ. ರಸ್ತೆ ಗುಂಡಿ ಅದು ಹೊಳ್ಳನೋ ಕೆರೆನೋ ಗುಂಡಿ ಒಂದು ಗೊತ್ತಾಗ್ತಿಲ್ಲ. ಒಂದು ಗುಂಡಿಯನ್ನ ಅವಾಯ್ಡ್ ಮಾಡಕ್ ಹೋದ್ರೆ ಇನ್ನೊಂದು ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ. ಇದು ಬಹಳ ದುರಂತಮಯ ಸಂಗತಿ. ಒಂದು ಒಳ್ಳೆಯ ರಸ್ತೆ ಹೊಂದುವುದು ಕೂಡ ಒಂದು ಜನಸಾಮಾನ್ಯರ ಹಕ್ಕು. ಅದನ್ನು ನಾವು ಒಂದು ಫಂಡಮೆಂಟಲ್ ರೈಟ್ ಆಗುತ್ತೆ. ನಾವು ಟ್ಯಾಕ್ಸ್ ಕಟ್ತೇವೆ, ಸರ್ಕಾರಕ್ಕೆ ದುಡ್ಡನ್ನು ಕೊಡ್ತೇವೆ. ಹಾಗಾಗಿ ಒಂದು ನೀಟಾದ ರಸ್ತೆಯನ್ನು ಹೊಂದುವುದು ನಮ್ಮ ಹಕ್ಕು. ಆದರೆ ದೌರ್ಭಾಗ್ಯ ಏನಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನವರಿಗೆ, ಹಾಗೆ ದಕ್ಷಿಣ ಕನ್ನಡದ ಕೆಲ ಭಾಗದವರಿಗೆ ಈ ಭಾಗ್ಯ ಇಲ್ಲ. ಈ ಪಿಲಿಗೂಡಿಂದ ಉಪ್ಪಿನಂಗಡಿ ರಸ್ತೆ ನೋಡಿದ್ರೆ ಅದ್ರಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಪ್ರೆಗ್ನೆಂಟ್ ವುಮೆನ್ ಒಂದು ಗಾಡಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇದು ಕನಿಷ್ಠ ಮಟ್ಟದ ಒಂದು ನಾಚಿಕೆ ಕೂಡ ಇಲ್ಲಿನ ಅಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಆಗೋದಿಲ್ಲ ಅಂತ ಹೇಳೋದು ಪ್ರಶ್ನೆ. ಇವತ್ತು BJP ಅವರು ಪ್ರತಿಭಟನೆ ಮಾಡಿದ್ದಾರೆ. ಫಂಡ್ ಬರಲಿಲ್ಲ ನಮಗೆ, ಹೀಗಾಗಿ ಪಿಲಿಗೂಡಿಂದ ಉಪ್ಪಿನಂಗಡಿ ತನಕ ರಸ್ತೆ ರಿಪೇರಿ ಮಾಡ್ಲಿಕ್ಕೆ ಆಗಲಿಲ್ಲ ಅಥವಾ ಹೊಸ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ. ಈ ಹಿಂದೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತೆ ಶಾಸಕ ಪೂಂಜಾ ಅವರು ಸೇರಿ ಅಲ್ಲಿ ಪಿಲಿಗೂಡು ತನಕ ಒಂದು ರಸ್ತೆಯನ್ನು ಮಾಡಿದ್ರು. ಈಗ ಮಾಡಿದ್ದಾರೆ, ಈಗ ಓಡಾಡ್ಲಿಕ್ಕೆ ಆಗ್ತಿದೆ. ಆದ್ರೆ ಪಿಲಿಗೂಡಿಂದ ಉಪ್ಪಿನಂಗಡಿ ಹೋಗುದು ಹೇಗೆ? ಆಗುವಂತ ರಸ್ತೆ ಮತ್ತೆ ಬಹಳ ಪಾಪ್ಯುಲರ್ ಪ್ಲೇಸ್, ಧರ್ಮಸ್ಥಳಕ್ಕೆ ಹೋಗುತ್ತೆ ಈ ರಸ್ತೆ. ಈ ಕಡೆಯಿಂದ ಬಂದ್ರೆ ಉಪ್ಪಿನಂಗಡಿಯಿಂದ ಕಡೆ ಬಂದ್ರೆ ಒಂದು ಹೆಚ್ಚು ಟೂರಿಸಂಗೆ ಲಿಂಕ್ ಇರುವಂತ ರಸ್ತೆ. ಪರಿಸ್ಥಿತಿ ನೋಡಿದ್ರೆ ಜನ ನಕ್ಕೊಂಡಾರು. ಬೇರೆ ಜಿಲ್ಲೆಯವರು ಬಂದ್ರೆ ನಮ್ಮ ಪರಿಸ್ಥಿತಿ ನೋಡಿದ್ರೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ, ಇದು ನೋಡಿದ್ರೆ ಬುದ್ಧಿಹೀನರ ಜಿಲ್ಲೆ ಅಂತ ಹೇಳ್ಬೋದು. ಟೂರಿಸ್ಟ್ ಪ್ಲೇಸ್ ನಮ್ಮ ಧರ್ಮಸ್ಥಳ, ಆ ಕಡೆ ಬರುವಂತವ್ರು ಮತ್ತೆ ಈ ಕಡೆ ನಮ್ಮ ತಲೆಗೆ ನಾವೇ ಹೊಡ್ಕೊಳ್ಬೇಕು ಇಂಥ ಪರಿಸ್ಥಿತಿಯನ್ನ ನೋಡಿ. ಮಳೆಗಾಲ ಬರೋ ತನಕ ನಾವು ಕಾಯ್ಬೇಕು, ಆಮೇಲೆ ಅದಕ್ಕೆ ಹಣ ಇಲ್ಲ ಇದಿಲ್ಲ ಅಂತ. ಅದ್ರ ಮೊದ್ಲು ಏನ್ ಮಾಡ್ತಿದ್ರು ಹಾಗಾದ್ರೆ? ಎಸ್, ಎಕ್ಸಾಕ್ಟ್ಲಿ. ಅದೀಗ ಈಗ ನಮ್ಗೆ ಹೇಳೋಕೆ ಅದೊಂದು ಸಾಮಾನ್ಯ ರಸ್ತೆ ಒಂದು ಫಂಡ್ ಬರ್ತಿಲ್ಲ ಅಂತ. ಆದ್ರೆ ಅಲ್ಲಿರುವಂತ ಜನಸಾಮಾನ್ಯರು ಸುತ್ತು ಬಳಸಿ ಹೋಗ್ಬೇಕು. ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ಹೋಗುವಂತ ಒಂದು ದಾರಿಯಲ್ಲ. ಶಾಲೆ ಮಕ್ಕಳು ಹೋಗ್ತಾರೆ ಬೆಳಗ್ಗೆ ಎದ್ದು, ಸಾವಿರಾರು ವೆಹಿಕಲ್ಗಳು ಈ ರಸ್ತೆಯಲ್ಲಿ ಓಡಾಡ್ತಾವಂತೆ. ಅಂದ್ರೆ ಇವರಿಗೆ ಒಂದು ಕನಿಷ್ಠ ಸಾಮಾನ್ಯ ಪ್ರಜ್ಞೆ ಇದೆಯಾ ನಮ್ಮನ್ನ ಆಳುವವರಿಗೆ ಮತ್ತೆ ಅಧಿಕಾರ ವರ್ಗಕ್ಕೆ? ಒಂದು ಬೇಸಿಕ್ ಕಾಮನ್ ಸೆನ್ಸ್. ರಿಪೋರ್ಟ್ ಮಾಡುವ ದೃಶ್ಯಾವಳಿ ನೋಡಿ, ಅವ್ರು ಪ್ರತಿಯೊಂದು ಗುಂಡಿ ಕೂಡ ಇಳ್ಕೊಂಡು ನೋಡ್ತಾ ಇದ್ದಾರೆ. ಹಳ್ಳ ತರ ಇದೆ,
ಹೌದು. ದಾಮೋದರ್ ಅವ್ರನ್ನ ಈ ವಿಷಯದಲ್ಲಿ ಅಪ್ರಿಶಿಯೇಟ್ ಮಾಡ್ಬೇಕು. ಒಂದು 6-8 ತಿಂಗಳ ಹಿಂದೆ 1100 1200 ಹೊಂಡಗಳಿದ್ದಂತ ಲೆಕ್ಕ ಮಾಡಿ ಹಾಕಿದ್ರು. ಈಗ 793 ಹೊಂಡ ಇದೆ ಅಂತ ಹೇಳಿದ್ದಾರೆ. ಈ ಇಷ್ಟು ವರದಿ ಮಾಡಿದ ಮೇಲೂ ಕೂಡ ಈ ಸಮಸ್ಯೆ ಬರ್ತದೆ ಅಂತ ಗೊತ್ತಿದ್ದ ಮೇಲೂ ಕೂಡ ನಮ್ಮ ನಾಳು ಅವರು ನಮ್ಮನ್ನು ಈ ರೀತಿಯಾದಂತ ಕೂಪಕ್ಕೆ ತಳ್ಳಿದಾರಲ್ಲ, ಅವ್ರಿಗೇನು ಹೇಳ್ಬೇಕಾಗಾದ್ರೆ? ಓಕೆ, ಈಗ ನಾವು ದಾಮೋದರ ಇದೀಗ ದಾಮೋದರ್ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ದಾಮೋದರ್ ಗುಂಡಿ ಅಯ್ಯಯ್ಯೋ ಹೋಗಿ ವರದಿ ಮಾಡಿದ್ರಿ, ಹೇಗಿತ್ತು ನಿನ್ನ ಪರಿಸ್ಥಿತಿ? ಹೋಗುವ ಕರೆಕ್ಟ್. ಬೆಳ್ತಂಗಡಿಯಲ್ಲಿ ಗುರಾಯಂಕೆರೆಯಿಂದ ಪಿಲಿಗೂಡಿನ ತನಕ ಹೋಗುವಂತ ರಸ್ತೆ ನಿಜಕ್ಕೂ ನಾವು ಏನ್ ಹೆಡ್ಡಿಂಗ್ ಹಾಕಿದ್ದೇವೆ, ಗುರಾಯನಕೆರೆ ಟು ಪಿಲಿಗೂಡು ವಾವ್ ವಾವ್ ಅನ್ನುವಂಥದ್ದು ಅದು ಸತ್ಯ. ಯಾಕೆಂತಂದ್ರೆ ಪಿಲಿಗೂಡಿನ ತನಕ ಸಾಗುವುದೇ ಗೊತ್ತಾಗುದಿಲ್ಲ, ಅಷ್ಟು ವೇಗವಾಗಿಯೂ ಕೂಡ ಹೋಗುವುದು. ಬಹಳ ಅದ್ಭುತವಾಗಿ ರಸ್ತೆ ನಿರ್ಮಾಣ ಆಗಿದೆ. ಇದನ್ನ ಕೇಂದ್ರ ಸರ್ಕಾರದ ಕಡೆಯಿಂದ CSR ಫಂಡ್ ಇಂದ ಮಾಡಲಾಗಿದೆ ಅನ್ನುವಂಥದ್ದನ್ನ ಈ ಹಿಂದೆಯೂ ಕೂಡ ಹೇಳಿದ್ರು. ಬ್ರಿಜೇಶ್ ಚೌಟ ಮತ್ತು ಶಾಸಕ ಹರೀಶ್ ಪೂಂಜಾ ಅವರು ಇದನ್ನ ಉದ್ಘಾಟನೆಗೊಳಿಸಿದ್ರು. ಪಿಲಿಗೂಡಿನಿಂದ ಉಪ್ಪಿನಂಗಡಿ ತನಕದ ರಸ್ತೆಯ ಕಥೆ ಮಾತ್ರ ಅಯೋಮಯ. ಯಾಕೆಂತಂದ್ರೆ ಬಹಳಷ್ಟು ಸಮಸ್ಯೆ ಆಗಿತ್ತು. ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕಂತೂ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಶೋಚನೀಯ ಪರಿಸ್ಥಿತಿ. ಆ ಪ್ರಯಾಣಿಕರದಿರ್ಬೋದು ಅಥವಾ ಅಲ್ಲಿಯ ನಿತ್ಯ ಓಡಾಟದವ್ರು ಇರ್ಬೋದು. ನಿನ್ನೆ ನಾವು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಕುಪ್ಪೆಟ್ಟಿಯ ಸಮೀಪ ಇದ್ದಂತ ದೊಡ್ಡ ದೊಡ್ಡ ಹೊಂಡಗಳಿಗೆ ಇತ್ತೀಚೆಗಷ್ಟೇ 1 ವಾರದ ಹಿಂದೆ ಜಲ್ಲಿಯನ್ನ ಹಾಕಿದ್ರು. ಆ ಎಲ್ಲ ಜಲ್ಲಿ ಎದ್ದು ಹೋಗಿದೆ. ಈಗ ನಿನ್ನೆ ನಾವು ಅಲ್ಲಿ ಮಾತನಾಡಿಸುವಂತ ಸಂದರ್ಭದಲ್ಲಿ ಕುಪ್ಪೆಟ್ಟಿಯ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಹೇಳ್ತಾರೆ, ಕುಪ್ಪೆಟ್ಟಿಗೆ ಬಂದಂತ ಕೆಲವರು ನಮ್ಮ ಹತ್ರ ಕೇಳ್ತಾರೆ, ಸರ್ ಗುರಾಯನಕೆರೆ ಇಲ್ಲಿಯೇ ಬಂತ ಅಂತ. ಯಾಕಂತಂದ್ರೆ ಇದು ಗುರಾಯನಕೆರೆಯ ಕುಪ್ಪೆಟ್ಟಿಯ ಅಂತ ಹಾಗೆ ಕೇಳ್ತಾರೆ. ರಸ್ತೆಯಲ್ಲಿ ಕೆರೆ ತರ ಇದೆ, ಇದು ಗುರಾಯನಕೆರೆ ಅಂತ ಕೇಳ್ತಾರೆ ಅನ್ನುವಂಥದ್ದನ್ನ ಆಟೋ ಚಾಲಕ ಒಬ್ರು ಹೇಳಿದ್ರು. ಅದಾದ ನಂತರ ಅಲ್ಲಿಂದ ಮುಂದೆ ಬಂದ್ರೆ ನಿಮಗೆ ಗರೋಡಿ ಇರ್ಬೋದು, ಶಿವಗಿರಿ ಇರ್ಬೋದು, ನೇಜಿಕಾರ್ ಇರ್ಬೋದು, ಅನಂತರ ಕರಾಯ ಇರ್ಬೋದು, ಇಲ್ಲೆಲ್ಲವೂ ಕೂಡ ವರ್ಸ್ಟ್ ಸಿನಾರಿಯೋ ಇದೆ. ಯಾಕೆಂತಂದ್ರೆ ಪ್ರತಿ ಒಂದು ಹೊಂಡವೂ ಕೂಡ ನಮ್ಮ ಇಡೀ ಒಂದು ಸಣ್ಣ ಸಣ್ಣ ಗಾಡಿ ಯಾವ್ದಾದ್ರೆ ಖಂಡಿತವಾಗಿ ಅವರು ರಿಪೇರಿಗೆ ಇಡಬೇಕು ಅಲ್ಲಿಂದ. ಮತ್ತು ಜೋರಾದ ಮಳೆ ಬಂದಂತ ಸಂದರ್ಭದಲ್ಲಿ ಯಾವ ಹೊಂಡವೂ ಕೂಡ ಗೊತ್ತಾಗ್ತಾ ಇಲ್ಲ, ಯಾವ ಹೊಂಡವೂ ಕೂಡ ಗೊತ್ತಾಗ್ತಿಲ್ಲ. ಮತ್ತು 2 ವೀಲರ್ನವರು ಅಲ್ಲಿ ಬಿದ್ದದ್ದಕ್ಕೆ ಲೆಕ್ಕ ಇಲ್ಲ. ಇತ್ತೀಚೆಗೆ ಅಲ್ಲಿ ಹಾಲ್ ತೆಗೆದುಕೊಂಡು ಹೋಗುವವರು ಹಲವಾರು ಜನ ಬಿದ್ದಿದ್ದಾರೆ. ಅದರ ಜೊತೆಗೆ ಒಂದು 15-20 ಲೀಟರ್ ಹಾಲು ಬಹಳಷ್ಟು ಜನ ನೊಂದ್ಕೊಂಡಿದ್ದಾರೆ. ಬಹಳಷ್ಟು ಜನಕ್ಕೆ ಹಾಲು ವೇಸ್ಟ್ ಆಗಿದೆ. ಅದ್ರ ಜೊತೆಗೆ ನಿನ್ನೆ ನಾವು ಮಾತನಾಡ್ತಿರ್ಬೇಕಾದ್ರೆ ಅಲ್ಲಿ ಆ ಸರಸ್ವತಿ ಸ್ಕೂಲ್ ಇರ್ಬೋದು, ಮನುಷ್ಯರ ಸ್ಕೂಲ್ ಇರ್ಬೋದು, ಇನ್ನಿತರ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಹೋಗುವಂತ ವಿದ್ಯಾರ್ಥಿಗಳು ಕೂಡ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು, ನಮಗೆ ಮನೆಗೆ ಹೋಗಿ ಮೇಕೈ ನೋವಾಗ್ತದೆ, ನಮಗೆ ಇಲ್ಲಿ ನಿತ್ಯ ಓಡಾಡಕ್ ಆಗೋದಿಲ್ಲ, ಇದನ್ನ ಆದಷ್ಟು ಬೇಗ ಸರಿಪಡಿಸಿ ಕೊಡಿ ಅಂತ. ಸರಿಪಡಿಸಿ ಕೊಡಿ ಅಂತ ಯಾರ ಹತ್ರ ಕೇಳೋದು ಅಂತ ಗೊತ್ತಿಲ್ಲ. ಯಾಕೆಂತಂದ್ರೆ ಇವತ್ತು ಬೆಳಗ್ಗೆ ಶಾಸಕ ಹರೀಶ್ ಪೂಂಜಾ ಅವರು ಅಲ್ಲಿ ಬಂದಿದ್ರು. ಅವರು ಬಂದು ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಯಾಕೆ ಅಂತಂದ್ರೆ ನಮಗೆ ಫಂಡ್ ಕೊಡ್ತಾ ಇಲ್ಲ ಸರ್ಕಾರಕ್ಕೆ. ನಾನು 6 ಬಾರಿ, 1-2 ಬಾರಿ ಅಲ್ಲ 6 ಬಾರಿ ಈ ಒಂದು ರಸ್ತೆಯನ್ನ ಸರಿಪಡಿಸಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದೇನೆ. ಆದ್ರೆ ಯಾವುದಕ್ಕೂ ಅವರು ಒಪ್ಕೊಂಡಿಲ್ಲ ಅಥವಾ ಯಾವುದನ್ನು ಎಲ್ಲಿ ನಮಗೆ ಒಂದು ಫಂಡ್ ಅನ್ನ ರಿಲೀಸ್ ಮಾಡ್ಲಿಲ್ಲ. ರಾಜ್ಯ ಸರ್ಕಾರದಲ್ಲಿ ಫಂಡ್ ಇಲ್ಲ ರಿಲೀಸ್ ಮಾಡ್ಲಿಕ್ಕೆ, ಅವರು ಫಂಡ್ ಇಲ್ಲದೆ ಕೂತಿದ್ದಾರೆ. ಇಲ್ಲಿ ಫಂಡ್ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಬಹಳಷ್ಟು ರಾಜಕೀಯವಾಗಿಯೂ ಕೂಡ ಮಾತನಾಡಿದ್ರು. ಕಳೆದ ಬಾರಿ ರಕ್ಷೀಶ್ವರಾಮ್ ಅವರು ಕಲ್ಲೇರಿಯ ಪೇಟೆಗೆ ಲೋಕೋಪಯೋಗಿ ಸಚಿವರನ್ನ ಕರ್ಕೊಂಡು ಬಂದಿದ್ರು. ಆ ಲೋಕೋಪಯೋಗಿ ಸಚಿವರನ್ನ ಕರ್ಕೊಂಡು ಬಂದಾಗ ನಾನು ಅನ್ಕೊಂಡೆ, ಆಯ್ತು ಕಂಪ್ಲೀಟ್ ಕ್ರೆಡಿಟ್ ಅವರಿಗೆ ಕೊಡುವ, ಈ ರಸ್ತೆ ಆಗ್ಲಿ ಅನ್ನುವಂತಹ ರೀತಿಯಲ್ಲಿ ನಾನು ಅಂದುಕೊಂಡಿದ್ದೆ. ಆದ್ರೆ ಅಲ್ಲಿ ಹಾಗಾಗ್ಲಿಲ್ಲ. ಬದಲಾಗಿ ಇಲ್ಲಿಯ ತನಕ ಅವರೆಲ್ಲ ಮನವಿ ಮಾಡಿದ್ರು ಕೂಡ ಈ ರಸ್ತೆಗೆ ವ್ಯವಸ್ಥೆಗಳಾಗ್ಲಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ನಿನ್ನೆ ನಾವೇನು ವಾವ್ ಅಯ್ಯಯ್ಯೋ ನೋ ಯಾವ ಅಂತ ಹೇಳುವಂತ ವರದಿ ಮಾಡಿದ್ವಿ. ಈ ವರದಿಯ ನಂತರ ಅಧಿಕಾರಿಗಳು ಒಂದು ಚಿಕ್ಕ JCB ಯನ್ನ ಕಳಿಸಿ ಅಲ್ಲಿಗೆ ಒಂದು ತೇಪೆ ಕಾರ್ಯ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅದನ್ನು ನಾವು ಹಾಕಿದ್ದೇವೆ. ಅದಕ್ಕೆ ಒಂದು ಹೆಡ್ಡಿಂಗ್ ಕೂಡ ಕೊಟ್ಟಿದ್ದೇವೆ, ಇದು ಕಣ್ಕಟ್ಟಿನ ಕೆಲಸ ಅಂತ. 100ಕ್ಕೆ 100 ಕಣ್ಕಟ್ಟಿನ ಕೆಲಸ. ಯಾಕೆಂತಂದ್ರೆ ಈಗ ಅವ್ರೇನು ಬೆಳಿಗ್ಗೆ ಕೆಲಸ ಮಾಡ್ತಿದ್ರು, ಮಧ್ಯಾಹ್ನ ಅದೇ ರೋಡ್ ನಲ್ಲಿ ನಾವು ಬಂದಾಗ ಅಲ್ಲಿ ಮತ್ತೆ 1-2 ಹೊಂಡಗಳು ಬಾಯಿ ತೆರೆದುಕೊಂಡು ಕುಳಿತಿವೆ. ಯಾಕಂತಂದ್ರೆ ಅವ್ರು ಅಲ್ಲಿದ್ದೇ ಮಣ್ಣನ್ನು ತೆಗೆದು ಅಲ್ಲಿಗೆ ಹಾಕಿರೋದು. ಈ ಮಳೆಯ ಸಂದರ್ಭದಲ್ಲಿ ಹಾಗೆ ಮಾಡಿದ್ರೆ ಖಂಡಿತ ವರ್ಕೌಟ್ ಆಗೋದಿಲ್ಲ. ಇದು ಅಲ್ಲಿ ಕೆಲಸ ಮಾಡುವವರು ಕೂಡ ನಮ್ಮ ಹತ್ರ ಆಫ್ ದಿ ರೆಕಾರ್ಡ್ ಹೇಳಿದ್ದಾರೆ. ಅಧಿಕಾರಿಗಳು ಯಾರಾದ್ರೂ ಇದನ್ನ ಕೇಳ್ತಾ ಇದ್ರೆ ಅವರಿಗೆ ಗೊತ್ತಾಗಬೇಕು. ಅಲ್ಲಿ ಕೆಲಸ ಮಾಡ್ತಿದ್ದವರು ಕೂಡ ಹೇಳಿದ್ದಾರೆ ಏನು ಅಂತಂದ್ರೆ,
ಖಂಡಿತ ಇದು 2 ದಿನದಲ್ಲಿ ಹೋಗುತ್ತೆ ಸರ್. ಇದು ಸುಮ್ಮನೆ ಒಂದು ತೇಪೆ ಕಾರ್ಯ ಅಂತ. ಹೌದು. ಈ ರೀತಿಯ ತೇಪೆ ಕಾರ್ಯ ಆಗ್ತಾ ಇದೆ. ಒಂದು ಗುಡ್ ನ್ಯೂಸ್ ಇದೆ ಏನು ಅಂತಂದ್ರೆ, ಶಾಸಕ ಹರೀಶ್ ಪೂಂಜೆ ಒಂದು ಮಾತನ್ನ ಹೇಳಿದ್ದಾರೆ ಇವತ್ತು ಪ್ರತಿಭಟನೆಯಲ್ಲಿ. ನಾನು ಒಂದೆರಡು ನಮ್ಮ ಕಾಂಟ್ರಾಕ್ಟರ್ ಗಳಿಗೆ ಹೇಳಿ ಒಂದಷ್ಟು ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ಲಿಕ್ಕೆ ಅವ್ರ ಹತ್ರ ಮನವಿಯನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡುವ, ಅವರ ಮನವಿಗೆ ಆದಷ್ಟು ಬೇಗ ಅವ್ರು ಮನವಿ ಮಾಡ್ಲಿ, ಅದು ಬೇಗ ಫಲಪ್ರದ ಆಗ್ಲಿ, ಈ ಹೊಂಡ ಗುಂಡಿಯ ರಸ್ತೆಯಿಂದ ನಮಗೊಮ್ಮೆ ಮುಕ್ತಿ ಸಿಗ್ಲಿ ಅನ್ನುವಂಥದ್ದು. ಮತ್ತೆ ಇನ್ನೊಂದು, ಖಂಡಿತ ಎಷ್ಟೇ ಮುಕ್ತಿ ಕೊಟ್ರು ಈಗ ಇದಕ್ಕೆ ಸಂಪೂರ್ಣ ರಸ್ತೆ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಮಳೆಗೆ ರಸ್ತೆ ಮಾಡೋದು ಕಷ್ಟ. ಆದ್ರೆ ಇದಕ್ಕೆ ಒಂದು ತೇಪೆ ಕಾರ್ಯವೋ ಹೊಂಡ ಮುಚ್ಚುವ ಕಾರ್ಯವೋ ಇದು ನಿರಂತರವಾಗಿ ಆಗ್ಲೇಬೇಕು. ಇಲ್ಲವಾದಲ್ಲಿ ಈಗ ಬಹಳಷ್ಟು ಜನ ಬಿದ್ದಂತ ಉದಾಹರಣೆಗಳಿವೆ. ಬಹಳಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆಗಳಾಗ್ತವೆ. ಬಹಳಷ್ಟು ಜನಕ್ಕೆ ಆರ್ಥಿಕವಾಗಿ ಕೂಲಿನಾಲಿ ಮಾಡುವವರು ಇರ್ಬೋದು, ಎಲ್ಲರೂ ಕೂಡ ಇರ್ಬೋದು. ಅವರು ಹೌದು ಹೌದು. ದಾಮೋದರ್, ನಾನು ರಾಘವ ಶರ್ಮಾ. ಹೇಳಿ. ಈಗ ಶಾಸಕ ಹರೀಶ್ ಪೂಂಜೆ ಅವರು ಸಾರ್ವಜನಿಕ ಅಹವಾಲನ್ನ ತೆಗೆದುಕೊಳ್ತಾರೆ, ಅನೇಕರಿಗೆ ಸ್ಪಂದನೆ ಮಾಡ್ತಾರೆ ಅಂತ ಒಂದು ಮಾತಿದೆ. ಸೊ ಅದೇ ರೀತಿಯಾಗಿ ಕಾಂಗ್ರೆಸ್ ನಾಯಕರಾಗಿರುವಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ರಕ್ಷಿತ್ ಶಿವರಾಮ್ ಕೂಡ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸಿ ಅವರಿಗೆ ಸ್ಪಂದನೆ ಮಾಡುವಂತೆ ಕೆಲಸ ಮಾಡ್ತಾರೆ. ಮತ್ತೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳನ್ನು ನೋಡ್ತೇವೆ. ಇದಕ್ಕೆ ಸಾರ್ವಜನಿಕ ಅಹವಾಲು ಕೊಡಬೇಕಾಗಿಲ್ಲ. ಇದು ಎಲ್ರಿಗೂ ಕಾಣುವಂಥದ್ದು ಮತ್ತೆ ಎಲ್ಲರೂ ಅನುಭವಿಸಿರುವಂಥ ಒಂದು ಯಾತನೆ ಇದು. ಇದನ್ನ ಅವರು ರಕ್ಷಿತ್ ಶಿವರಾಮ್ ಅವರು ಒಂದು ಸ್ವಲ್ಪ ತಮ್ಮ ರಾಜಕೀಯ ಭವಿಷ್ಯಕ್ಕೂ ಒಳ್ಳೆಯದು ಅಂದುಕೊಂಡು ತಮ್ಮ ಸ್ಟೇಟ್ನಲ್ಲಿರುವಂಥ ಲೀಡರ್ಸ್ಗಳನ್ನು ಕನ್ವಿನ್ಸ್ ಮಾಡಿ ಒಂದಷ್ಟು ಫಂಡನ್ನು ಕನಿಷ್ಠ ಮಟ್ಟದ ಫಂಡನ್ನಾದರೂ ರಿಲೀಸ್ ಮಾಡಿ ಈ ಒಂದು ಸಮಸ್ಯೆ ಬರದಾಗಿ ನೋಡ್ಕೊಳ್ಬೇಕಲ್ಲ. ಅದ್ರಲ್ಲಿ ಏನಾದರೂ ಅವ್ರು ಫೇಲ್ಯೂರ್ ಆದ್ರಂತ ನಿಮ್ಗೆ ಅನ್ಸತ್ತಾ? ಇಲ್ಲ, ಖಂಡಿತ. ಎಂತ ಗೊತ್ತುಂಟಾ, ಈಗ ರಾಜಕೀಯವಾಗಿ ನೋಡೋದಾದ್ರೆ ಇಲ್ಲಿ ಯಾರು ಫೇಲ್ಯೂರು ಯಾರು ಪಾಸ್ ಆದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಫೇಲ್ಯೂರ್ ಆದ ಜನ ಸರ್. ಯಾಕಂತಂದ್ರೆ ನರಕ ನಮ್ಮದು. ಆ ರೋಡಿನಲ್ಲಿ ಹೋಗುವಂತಹ ನಿತ್ಯ ನರಕ ನಮ್ಮದು. ನಿತ್ಯ ನರಕ ನಮ್ಮದಾಗಿರೋದ್ರಿಂದ ಫೇಲ್ಯೂರ್ ನಾವು. ಯಾಕೆಂತಂದ್ರೆ ಇವತ್ತು ನಾವು ಅವ್ರ ಫೇಲ್ಯೂರು ಇವ್ರ ಫೇಲ್ಯೂರ್ ಅಂತ ಹೇಳ್ಬೋದು, ಆದರೆ ನಾಳೆ ದಿವಸ ಅವ್ರು ಅವರದೇ ಆದಂತಹ ರಾಜಕೀಯವನ್ನ ಮಾಡ್ಕೊಂಡು ಅವ್ರವರಷ್ಟಕ್ಕೆ ಇರ್ತಾರೆ. ಆದ್ರೆ ನಾವು ಹೊಂಡಗಳಲ್ಲಿ ಈಗ ಒಂದು ಯಾವುದೇ ನಾಯಕ ಆಗಿರ್ಲಿ ಅಲ್ಲಿ ನಿತ್ಯ ಓಡಾಡ್ತಾರ? ಇಲ್ಲ. ನಿತ್ಯ ಓಡಾಡೋರು ಯಾರು? ನಿತ್ಯ ಓಡಾಡೋರು ಜನಸಾಮಾನ್ಯರು. ಒಂದು ಕಾಲಕ್ಕೆ ಒಂದೊಂದು ಪಕ್ಷದ ಕಡೆ ಇರ್ತಾರೆ, ಅಥವಾ ಬೇರೆ ಬೇರೆ ಪಕ್ಷ ಅವರದೇ ಆದಂತ ಒಂದು ಇರಾದೆಗಳು ಇರಬಹುದು. ಆದ್ರೆ ನನಗೆ ಅನ್ಸುತ್ತೆ ಇಲ್ಲಿ ಜನರು ಫೇಲ್ಯೂರು. ಜನರು ಕೇಳುವ ರೀತಿಯಲ್ಲಿ ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಜನ ಖಾರವಾಗಿ ನಿಂತ್ರೆ ಯಾವ ನಾಯಕನೂ ಇಲ್ಲ. ಪ್ರತಿಭಟನಾ ಮನಸ್ಥಿತಿ ಕಡಿಮೆ ದಕ್ಷಿಣ ಕನ್ನಡದಲ್ಲಿ. ಜನ ಖಾರವಾಗಿ ನಿಂತ್ರೆ ಯಾವ ನಾಯಕರು ಇಲ್ಲ. ಜನರಿಂದನೇ ನಾಯಕ ಸರ್, ನಾಯಕರಿಂದ ಜನ ಅಲ್ಲ. ಹೊಂದಾಣಿಕೆ ಮನೋಭಾವ. ಇವತ್ತು ಇಲ್ಲಿ ಬೆಳಗಿನ ಪ್ರತಿಭಟನೆಯಲ್ಲಿ ನೋಡಿದಾಗ ಅವ್ರ ಅಸಹಾಯಕತೆ ಇತ್ತು. ಯಾಕಂತಂದ್ರೆ ನಾನು 6 ಬಾರಿ ಕೇಳಿದೀನಿ, ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಇದಕ್ಕೆ ಹೊಣೆ ಯಾರು? ರಾಜ್ಯ ಸರ್ಕಾರ ಹೊಣೆ. 6 ಬಾರಿ ಒಬ್ಬ ಶಾಸಕ ಮನವಿ ಮಾಡಿರುವಂತದ್ದು ದೊಡ್ಡ ವಿಷಯನೇ. 6 ಬಾರಿ ಮನವಿ ಮಾಡಿದ್ರು ಏನು ಕೊಡ್ಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ದೊಡ್ಡ ವಿಷಯ. ಆ ಮಟ್ಟಿಗೆ ಗುರಾಯನ್ಕೆರೆಯಿಂದ ಪಿಲಿಗುಡ್ ತನಕ ಆಯ್ತಲ್ಲ ಅಂತ ಸ್ವಲ್ಪ ಮಟ್ಟಿಗೆ ಸಮಾಧಾನ ಅಷ್ಟೇ. ಹೌದೌದು, ಖಂಡಿತ. ಗುರಾಯನ್ಕೆರೆಯಿಂದ ಪಿಲಿಗುಡಿನ ತನಕ ರಸ್ತೆ ಸೂಪರ್ ಆಗಿದೆ. ಅದು ನಾವು ಯಾವುದೇ ಮುಚ್ಚುಮರೆ ಮಾಡದೆ ನಾವು ಪೇಪರ್ನ ಸ್ಟೋರಿ ಮಾಡಬೇಕಾದ್ರೂ ಕೂಡ ನಿಮಗೆ ಗುರಾಯನಕೆರೆ ಟು ಪಿಲಿಗುಡು ಮಾಡದೆ ಡೈರೆಕ್ಟ್ ಕುಪ್ಪೆಟ್ಟಿ ಟು ಉಪ್ಪಿನಂಗಡಿ ಅಂತ ಮಾಡ್ಬೋದಿತ್ತು. ಆದ್ರೆ ನಾವು ಹಾಗೆ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಹೇಳಿ? ಅದರದ್ದು ಪರಿಸ್ಥಿತಿ ಹಾಗೆ ಇತ್ತು. ಗುರಾಯನಕೆರೆ ಟು ಪಿಲಿಗುಡಿನ ತನಕ ಪರಿಸ್ಥಿತಿ ಹಾಗೆ ಇತ್ತು. ಅದನ್ನ ಸರಿಪಡಿಸಿದ್ದಾರೆ. ಅಲ್ಲಿ ಓಡಾಡ್ಲಿಕ್ಕೆ ಈಗ ಸೂಪರ್ ಆಗ್ತಿದೆ. ತುಂಬಾ ಚೆನ್ನಾಗಿ ಓಡಾಡ್ಬೋದು. ವಾವ್ ಅನ್ನುವಂತಹ ರೀತಿಯಲ್ಲಿ ಇದೆ. ಆದ್ರೆ ಅಲ್ಲಿಂದ ನಂತರ ಮಾತ್ರ ನರಕ ಯಾತನೆ ಉಂಟಲ್ಲ, ಅದು ಯಾರಿಗೂ ಬೇಡ ಅನ್ನುವಂಥದ್ದು. ನಿಮಗೆ ನನ್ನ ಜೊತೆಗೆ ಬಸ್ನಲ್ಲಿ ನಾನು ವಾರದಲ್ಲಿ 2-3 ದಿನ ಪುತ್ತೂರಿನಿಂದ ಬೆಳ್ತಂಗಡಿಗೆ ಪ್ರಯಾಣಿಸ್ತೇನೆ. ನನ್ನ ಜೊತೆ ಬರುವಂತ ಬಸ್ನಲ್ಲಿ ಪ್ರಯಾಣಿಕರು ಹೇಳ್ತಾರೆ, ಯಾವ ಸೀಟಲ್ಲಿ ಕೂತ್ರೆ ಜಂಪ್ ಆಗುದಿಲ್ಲ ಅಂತ. ಆದ್ರೆ ಯಾವ ಸೀಟು ಇಲ್ಲ ಸರ್ ಬಸ್ಸಲ್ಲಿ ಜಂಪ್ ಆಗದ ಸೀಟು. ಎಲ್ಲರೂ ಕೂಡ ಬೆನ್ನು ಅಂತ ಹೇಳ್ತಿರ್ತಾರೆ. ಎಲ್ಲರೂ ಕೂಡ ನಮ್ಗೆ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ನಮ್ಮ ವಾಸ್ತವತೆ. ಅದ್ರ ಜೊತೆಗೆ ಪುತ್ತೂರು ಬೆಳ್ತಂಗಡಿಗೆ ಹೋಗುವಂತಹ ಖಾಸಗಿ ಬಸ್, ಉಪ್ಪಿನಂಗಡಿ ಬೆಳ್ತಂಗಡಿಗೆ ಹೋಗುವಂತಹ ಖಾಸಗಿ ಬಸ್ನವ್ರ ಹತ್ರ ಮಾತಾಡಿ ಅವ್ರು ಹೇಳ್ತಾರೆ, ಪ್ರತಿನಿತ್ಯ ವಾರಕ್ಕೆ 2 ಸಲ ಅವರು ಗ್ಯಾರೇಜ್ ಅಲ್ಲಿ ಕೊಂಡೋಗಿ ನಿಲ್ಲಿಸ್ತಾರೆ ಗಾಡಿಯನ್ನ. ನೀವು ಕುಪ್ಪೇಟಿ ಇರ್ಬೋದು, ಕರಾಯ ಇರ್ಬೋದು, ಅಲ್ಲಿ ನೇಚಿಕಾರಿ ಇರ್ಬೋದು, ಶಿವಗಿರಿ ಇರ್ಬೋದು, ಅಲ್ಲಿ ಆಟೋ ಡ್ರೈವರ್ಸ್ ಹತ್ರ ಮಾತಾಡಿ. ಅವ್ರು ಮಾತಾಡುವಾಗ ಹೇಳ್ತಾರೆ, ನಮಗೆ ಒಂದು ಬಾಡಿಗೆ ಹೋದ್ರೆ ನಮಗೆ ಬಾಡಿಗೆಗಿಂತ ಜಾಸ್ತಿ ಖರ್ಚು ಬರುತ್ತೆ ಸರ್ ಅಂತ ಹೇಳ್ತಾರೆ. ಅದರ ಜೊತೆಗೆ ಅವ್ರು ಹೇಳ್ತಾರೆ, ನಮಗೆ ಉಪ್ಪಿನಂಗಡಿಯ ಸೈಡಿಗೆ ಏನಾದ್ರು ಬಾಡಿಗೆ ಬಂದ್ರೆ, ಈ ಕುಪ್ಪೇಟಿ ಅವ್ರು ಹೇಳುದು ನಮ್ಮ ಹತ್ರ, ಉಪ್ಪಿನಂಗಡಿ ಸೈಡ್ ಬಾಡಿಗೆ ಬಂದ್ರೆ
ನಾವು ಅವರನ್ನು ಬಹಳ ನಾಜೂಕಾಗಿ ತಪ್ಪಿಸ್ತೇವೆ ಅಂತ, ನಾವು ಹೋಗುದಿಲ್ಲ ಅಂತ ಹೇಳ್ತೇವೆ ಅಂತ. ಯಾಕೆಂತಂದ್ರೆ ಅಂತಹ ಪರಿಸ್ಥಿತಿ ಇದೆ ನಮಗೆ ಅನ್ನುವಂಥದ್ದು. ಇದು ಇಲ್ಲಿಯ ವಾಸ್ತವತೆ. ಆದ್ರೆ ಯಾರ ಹತ್ರ ಹೇಳೋದು, ಹೇಗೆ ಹೇಳೋದು ಅನ್ನುವಂಥದ್ದು ಈಗ ದಿಕ್ಕು ತೋಚದಾಗಿದೆ. ಯಾರಿಗೆ ನಾಯಕರಿಗೆಲ್ಲ ಸರ್, ನಮಗೆ, ನಮ್ಮಂತ ಜನರಿಗೆ ಅನ್ನುವಂಥದ್ದನ್ನ ಜನರು ನಮ್ಮ ಹತ್ರ ಹೇಳ್ತಾರೆ. ನಾನು ವರದಿಗಾರನಾಗಿ ಹೋಗ್ತೀನಿ, ಹೌದು. ಆದ್ರೆ ವರದಿಗಾರನೂ ಹೌದು, ಅಲ್ಲಿ ಓಡಾಡುವಂತಹ ನಿತ್ಯ ಪ್ರಯಾಣಿಕನೂ ಹೌದು. ಅದರ ಜೊತೆಗೆ ನಮ್ಮ ಜೊತೆಗೆ ಮಾತಾಡುವಂತವ್ರು ನಿತ್ಯ ಪ್ರಯಾಣಿಕರೇ. ಅವರ ಸಮಸ್ಯೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ನಮಗೂ ಕೂಡ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದ್ರೆ ನೋವಾಗತ್ತೆ. ನೋವಾಗುದು ಅಥವಾ ಅದಕ್ಕೆ ಮರುಕಪಟ್ರೆ ಆಗೋದಿಲ್ಲ, ಇದು ಕೆಲಸ ಆಗಬೇಕು. ಈಗ ಶಾಸಕ ಹರೀಶ್ ಪೂಂಜಿ ಅವರು ಕೆಲವು ಕಾಂಟ್ರಾಕ್ಟರ್ ಗಳಿಗೆ ಮನವಿ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ನಾವು ಹೇಳ್ತಿರುವಂತದ್ದು ರಕ್ಷಿತ್ ಶಿವರಾಮೋ, ಹರೀಶ್ ಪೂಂಜರೋ, ಅಥವಾ ಲೋಕೋಪಯೋಗಿ ಇಲಾಖೆಯೋ, ಅಥವಾ ಕೇಂದ್ರದ CSR ಫಂಡೋ, ಅಥವಾ ಸಂಸದ ಬ್ರಿಜೇಶ್ ಚೌಟರೋ, ಯಾರಾದ್ರೂ ಆಗಿರ್ಲಿ ಸರ್, ನಿಮ್ಮನ್ನ ಗೆಲ್ಸಿದ್ದು ನಮ್ಮ ಜನ. ನೀವು ನಾಳೆ ಹೋಗಿ ನಿಲ್ಲುವುದು ಜನರ ಎದುರು. ಆದ್ರಿಂದ ದಯವಿಟ್ಟು ಇದನ್ನೊಂದು ಸರಿಪಡಿಸಿ ಅನ್ನುವಂತ ಮನವಿಯನ್ನು ನಾವು ಕೂಡ ಮಾಡ್ತೇವೆ. ಧನ್ಯವಾದಗಳು ದಾಮೋದರ್. ಥ್ಯಾಂಕ್ ಯು. ಬಹಳ ಉತ್ತಮವಾದ ಮಾಹಿತಿ ಜೊತೆಗೆ ಅನುಭವ ಕೂಡ ಹಂಚಿಕೊಂಡ್ರು. ಹೌದು, ಎಕ್ಸಾಕ್ಟ್ಲಿ. ಇನ್ನೊಂದು ನೆಕ್ಸ್ಟ್ ವಿಷಯ, ಇವಾಗ ಅಶಿಸ್ತಿನ ಲೈಫ್ ಸ್ಟೈಲ್, ಮುಗಿಯದ ಟೆನ್ಷನ್. ನಿಜ ಕೂಡ ನಾವು ನಮ್ಮ ಭಾರತವನ್ನ ಯುವ ಭಾರತ ಅಂತ ಕಳ್ಸ್ಕೊತೀವಿ. ಯಾಕಂದ್ರೆ ಯುವ ಜನರಿಗೆ ಜಾಸ್ತಿ ನಾವು ಒಂದು ಒತ್ತಡ ಕೊಡುವಂತದ್ದು, ಅವರಿಂದಾಗ್ಲಿ ಭಾರತ ಅಂತ ಹೇಳುವಂತದ್ದು. ಆದ್ರೆ ಇದೀಗ ಜಾಸ್ತಿ ಆಗ್ತಾ ಇದೆ. ಕೆಲ ತಿಂಗಳುಗಳಿಂದ, ವರ್ಷಗಳಿಂದ ನಾವು ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ, ನಾನು ನಿಯರ್ಲಿ 350 to 400% ಕ್ಯಾನ್ಸರ್ ಪೇಷಂಟ್ಸ್ ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ, ಹಿಂದೆ ಹೋಲಿಸಿದ್ರೆ. ಸೊ ಅದೇ ರೀತಿಯಾಗಿ ಈಗ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ. ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ನಾವು ಅವಲೋಕನ ಮಾಡಬೇಕಾಗ್ತದೆ. ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಏನು ಸಮಸ್ಯೆ ಆಗಿದೆ? ಫುಡ್ ಕಲ್ಚರ್ ಚೇಂಜ್ ಆಗಿದೆ, ಅದು ಕಾರಣವಾ? ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆಯಾ, ಅಥವಾ ಪೊಲ್ಯೂಷನ್ ಅಂತೂ ಖಂಡಿತ ಇದೆ. ಪೊಲ್ಯೂಷನ್ ಎಲ್ಲ ಸಿಟಿಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಕೂಡ ಅದಕ್ಕೆ ಹೊರತಾಗಿಲ್ಲ. ಸೊ ಹಾಗಾಗಿ ಪೊಲ್ಯೂಷನ್ ಖಂಡಿತವಾಗಿ ನಮ್ಮ ಒಂದು ಡಿಸಾಸ್ಟರ್ಗೆ ಕಾರಣ ಆಗ್ತಾನೆ ಇದೆ. ಈಗ ಮತ್ತೆ ಈ ಟೆನ್ಷನ್, ನಾವು ಹೆಡ್ಲೈನ್ ಹಾಕಿದ್ವಿ ಅಶಿಸ್ತಿನ ಲೈಫ್ ಮುಗಿಯುತ್ತೆ ಟೆನ್ಷನ್. ಈಗ ಬಹುತೇಕರೆಲ್ಲ ಉದ್ಯೋಗದಲ್ಲಿದ್ದಾರೆ, ಒಂದು ಉದ್ಯೋಗದ ಪ್ರೆಷರ್, ಇಲ್ಲ ಪರ್ಸನಲ್ ಲೈಫಲ್ಲಿ ಟ್ರಾಮಾ ಅಥವಾ ಸಮಸ್ಯೆಗಳಾಗಿರೋದು, ಸಂಬಂಧಗಳು ಕೆಟ್ಟು ಹೋಗಿರೋದು, ಅಥವಾ ಈ ಸೋಷಿಯಲ್ ಮೀಡಿಯಾ ಟೆನ್ಷನ್, ಅಲ್ಲೇನೋ ಮತ್ತೆ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್, ಮತ್ತೊಂದು ಇನ್ನೊಂದು ಅಂತ ಹೇಳ್ಕೊಂಡು. ಸೊ ಇಟ್ ಈಸ್ ಲೀಡಿಂಗ್ ಟು ಮೆಂಟಲ್ ಸ್ಟ್ರೆಸ್. ಸೊ ಅದು ಮೆಂಟಲ್ ಸ್ಟ್ರೆಸ್ ಹೃದಯದ ಮೇಲೆ ಪರಿಣಾಮ ಬೀರಿ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆಯಾ, ಅದನ್ನು ನಾವು ಸ್ಟಡಿ ಮಾಡಿ, ನಾವೇನು ಎಕ್ಸ್ಪರ್ಟ್ಸ್ ಅಲ್ಲ, ಇದನ್ನು ಸ್ಟಡಿ ಮಾಡಬೇಕಾಗ್ತದೆ ಏನು ಅಂತ. ಈಗ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಜ್ಞರ ವೈದ್ಯರುಗಳ ಸಮಿತಿಯನ್ನು ರಚನೆ ಮಾಡಿದೆ. ಮೊದಲದೇ ಕೊರೋನಾ ಲಸಿಕೆಯಿಂದ ಕೂಡ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಮ್ಮ ಪತ್ರಿಕೆಯಲ್ಲಿ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ತಜ್ಞ ವೈದ್ಯರಾಗಿರುವಂಥ ಲೋಹಿತ್ ಕುಮಾರ್ ಅವರು ಹೇಳಿದ್ದಾರೆ. ಈ ವಿಷಯವನ್ನು, ಕೊರೋನಾ ಲಸಿಕೆ ವಿಚಾರವನ್ನು ಕೂಡ ಚರ್ಚೆ ವಿಷಯ ಪರಿಶೀಲನೆ ಮಾಡಿ ಅಂತೇಳಿ ಲೋಹಿತ್ ಕುಮಾರ್ ಅವರು ಹಿಂದೆ ದೆಹಲಿಯಲ್ಲಿ ಸಫ್ದರ್ಜಂಗ್ ಹಾಸ್ಪಿಟಲ್ನಲ್ಲಿ ವೈದ್ಯರಾಗಿ ಕೆಲಸ ಮಾಡಿದವರು. ಈಗ ಚಿಕ್ಕಮಗಳೂರಲ್ಲಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟೆಡ್ ವೈದ್ಯರವರು, ಸ್ವಲ್ಪ ದೊಡ್ಡ ಪೋಸ್ಟಲ್ಲಿ ಇದೆ. ದೆಹಲಿಯಲ್ಲಿ ಸಫ್ದರ್ಜಂಗ್ ಹಾಸ್ಪಿಟಲ್ ನಂಬರ್ 2 ಹಾಸ್ಪಿಟಲ್. ನಿಮಗೆ ಸಫ್ದರ್ಜಂಗ್ ಹಾಸ್ಪಿಟಲ್ ಬಗ್ಗೆ ಹೇಳೋದಾದ್ರೆ, ಹಿಂದೆ 2012ರಲ್ಲಿ ಗ್ಯಾಂಗ್ ರೇಪ್ ಆಗಿತ್ತಲ್ಲ, ನಿರ್ಭಯ ಅತ್ಯಾಚಾರ, ಆ ಮಹಿಳೆಗೆ ಮೊದಲು ಟ್ರೀಟ್ಮೆಂಟ್ ಆಗಿದ್ದು ಸಫ್ದರ್ಜಂಗ್ ಹಾಸ್ಪಿಟಲ್ ಅಲ್ಲಿ. ಸೊ ಆ ಹಾಸ್ಪಿಟಲ್ ಇವರು ಕೆಲಸ ಮಾಡಿದ್ದಾರೆ, ಬಹಳ ಎಕ್ಸ್ಪರ್ಟ್, ಬೇರೆ ಬೇರೆ ದೊಡ್ಡವರ ಜೊತೆಗೆ, ದೊಡ್ಡ ಎಕ್ಸ್ಪರ್ಟ್ಸ್ ವೈದ್ಯರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಜೊತೆಗೆ ನೀವೊಮ್ಮೆ ಮಾತಾಡೋದು. ಓಕೆ. ಈಗ ವೈದ್ಯರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಶ್ರುತಿ, ನಮ್ಮ ಉಜಿರೆ SDM ಆಸ್ಪತ್ರೆಯ ಫಿಸಿಷಿಯನ್ ಅವರು, ಜನರಲ್ ಫಿಸಿಷಿಯನ್, ಅಂದ್ರೆ ಜನರಲ್ MD ಡಿಪಾರ್ಟ್ಮೆಂಟ್ ಫಿಸಿಷಿಯನ್ ಅವರು. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್, ಶ್ರುತಿ ಮೇಡಮ್. ನಮಸ್ತೆ. ಓಕೆ, ನಂಗೆ ಗೊತ್ತು ನೀವೀಗ ಬ್ಯುಸಿ ಇರ್ತೀರಾ, ಓಟಿಯಲ್ಲಿ ಇದ್ದೀರಾ ನೀವು ಅಂತ. ಅದು ಸ್ವಲ್ಪ ನಮ್ಮ ಜೊತೆಗೆ ಒಂದು ಸ್ವಲ್ಪ ಬಿಡು ಮಾಡಿಕೊಂಡು, ಅಂದರೆ ಇವಾಗಿನ ಒಂದು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ತುಂಬಾ ಭಯ ಹುಟ್ಟಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಇವಾಗ ಯುವಜನತೆ, ಮುಖ್ಯವಾಗಿ ಮಕ್ಕಳು, ಯುವಕರು ಜಾಸ್ತಿಯಾಗಿ ಈಗ ಈ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ಯಾವ ಸಿಂಪ್ಟಮ್ಸ್ ಕೂಡ ಗೊತ್ತಾಗ್ತಿಲ್ಲ, ಏನು ಕೂಡ ಗೊತ್ತಾಗ್ತಿಲ್ಲ. ಮುಖ್ಯವಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ಇದಕ್ಕೆ ಏನು ಕಾರಣ ಇರಬಹುದು ಅನ್ನುವಂಥದ್ದು. ಅದಕ್ಕೆ ಆಕ್ಚುಲಿ ಮಲ್ಟಿಪಲ್ ರೀಸನ್ಸ್ ಇದೆ. ಇತ್ತೀಚೆಗೆ ನಾವು ಯಂಗ್ ಜನರೇಷನ್ ಅಲ್ಲಿ ತುಂಬಾ ಫ್ರೀಕ್ವೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ನ್ಯೂಸ್ ಅನ್ನ ಕೇಳ್ತಾ ಇದ್ದೀವಿ. ಸೊ ಅದಕ್ಕೆ ಕೆಲವೊಂದು ಮೇನ್ ಕಾರಣಗಳೇನಂತ ಹೇಳಿದ್ರೆ, ಒಂದು ಲೈಫ್ ಸ್ಟೈಲ್.
ಸ್ಟ್ರೆಸ್ ಫ್ಯಾಕ್ಟರ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸ್ಲೀಪ್ ಡಿಪ್ರೈವೇಶನ್ ಅಂತ ಹೇಳ್ತೀವಿ, ಎಷ್ಟು ನಿದ್ರೆ ಸಿಗ್ಬೇಕು ಅಷ್ಟು ಸಿಗ್ತಾ ಇಲ್ಲ. ಎಸ್. ಮತ್ತೆ ಏನಂತ ಹೇಳಿದ್ರೆ ಎಕ್ಸಸೈಸ್, ಲ್ಯಾಕ್ ಆಫ್ ಎಕ್ಸಸೈಸ್ ಇರ್ಬೋದು, ಇಲ್ಲ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ಓಕೆ. ಅದು ಕೂಡ ಒಂದು ಮೇನ್ ಕಾರಣ. ಅದ್ರ ಜೊತೆಲಿ ಏನಂತ ಹೇಳಿದ್ರೆ ಸ್ಮೋಕಿಂಗ್ ಇರ್ಬೋದು, ಕೆಲವೊಂದು ಹ್ಯಾಬಿಟ್, ಸ್ಮೋಕಿಂಗ್, ಟೊಬ್ಯಾಕೊ ಮತ್ತೆ ಆಲ್ಕೋಹಾಲ್, ಇದು ಕೂಡ ಒಂದು ಮೇನ್ ಕಾರಣ ಅಂತ ಹೇಳ್ಬೋದು. Okay. ಅದನ್ನ ಬಿಟ್ರೆ ಕೆಲವೊಂದು ಯಂಗ್ ಜನರೇಷನ್ ಅಲ್ಲಿ ಇವಾಗ ನಾವು ಕಾಮನ್ ಆಗಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ BP ಪ್ರಾಬ್ಲಮ್ ಇರ್ಬೋದು, ಮತ್ತೆ ಶುಗರ್ದು ಇವನ್ನ ಫ್ರೀಕ್ವೆಂಟ್ ಆಗಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಮೇ ಬಿ ಫುಡ್ ಹ್ಯಾಬಿಟ್ ಇಂದ ಇರ್ಬೋದು, ಜಂಕ್ ಫುಡ್ ಇಲ್ಲ ಫ್ರೈಡ್ ಫುಡ್ಸ್, ಇವು ಕೂಡ ಒಂದು ಮೇನ್ ಕಾರಣ. ಇದನ್ನ ಬಿಟ್ರೆ ಕೆಲವೊಬ್ಬರಲ್ಲಿ ಏನಂತ ಹೇಳಿದ್ರೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರದ್ದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಮೇ ಬಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಫಾದರ್ ಇರ್ಬೋದು, ಮದರ್ ಇರ್ಬೋದು, ಇಲ್ಲ ಸಿಬ್ಲಿಂಗ್ಸ್ ಇರ್ಬೋದು, ಅವರಿಗೆ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಅದು ಜೆನೆಟಿಕಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ತರದವರು ಆಕ್ಚುಲಿ ಸ್ವಲ್ಪ ಕಾರ್ಡಿಯಾಕ್ ಎವಾಲ್ಯೂಯೇಷನ್ ಮಾಡ್ಕೊಳ್ಳೋದು ಒಳ್ಳೇದು. ಓಕೆ. ಸೊ ಅನೇಕ ಮಂದಿಗೆ ಒಂದು ECG ಅನ್ನುವಂಥದ್ದು ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಸಂಬಂಧ ಎಲ್ಲ ಗೊತ್ತಾಗುತ್ತೆ, ಒಂದು ಸಾಮಾನ್ಯ ಜ್ಞಾನ ಇರುವಂಥದ್ದು. ಆದರೆ ಕೆಲವೊಂದು ಕಡೆ ಹೇಳ್ತಾರೆ ECG ಇಂದ ಯಾವುದು ಗೊತ್ತಾಗಲ್ಲ, ಅದರ ರಿಪೋರ್ಟ್ ಸಿಗೋದಿಲ್ಲ ಅಂತ. ಇದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಯಾವ ಟೆಸ್ಟ್ ಅನ್ನು ಮಾಡಿದ್ರೆ ಇವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಮೇಡಮ್? ಓಕೆ. ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ಪೇಷಂಟ್ ಚೆಸ್ಟ್ ಪೇನ್ ಅಲ್ಲಿ ಕ್ಯಾಶುಯಾಲಿಟಿಗೆ ಬಂದ್ರು, ಫಸ್ಟ್ ನಾವು ಒಂದು ECG ಅನ್ನ ಮಾಡ್ತೀವಿ. ECG 100% ಆಗಿ ಅದರಲ್ಲಿ ತೊಂದರೆ ಕಾಣಿಸುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಇನಿಷಿಯಲಿ ನಾವು ECG ಮಾಡಿ ಅದು ನಾರ್ಮಲ್ ಬರ್ಬೋದು, ನಾವು ಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಆ ತರ ಚೆಸ್ಟ್ ಪೇನ್ ಇರ್ಬೋದು, ಇಲ್ಲ ಉಸಿರಾಟ ತೊಂದರೆ ಇರ್ಬೋದು, ಅದು ಕಾಣಿಸಿದಾಗ ECG ನಾರ್ಮಲ್ ಬಂದ್ರೆ ನೆಕ್ಸ್ಟ್ ನಾವು ಕಾರ್ಡಿಯಾಕ್ ಮಾರ್ಕರ್ಸ್ ಅನ್ನೋ ಟೆಸ್ಟ್ ಗಳನ್ನ ಕಳಿಸ್ಕೋತೀವಿ. ಅದರಲ್ಲಿ ಮೇನ್ ಅಂತ ಹೇಳಿದ್ರೆ ಒಂದು ಟ್ರೋಪೋನಿನ್ ಅಂತ ಕಳಿಸ್ತೀವಿ, ಮತ್ತೆ ಕೆಲವೊಮ್ಮೆ ಇನಿಷಿಯಲ್ 4 hours ಅಲ್ಲಿ CKMB ಅಂತ ಕಳಿಸ್ತೀವಿ. ಸೊ ಅದರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಅನ್ನು ಡಿಟೆಕ್ಟ್ ಮಾಡ್ತೀವಿ. ಇನ್ ಕೇಸ್ ECG ನಾರ್ಮಲ್ ಇದ್ದೂನು ಟ್ರಾಪ್ ಮತ್ತೆ CKMB ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಅದನ್ನ ಕೂಡ ಹಾರ್ಟ್ ಅಟ್ಯಾಕ್ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಅದು ಕೂಡ ನೆಗೆಟಿವ್ ಬಂತು, ನೀವು ಸ್ಟ್ರಾಂಗ್ ಆಗಿ ಸಸ್ಪೆಕ್ಟ್ ಮಾಡ್ತಿದ್ದೀರಾ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ ಹೇಳಿದ್ರೆ ಸೀರಿಯಲ್ ECG ಮಾನಿಟರಿಂಗ್ ಅಂತ ಹೇಳ್ತೀವಿ. hourly ಇಲ್ಲ half an hourly ECG ರಿಪೀಟ್ ಮಾಡಿ ಚೇಂಜಸ್ ಬರುತ್ತಾ ಅಂತ ನೋಡ್ಬೇಕಾಗುತ್ತೆ. ಮತ್ತೆ 4th hourly ಆ ಮಾರ್ಕರ್ಸ್ ಏನಿದೆ ಅದನ್ನ ಕೂಡ ರಿಪೀಟ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ನೀವು ಕಾರ್ಡಿಯಾಲಜಿಸ್ಟ್ ಇರೋ ಸೆಂಟರ್ ಅಲ್ಲಿ ಇನ್ ಕೇಸ್ ಪೇಷಂಟ್ ಬಂದ್ರು ಅಂತ ಹೇಳಿದ್ರೆ ಆಗ ಅಲ್ಲಿ ಎಕೋ ಫೆಸಿಲಿಟಿ ಕೂಡ ಇರುತ್ತೆ. ಎಕೋ ಅಂತ ಹೇಳಿದ್ರೆ ಹಾರ್ಟ್ ಸ್ಕ್ಯಾನ್, ಅದು ಮಾಡಿದಾಗ ಅದರಲ್ಲೂ ಕೂಡ ಏನ್ ಹೇಳ್ತಾರೆ ಫೈಂಡ್ ಔಟ್ ಮಾಡ್ಬೋದು ನೀವು ಹಾರ್ಟ್ ಅಟ್ಯಾಕ್. ಮೇನ್ ಅಂತ ಹೇಳಿದ್ರೆ ಎಲ್ಲ ಸೆಂಟರ್ಸ್ ಅಲ್ಲಿ ಅವೈಲೇಬಲ್ ಇರೋದು ECG ಮತ್ತೆ ಕಾರ್ಡಿಯಾಕ್ ಮಾರ್ಕರ್ಸ್. ಅದರಲ್ಲಿ 90% ಗೊತ್ತಾಗುತ್ತೆ, ಇನ್ನ 10% ECG ಡ್ರಾಪ್ ಎಲ್ಲ ನಾರ್ಮಲ್ ಬರೋ ಚಾನ್ಸಸ್ ಇರುತ್ತೆ. 100% ಗೊತ್ತಾಗುತ್ತೆ ಅಂತಾನೆ ಏನಿಲ್ಲ. ಹಾಗೆ ಸೊ ಹಾಗಾಗಿ ಏನಾದ್ರೂ ಸಣ್ಣ ವೇರಿಯೇಷನ್ ಅಥವಾ ಎದೆ ನೋವು ಅಥವಾ ಏನೋ ಆಗಿದೆ ಅಂತ ಅನುಮಾನ ಬಂದ ಕೂಡಲೇ ಡಾಕ್ಟರ್ನ ಭೇಟಿ ಆಗೋದು ಸೂಕ್ತ ಅಂತ ಅನ್ಸುತ್ತೆ ಇವತ್ತಿನ ಕಾಲದಲ್ಲಿ ಎಸ್ಪೆಷಲಿ. ಹೌದು, ಇವತ್ತಿನ ಕಾಲದಲ್ಲಿ ಅದು ಯಾವಾಗ್ಲೂ ಬೆಟರ್. ಮತ್ತೆ ಮೇನ್ ಅಂತ ಹೇಳಿದ್ರೆ ಸಿಂಪ್ಟಮ್ಸ್, ನಿಮ್ಗೆ ಫಾರ್ ಎಕ್ಸಾಂಪಲ್ ತುಂಬಾ ಅಪ್ಪಲ್ಲಿ ನಡಿಲಿಕ್ಕೆ ಆಗ್ತಾ ಇಲ್ಲ, 1-2 ಫ್ಲೋರ್ ಹತ್ತಿದಾಗ ನಿಮ್ಗೆ ಉಸಿರಾಟ ತೊಂದರೆ ಆಗ್ತಾ ಉಂಟು, ಇಲ್ಲ ಎದೆ ನೋವು ಬರ್ತಾ ಇದೆ ಅಂತವ್ರು ಹೋಗಿ ECG ಅನ್ನ ತಕ್ಷಣ ಮಾಡಿಸ್ಕೋಬೇಕು. ಇನ್ ಕೇಸ್ ECG ಅಲ್ಲಿ ಕೂಡ ನಾರ್ಮಲ್ ಬಂತು, ಸಸ್ಪಿಷನ್ ಇದೆ ಅಂತ ಹೇಳಿದ್ರೆ TMT ಅಂತ ನಾವು ಟೆಸ್ಟ್ ಮಾಡ್ತೀವಿ. ಟ್ರೆಡ್ಮಿಲ್ ಮೇಲೆ ನಡೆಸಿ ಸೀರಿಯಲ್ ಮಾನಿಟರಿಂಗ್ ಮಾಡ್ತೀವಿ. ಅದರಲ್ಲಿ ಕೂಡ ಇನ್ ಕೇಸ್ ಏನಾದ್ರು ಬ್ಲಾಕ್ ಇರೋದು ರೆಸ್ಟ್ ಅಲ್ಲಿ ನಮ್ಗೆ ಕಾಣಿಸ್ತಿಲ್ಲ ECG ಅಲ್ಲಿ ಅಂತ ಹೇಳಿದ್ರೆ TMT ಅಲ್ಲಿ ಕಾಣಿಸುತ್ತೆ ಆ ಚೇಂಜಸ್ಗಳು. ಬಟ್ ಮುಂಚೆ ಹೇಳಿದಾಗ ಯಾವುದೂನು 100% ಕನ್ಫರ್ಮ್ ಅಲ್ಲ. ಸೊ ಓಲ್ಡ್ ಏಜ್ ಅಲ್ಲಿ ಸಿಂಪ್ಟಮ್ಸ್ ಏನೆಲ್ಲ ಗೊತ್ತಾಗುತ್ತೆ ಅಂತ ಈಗ ಪ್ರೀವಿಯಸ್ ಆಗಿ ಏನಾದ್ರು ಗೊತ್ತಾಗುತ್ತೆ ಸಿಂಪ್ಟಮ್ಸ್? ನೀವು ಹಾರ್ಟ್ ಅಟ್ಯಾಕ್ ಅಂದ್ರೆ ಅಕ್ಯೂಟ್ ಅಟ್ಯಾಕ್ ಅಂತ ಹೇಳಿದ್ರೆ ಮೇನ್ ಅಂತ ಹೇಳಿದ್ರೆ ಚೆಸ್ಟ್ ಪೇನ್, ಅದೆಲ್ಲರಿಗೂ ಗೊತ್ತಿರೋದೇನೆ, ಎದೆ ನೋವು. ಸೊ ನಿಮ್ದು ಸೆಂಟ್ರಲ್ ಪಾರ್ಟ್ ಆಫ್ ದ ಚೆಸ್ಟ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಆಫ್ ದ ಚೆಸ್ಟ್, ಇದು ಮೋಸ್ಟ್ ಕಾಮನ್. ಇಲ್ಲಿ ಪೇನ್ ಇರ್ಬೋದು, ಇಲ್ಲ ಸ್ಕ್ವೀಸ್, ಒಂದು ಪ್ರೆಷರ್ ಫೀಲ್ ಆದಾಗೆ ಆಗ್ಬೋದು. ಅದು ಕೆಲವೊಮ್ಮೆ ರೇಡಿಯೇಟಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ. ಅದು ಪೇನ್ ನಿಮ್ದು ಶೋಲ್ಡರ್ಗೆ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮ್ದು ಲೆಫ್ಟ್ ಹ್ಯಾಂಡ್ಗೆ ಇರ್ಬೋದು, ರೇಡಿಯೇಟ್ ಆಗ್ತಾ ಇರುತ್ತೆ. ಕೆಲವೊಂದು ಪೇಷಂಟ್ಸ್ ಅಲ್ಲಿ ಚೆಸ್ಟ್ ಪೇನ್ ಇರುವುದಿಲ್ಲ, ಬರೀ ಕೈದು ಒಂದು ಎಡಗೈಗೆ ನೋವು ಅಂತ ಹೇಳ್ತಾ ಇರ್ತಾರೆ ಸ್ಟ್ರಾಂಗ್ ಆಗಿ. ಮತ್ತೆ ಉಸಿರಾಟ ತೊಂದರೆ ಇರ್ಬೋದು. ಅದು ಬಿಟ್ರೆ ವಾಂತಿ, ಸ್ವೆಟ್ಟಿಂಗ್ ಆಗೋದು, ಆಮೇಲೆ ವಾಂತಿ ಬಂದ ಸೆನ್ಸೇಷನ್, ನಾಸಿಯಾ ಅಂತ ಹೇಳ್ತೀವಿ, ಮತ್ತೆ ಉಸಿರಾಟ ಸಮಸ್ಯೆ, ಇವೆಲ್ಲ ಕೂಡ ಹಾರ್ಟ್ ಅಟ್ಯಾಕ್ ದೇನೆ ಸಿಂಪ್ಟಮ್ಸ್.
ಮತ್ತೆ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಚೆಸ್ಟ್ ಪೇನ್ ಕಾಣಿಸ್ಕೊಳ್ಳೋದಿಲ್ಲ. ಹಲೋ 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 ಹಲೋ, ಕೇಳಿಸ್ತಾ ಇದೆ, ಹೇಳಿ. ಹಾ, ಕೆಲವೊಂದು ಪೇಷಂಟ್ಸ್ ಫಾರ್ ಎಕ್ಸಾಂಪಲ್ ಕಾಮನ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಅಂತ ಹೇಳ್ಬೋದು. ಸೊ ಅವರಿಗೆ ತುಂಬಾ ಏಟಿಪಿಕಲ್ ಪ್ರೆಸೆಂಟೇಶನ್ ಆಗುತ್ತೆ. ಅವರಿಗೆ ಚೆಸ್ಟ್ ಪೇನ್ ಬರ್ಲೇಬೇಕಂತ ಇಲ್ಲ, ಸೈಲೆಂಟ್ ಆಗಿ ಕೂಡ ಅಟ್ಯಾಕ್ ಆಗ್ಬೋದು. ಕೆಲವೊಮ್ಮೆ ಏನಂತ ಹೇಳಿದ್ರೆ ಡಿಸ್ಪೆಪ್ಸಿಯಾ ಅಂತ ಹೇಳ್ತೀವಿ, ಅಂದ್ರೆ ನಾರ್ಮಲ್ ಆಗಿ ಏನು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ, ತೇಗ ಬರೋದು, ಸೆಂಟ್ರಲ್ ಚೆಸ್ಟ್ ಹಾರ್ಟ್ ಬರ್ನ್ ಅಂತ ಹೇಳ್ತೀವಿ, ಉರಿ ಬಂದಾಗೆ ಆಗುದು, ಅದು ಕೂಡ ಒಂದು ಸಿಂಪ್ಟಮ್ ಏನೆ. ಆ ತರದ ಸಿಂಪ್ಟಮ್ಸ್ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಿಯರೆಸ್ಟ್ ಹಾಸ್ಪಿಟಲ್ ಹೋಗಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡೋದು ಯಾವತ್ತೂ ಬೆಟರ್. ಈಗ ಅನೇಕರು ಹುಳಿತೆಗೂ ಬಂತು ಅಂತ ಹೇಳಿ ಇದು ಗ್ಯಾಸ್ಟ್ರಿಕ್ ಟ್ರಬಲ್ ಇರ್ಬೋದು ಅಂತ ಹೇಳಿ ಅನ್ಕೊಳ್ತಾರೆ ನಾರ್ಮಲಿ. ಈಗ ಹೆಚ್ಚಾಗಿ ಇದರ ನೆಗ್ಲೆಕ್ಟ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅಂತ ನಾಳೆ ಹೇಳ್ತಾರೆ, ಲೈಫಿಗೆ ಥ್ರೆಟ್ ಆಗುವಂತ ಚಾನ್ಸಸ್ ಇದೆ. ಹೌದು. ಓಕೆ, ಥ್ಯಾಂಕ್ ಯು ಮೇಡಮ್, ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ, ಧನ್ಯವಾದಗಳು. Thank you. ಇದು ಹಾರ್ಟ್ ಅಟ್ಯಾಕ್ ಆಗಿ ಹೇಳೋದಾದ್ರೆ ಫಸ್ಟ್ ನಮಗೆ ಸ್ಟಾರ್ಟ್ ಭಯ ಹುಟ್ಟಿದೆ ಪುನೀತ್ ರಾಜ್ಕುಮಾರ್ ಮತ್ತೆ ಚಿರು ಸರ್ಜಾ ಅವರ ಡೆತ್ ಇದೆಯಲ್ಲ, ಅದು ಆ ಒಂದು ಯುವ ಸಮೂಹಕ್ಕೆ ಒಂದು ಭಯ ಹುಟ್ಟಿಸಿತ್ತು. ಅದಾದ ನಂತರ ಕಂಟಿನ್ಯೂಸ್ ಆಗಿ ಹಾಸನದಲ್ಲಿ ನೋಡಿ, ಹಾಸನದಲ್ಲಿ ಕಳೆದ 40 ದಿವಸದಲ್ಲಿ 20 ಹಾರ್ಟ್ ಅಟ್ಯಾಕ್ ಡೆತ್ಗಳಾಗಿದೆ. ಕಳೆದ ಇದು ಇವರು ಡಾಕ್ಟರ್ ಆರ್ಟಿಕಲ್ ಕೂಡ ಬರೆದಿದ್ದಾರೆ. ಅವರು ಚಿಕ್ಕಮಗಳೂರು ಹಾಸನಕ್ಕೆ ಸಮೀಪ ಇರೋದ್ರಿಂದ ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡಿ ಬಂದಿದ್ದಾರೆ. 40 ದಿವಸಗಳಲ್ಲಿ 20 ಅಂದ್ರೆ ಅದಲ್ಲದೆ ಕಳೆದ 2 ವರ್ಷದಲ್ಲಿ 507 ಹಾರ್ಟ್ ಅಟ್ಯಾಕ್ಸ್ ಕೇಸಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಆಲ್ಮೋಸ್ಟ್ 200 ಜನ ಸತ್ತಿದ್ದಾರೆ. ಅಂದ್ರೆ ಇದು ಇಟ್ ಈಸ್ ರೈಸಿಂಗ್ ಅಂಡ್ ರೈಸಿಂಗ್. ಕ್ಯಾನ್ಸರ್ ತರನೇ ಮತ್ತೊಂದು ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಬಂದು ನಿಲ್ತಾ ಇದೆ. ನಾವು ಎಕ್ಸಸೈಸ್ ಮಾಡಬೇಕು, ಈಗ ಡಾಕ್ಟರ್ಗಳೇ ಹೇಳಿದಾಗ ನಿಜ, ಸ್ವಲ್ಪ ಮಟ್ಟಿಗೆ ಆದ್ರೂ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಆಹಾರದಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ವಿಪರೀತ ಸ್ಟ್ರೆಸ್ ತಗೊಳ್ಬಾರ್ದು. ಲೈಫಲ್ಲಿ ಸ್ವಲ್ಪ ಹ್ಯಾಪಿಯಾಗಿರ್ಬೇಕು, ಬಿಂದಾಸ್ ಆಗಿರ್ಬೇಕಾಗುತ್ತೆ. ನೀವು ಹ್ಯಾಪಿಯಾಗಿ ನೀವು ಒಳ್ಳೆ ಜೀವನವನ್ನು ಮಾಡಬೇಕು ಅಂತ ಹೇಳಿದ್ರೆ, ಆಸ್ಪತ್ರೆಯಲ್ಲಿ ದಿನ ಕಳಿಬಾರ್ದು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕೂಲ್ ಆಗಿ ಆರಾಮಾಗಿ ಇರ್ಬೇಕಾಗತ್ತೆ. ಇದು ಬಹುಶಃ ಪತ್ರಕರ್ತರು ಇದನ್ನ ಈ ಸಲಹೆಯನ್ನ ತೆಗೆದುಕೊಳ್ಳೋದು ಒಳ್ಳೇದು. ನಾವು ಹೇಳೋ ಸುಲಭ, ಅದನ್ನ ಅಳವಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ರೂ ಕೂಡ ಇದು ನಮ್ಮ ಜೀವದ ಪ್ರಶ್ನೆ ಆಗಿರೋದ್ರಿಂದ, ನಮ್ಮದೆಲ್ಲ ಎಲ್ಲರೂ ಕೂಡ ಜೀವದ ಪ್ರಶ್ನೆ ಆಗಿರೋದ್ರಿಂದ ಬಹುಶಃ ನಾವು ಇದ್ರ ಬಗ್ಗೆ ಸೀರಿಯಸ್ ಆಗಿ ಚಿಂತನೆ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಇರುವಂತದ್ದು ಹತ್ಯೆ ಅತ್ಯಾಚಾರದ ಮಾಹಿತಿ ನೀಡುವುದಾಗಿ ಬರೆದಿದ್ದ ಪತ್ರ ವೈರಲ್. SP ಭೇಟಿಗಾಗಿ ಬೆಂಗಳೂರಿನಿಂದ ಮಂಗಳೂರಿಗೆ ಆಗಮಿಸಿದ ವಕೀಲರು. ಧರ್ಮಸ್ಥಳ ಇದೀಗ ಬಹಳ ಸುದ್ದಿಯಲ್ಲಿದೆ ಒಂದು ಪತ್ರದ ಮುಖಾಂತರ. ಯಾರೋ ಒಬ್ಬ ಪತ್ರವನ್ನ ಓಜಸ್ವಿ ಮತ್ತೆ ಇವರಿಗೆ ಸಚಿನ್ ದೇಶಪಾಂಡೆ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಏನಂತ ಹೇಳಿದ್ರೆ, ಧರ್ಮಸ್ಥಳದಾಗಿರುವಂತಹ ಅತ್ಯಾಚಾರ ಆಗಿರ್ಬೋದು, ಆಮೇಲೆ ಕೊಲೆ ಎಲ್ಲವೂ ಏನಿದೆ ಅದ್ರ ಬಗ್ಗೆ ನನಗೆ ವಿಷಯ ಗೊತ್ತು, ಅದರ ಕೆಲವು ಕಳೆಬರವನ್ನ ಕೊಡ್ತೀನಿ ಅನ್ನುವಂಥ ಪತ್ರವನ್ನ ಕೊಟ್ಟಿದ್ರು. ಇದ್ರ ಬಗ್ಗೆ ತುಂಬಾ ಪತ್ರ ವೈರಲ್ ಆಗಿತ್ತು. ಅದರ ಪ್ರಕಾರವಾಗಿ ಓಜಸ್ವಿ ಅವರು ಮತ್ತೆ ದೇಶಪಾಂಡೆ ಅವರು ಮಂಗಳೂರಿಗೆ ಬಂದಿದ್ದಾರೆ, SP ಯನ್ನು ಭೇಟಿಯಾಗಿ ಬಂದಿದ್ದಾರೆ. ಬಟ್ SP ಸಿಕ್ಕಿಲ್ಲ. ಬಟ್ ಈಗ ಆ ಕೇಸ್ ನೋಡಿದಾಗ ಎಲ್ಲರೂ ಕೂಡ ಒಂದು ಕುತೂಹಲ ಮತ್ತೆ ಕೂಡ ಸ್ವಲ್ಪ ಏನಪ್ಪ ಇದು ಅನ್ನುವಂತ ಕೂಡ ಪ್ರಶ್ನೆ ಕೂಡ ಹುಟ್ಟಾಗ್ತದೆ. ಈಗ ಹಿಂದೆ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿಯಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆದವು, ಅದು ಎಷ್ಟು ದೊಡ್ಡ ಮಟ್ಟಿಗೆ ವೈರಲ್ ಆಗೋದು, ಯೂಟ್ಯೂಬಲ್ಲಿ ಚರ್ಚೆ ಆದದನ್ನೆಲ್ಲ ನಾವು ನೋಡಿದ್ದೇವೆ. ಕೋರ್ಟ್ ಇಂಜಂಕ್ಷನ್ ಇರೋದ್ರಿಂದ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮತ್ತೊಂದು ಪ್ರಕರಣ, ಈಗ ಮತ್ತೆ ಪುನಃ ಬಹಳ ಇಂಥ ಸುದ್ದಿಗಳು ಜಾಸ್ತಿ ಚರ್ಚೆ ಆಗೋದು, ವೈರಲ್ ಆಗೋದು. ಸೊ ಹಾಗೆ ನಾನು ಹಿಂದೆ ಧರ್ಮಸ್ಥಳದಲ್ಲಿ ಕೆಲವೊಂದು ಕೊಲೆ ಆಧಾರವನ್ನು ಕೂತಿದ್ದೇನೆ ಅಂತೇಳಿ ಒಬ್ಬ ವ್ಯಕ್ತಿ ಈಗ ಬಂದು ದೂರು ಕೊಟ್ಟಿದ್ದಾರೆ ವಕೀಲರ ಮೂಲಕ. ಈಗ ಧರ್ಮಸ್ಥಳ ಠಾಣೆ ಮೆಟ್ಟಿಲು ಕೂಡ ಏರಿದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕೇಸ್, ಸೆನ್ಸಿಟಿವ್ ಕೇಸ್ ಕೂಡ. ನಾವು ಜಾಸ್ತಿ ಅದರ ಬಗ್ಗೆ ಏನು ಹೇಳಲಿಕ್ಕೆ ಆಗುದಿಲ್ಲ. ನಮಗೆ ಯಾಕೆ ಹೇಳಿದ್ರೆ ಯಾವುದೇ ಮಾಹಿತಿ ಇಲ್ಲ, ಆ ವ್ಯಕ್ತಿ ಮುಂದೆ ಬಂದಿಲ್ಲ, ಯಾರು ಏನು ಅಂತ ತೋರಿಸ್ಕೊಂಡಿಲ್ಲ. ಸೊ ಹಾಗಾಗಿ ಧರ್ಮಸ್ಥಳದ ಹೆಸರು ತೆಗೆದಿದ್ದಾರೆ. ಅದು ಏನು ಎತ್ತ ನಮಗೆ ಯಾವುದೇ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಸಂದರ್ಭದಲ್ಲಿ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೂ ಆಗುದಿಲ್ಲ. ಸೊ ನೋಡ್ಬೇಕು ಮುಂದೆ ಏನು ಬೆಳವಣಿಗೆ ಆಗ್ತದೆ ಅನ್ನೋದನ್ನ ನೋಡ್ಕೊಂಡು ಅಧಿಕೃತವಾಗಿ ಏನು ಡೆವಲಪ್ಮೆಂಟ್ ಆಗ್ತದೆ ಅದರ ಮೇಲೆ ನಾವು ಹೆಚ್ಚು ಮಾತಾಡ್ಬೋದು. ಸೊ ಈ ದಾಮೋದರ್ ಇದ್ದಾರೆ ನಮ್ಮ ಸಂಪರ್ಕದಲ್ಲಿ. ದಾಮೋದರ್, ಹೇಳಿ. ಧರ್ಮಸ್ಥಳದಿಂದ ಒಂದು ಪತ್ರ, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಒಂದು ಸಂಚಲನ ಕ್ರಿಯೇಟ್ ಮಾಡಿರುವಂತಹ ಒಂದು ಪತ್ರ ಅದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ದಾಮೋದರ್? ಬಹಳ ಮುಖ್ಯವಾಗಿ ಒಬ್ಬ ಅನಾಮಿಕ ವ್ಯಕ್ತಿ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಹಲವಾರು ಒಂದು ಅಪರಾಧ ಕೃತ್ಯಗಳ ಬಗ್ಗೆ ಮಾಹಿತಿ ಇದೆ. ಅಲ್ಲಿ ಕೆಲವು ವ್ಯಕ್ತಿಗಳನ್ನ ನಾನೇ ಊಟ ಹಾಕಿದ್ದೇನೆ ಅನ್ನುವಂಥದ್ದು, ನನಗೆ ಪಾಪ ಪ್ರಜ್ಞೆ ಇದೆ ಅನ್ನುವಂಥದ್ದು, ಇಂಥದ್ದೆಲ್ಲ ಒಂದು ಪತ್ರವನ್ನ ಬರೆದು ಇಬ್ರು ಲಾಯರ್ಸ್ ಮುಖಾಂತರ, ಯಾರು ಅಂತಂದ್ರೆ ಬೆಂಗಳೂರಿನ ವಕೀಲರವರು ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರ ಮುಖಾಂತರ
SP ಅವರಿಗೆ ಮತ್ತು ಪೊಲೀಸ್ನವರಿಗೆ SP ಯ ಕಚೇರಿಗೆ ದೂರನ್ನ ನೀಡುವಂತದ್ದು. ಅಲ್ಲಿ ಬಂದು ಆ ವಕೀಲರು SP ಅವರ ಜೊತೆಗೆ ಮಾತನಾಡಿ ತದ ಬಳಿಕ ಇದೀಗ ಆ ವ್ಯಕ್ತಿಯೇ ಬಂದು ದೂರು ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಇದರ ಜೊತೆಗೆ ಇನ್ನೊಂದು ಗಾಳಿ ಸುದ್ದಿಯು ಕೂಡ ಬಹಳ ದೊಡ್ಡ ಮಟ್ಟಿನಲ್ಲಿ ಹರಡಿತ್ತು. ಅದೇನು ಅಂತಂದ್ರೆ, ಆ ವ್ಯಕ್ತಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತ ಒಂದು ತಲೆಬುರುಡೆ ಮತ್ತು ಕೆಲವು ಕಳೆಬರವನ್ನ ಕೊಟ್ಟಿದ್ದಾನೆ ಅನ್ನುವಂತ ಗಾಳಿ ಸುದ್ದಿ ಹರಡಿತ್ತು. ಅದಕ್ಕೆ ಇವತ್ತು ಪೊಲೀಸರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅದೆಲ್ಲ ಗಾಳಿ ಸುದ್ದಿ. ಆತ ಕೊಟ್ಟಿರುವಂತಹದ್ದು ಒಂದು ಕಲರ್ ಫೋಟೋದ ಕಲರ್ ಪ್ರಿಂಟ್ ಜೆರಾಕ್ಸ್ ಅನ್ನ ಕೊಟ್ಟಿರುವಂತದ್ದು. ಫೋಟೋ ಕೂಡ ಅಲ್ಲ, ಫೋಟೋದ ಕಲರ್ ಪ್ರಿಂಟ್ ಜೆರಾಕ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟನೆ ನೀಡಿದ್ದಾರೆ. ಒಟ್ಟಿನಲ್ಲಿ ಒಂದಷ್ಟು ಕುತೂಹಲ. ಇದು ಏನು ಇದರಲ್ಲಿ ಎಷ್ಟು ಸತ್ಯಾಂಶ ಇದೆ ಅಥವಾ ಇದೇನಾದ್ರೂ ಒಂದು ಬೇರೆ ಪ್ರಚಾರದ ಗಿಮಿಕ್ ಅಥವಾ ಇದ್ರಲ್ಲಿ ಏನಾದ್ರೂ ಬೇರೆ ಅಜೆಂಡಾಗಳಿದಾವ? ಬೇರೆ ಬೇರೆ ಟೈಮ್ ನಲ್ಲಿ ಬೇರೆ ಬೇರೆ ಅಜೆಂಡಾಗಳು ಇರ್ತವೆ. ಇದ್ರಲ್ಲಿ ಅಜೆಂಡಾ ಇದೆಯಾ ಅಥವಾ ಇಲ್ವಾ, ಅಥವಾ ಸತ್ಯನ ಸುಳ್ಳ, ಎಲ್ಲವೂ ಕೂಡ ಇನ್ನು ಕೂಡ ಬಹಿರಂಗ ಆಗಬೇಕಿದೆ. ಆದ್ರೆ ಒಂದಂತೂ ಹೌದು, ನಾವು ಪೊಲೀಸ್ ಇಲಾಖೆಯಿಂದ ಬರುವಂತಹ ಸುದ್ದಿಗಳನ್ನ ಪ್ರಕಟಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಪೊಲೀಸ್ ಇಲಾಖೆ ಇವತ್ತು ಕೂಡ ಸ್ಪಷ್ಟನೆಯನ್ನ ನೀಡಿತು. ಅಂದ್ರೆ ಒಂದು ಗಾಳಿ ಸುದ್ದಿಯನ್ನು ಬಂದಾಗ, ಅಂದ್ರೆ ಈಗ ಗಾಳಿ ಸುದ್ದಿ ಹೆಂಗೆ ಹರಡಿತ್ತು ಅಂತಂದ್ರೆ, ಆತ ಒಂದು ತಲೆಬುರುಡೆಯನ್ನು ತಂದು ಕೊಟ್ಟಿದ್ದಂತೆ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ಗೆ ಅನ್ನುವಂಥದ್ದೆಲ್ಲ ಇದೆ. ಇದನ್ನ ಇವತ್ತು ಪೊಲೀಸ್ನ ಗ್ರೂಪ್ಗಳಲ್ಲಿ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಪ್ರಕಟಿಸಿದ್ರು. ಅಂತದ್ದು ಏನು ಇಲ್ಲ, ಬದಲಾಗಿ ಅವರು ಕಲರ್ ಜೆರಾಕ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಫೋಟೋದ ಕಲರ್ ಪ್ರಿಂಟ್ ಜೆರಾಕ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದನ್ನ ಕೂಡ ನಾವು ತಿಳಿಸುವಂತಹ ಜವಾಬ್ದಾರಿ ನಮ್ದು. ಆದ್ರಿಂದ ಅದನ್ನ ಕೂಡ ಇವತ್ತು ಪ್ರಕಟಿಸಿವೆ. ಒಂದತ್ತು ಹೌದು, ಆ ವ್ಯಕ್ತಿ ಯಾರು ಅನ್ನುವಂಥ ಕುತೂಹಲ ಇದೆ. ಆದ್ರೆ ಪೊಲೀಸರೇ ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ, ಆತನ ಹೆಸರನ್ನ ಗೌಪ್ಯವಾಗಿ ಇಡಲಾಗಿದೆ, ಆತನ ಹೆಸರನ್ನ ಬಹಿರಂಗ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದ್ರಿಂದ ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ಲಿಲ್ಲ. ಆದ್ರೆ ಆತ ಯಾರು, ಎಲ್ಲಿ ಅವನು, ಆತ ಏನ್ ಮಾಡ್ತಾ ಇದ್ದ, ಯಾವ ಕೆಲಸದಲ್ಲಿ ಮುಂಚೆ ಇದ್ರು, ಮತ್ತು ಯಾವ ಕಾರಣಕ್ಕೆ ಇಂತಹದೊಂದು ಕೇಸಿಗೆ ಮುಂದಾಗಿದ್ದಾರೆ, ಇದರ ಹಿನ್ನೆಲೆ ಏನು, ಇದರಲ್ಲಿ ಯಾರಾದ್ರೂ ಪ್ರಭಾವಿಗಳ ಇದಾರ ಅಥವಾ ಇದು ಸ್ವ ಇಚ್ಛಾಶಕ್ತಿಯಿಂದ ಆದದ್ದ, ಎಲ್ಲವೂ ಕೂಡ ಹೊರ ಬರ್ಲಿಕ್ಕೆ ಇದೆ ಮುಂದಿನ ದಿನಗಳಲ್ಲಿ. ಆದ್ರೆ ಇದೊಂದು ರೀತಿಯಲ್ಲಿ ವಿವಿಧ ಒಂದು ಸಂಚಲನ ಮೂಡಿಸಿದೆ. ಒಂದು ರೀತಿಯಲ್ಲಿ ಇದರ ಬಗ್ಗೆ ಬಹಳ ಕುತೂಹಲ ಕೂಡ ಕೇರಳಿದೆ. ಧನ್ಯವಾದಗಳು ದಾಮೋದರ್. ನೆಕ್ಸ್ಟ್ ಟಾಪಿಕ್, ಬಜರಂಗ ದಳದ ಮುಖಂಡ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್. NIA DIG ರಾಹುಲ್ ನೇತೃತ್ವದಲ್ಲಿ ತನಿಖೆ, ಆರೋಪಿಗಳ ತೀವ್ರ ವಿಚಾರಣೆ, ಬ್ಯಾಂಕ್ ಖಾತೆ ಪರಿಶೀಲನೆ, ವಿದೇಶದಲ್ಲಿರುವ PFI ಸದಸ್ಯರಿಂದ ನೆರವು ಶಂಕೆ. ಈ ವಿಚಾರ ಸುಹಾಸ್ ಶೆಟ್ಟಿ ಹತ್ಯೆ ಮೇ 1 ಆಗಿತ್ತು. ಹಿಂದೂ ಕಾರ್ಯಕರ್ತ, ಬಹಳ ನೋಡೋ ಕೂಡ ದೊಡ್ಡ ದಷ್ಟಪುಷ್ಟ ಯುವಕ ಕೂಡ ಹೌದು. ಅವರ ಫ್ಯಾಮಿಲಿ ಕೂಡ ಹಾಗೇನೆ, ದೊಡ್ಡ ರಿಚ್ ಫ್ಯಾಮಿಲಿ ಅಲ್ಲ, ಬಡ ಕುಟುಂಬ ಕೂಡ ಆಗಿತ್ತು. ಕಾರಿಂಜದವರು. ಬಜ್ಪೇಲಿ ಮರ್ಡರ್ ಕೇಸ್ ಆಗಿ ಕೆಲ ದಿನಗಳ ಹಿಂದೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದ BL ಸಂತೋಷ್ ಅವರು ಕೂಡ ಕಾರಿಂಜಕ್ಕೆ ತೆರಳಿ ಅವರ ಕುಟುಂಬಸ್ಥರನ್ನ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಈಗ ತಾತ್ಕಾಲಿಕವಾಗಿ ಸ್ಥಗಿತ ಅಂತ ಹೇಳ್ಬೋದು, ಕೊಲೆಗಳಾಗ್ತಾ ಇಲ್ಲ. ಕೆಲವೊಂದು ದಿನಗಳ ನಂತರ ಸ್ವಲ್ಪ ಸರ್ಕಾರ ಟೈಟ್ ರೂಲ್ಸ್ ಗಳನ್ನ ಮಾಡಿ ಹೊಸ ಕಮಿಷನರ್ ಅನ್ನೆಲ್ಲ ನೇಮಕ ಮಾಡಿದ್ದಾರೆ. ಸೊ ಅಧಿಕಾರಿಗಳು ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ವಿಜಿಲೆಂಟ್ ಆಗಿದ್ದಾರೆ. ಅಲ್ಲಲ್ಲಿ ಪರಿಶೀಲನೆ, ತನಿಖೆ ಮಾಡೋದು, ಟೆಸ್ಟ್ ಇದು ಮಾಡೋದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಕ್ರಿಮಿನಲ್ ಮನಸ್ಸುಗಳು ಸ್ವಲ್ಪ ತಾತ್ಕಾಲಿಕವಾಗಿ ತಮ್ಮ ಕೆಲಸಗಳನ್ನು ಬದಿಗೆ ಸರಿಸಿದೇವ ಏನೋ. ಬಹುಶಃ ಇದು ನಮ್ಮ ಜಿಲ್ಲೆಗಂತೂ ಶೋಭೆ ಅಲ್ಲ ಈ ರೀತಿಯ ಮರ್ಡರ್ಗಳು. ನಾವು ಜಿಲ್ಲೆಯಲ್ಲಿ ಅಭಿವೃದ್ಧಿ ಸಾಧಿಸಬೇಕು, ಹೊಸ ಕಂಪನಿಗಳು ಬರಬೇಕು, ಉದ್ಯೋಗ ನಿರ್ಮಾಣ ಆಗಬೇಕು, ಪ್ರವಾಸೋದ್ಯಮದಲ್ಲಿ ಇಂಪ್ರೂವ್ ಆಗ, ಅದು ನಮ್ಮ ಗುರಿ ಇರಬೇಕು. ಯುವಕರಿಗೆ ಕೆಲಸ ಸಿಗಬೇಕು, ಶೈಕ್ಷಣಿಕವಾಗಿ ನಾವು ಮುಂದೆ ಹೋಗಬೇಕು, ಅದು ನಮ್ಮ ಏಮ್ ಆಗಿರಬೇಕು. ಯಾರಿಗೂ ಈ ಮರ್ಡರ್ಗಳು ಬೇಕಾಗಿಲ್ಲ. ಇದ್ರ ಬಗ್ಗೆ ಹೆಚ್ಚುವರಿ ಮಾತಾಡ್ಲಿಕ್ಕೆ ಈಗ ನಮ್ಮ ಜೊತೆಗೆ ಸಂತೋಷ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಸಂತೋಷ್, ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆ, ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಪತ್ರಿಕೆ ಸಂಪಾದಕರು. ಈ ನೀವು ಇಲ್ಲಿ ಇರಬೇಕಾಗಿತ್ತು. ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಇಲ್ಲಿ ಕೂತು ವಿಶ್ಲೇಷಣೆ ಮಾಡುವಂಥವರು. ಇವತ್ತು ನಾವು ಫೋನ್ ಮೂಲಕ ಸಂಪರ್ಕ ಮಾಡಿದ್ದೀವಿ. ವಿಶೇಷವಾಗಿ ಇವತ್ತು ಆ ವಿಷಯ ಅಂತ ಹೇಳಿದ್ರೆ ಬಜರಂಗ ದಳದ ಮುಖಂಡ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ. ಇದೀಗ ಅದರ DIG ನೇತೃತ್ವದಲ್ಲಿ ಕೂಡ ಅದರ ಬಗ್ಗೆ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಮುಖ್ಯವಾಗಿ ಇದು ಹಣ ವಿಲೆ, ಅದರ ಹಸ್ತಾಂತರವಾಗಿ, ಅದರ ವಿಚಾರವಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ, ಏನಾಗಿದೆ ಇದರ ಬಗ್ಗೆ? ಸುಹಾಸ್ ಶೆಟ್ಟಿ ಅವರ ಹತ್ಯೆ ಪ್ರಕರಣದ ತನಿಖೆ ಮಂಗಳೂರು CCB ಪೊಲೀಸರು ನಡೆಸ್ತಾ ಇದ್ರು. ಬಜರಂಗದ ಮುಖಂಡರಾಗಿ ಮತ್ತು ಬೆಳ್ತಂಗಡಿಯಲ್ಲಿ ಕೂಡ ಸಂಘಟನಾತ್ಮಕವಾಗಿ ಭಾರಿ ಪರಿಚಯ ಇದ್ದಂಥ ಸುಹಾಸ್ ಶೆಟ್ಟಿ
ಅವರು ಕುಂಜಾಲಕಟ್ಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾವಲಮುನ್ನೂರು ಗ್ರಾಮದ ಕಾರಿಂಜ ಬೈಲು ಮತ್ತು ಪುಲಿಮಜಲು ಅವರನ್ನು ಮೊನ್ನೆ ಮೇ 1 ತಾರೀಕು ರಾತ್ರಿ 8:30 ವೇಳೆಗೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಬಜೆಪೆ ಸಮೀಪದ ಕಿನ್ನಿ ಪದವಿನಲ್ಲಿ ಮಾತ್ರ ಮಾಡಿದಾಗ ಇದು ಕೇವಲ ಒಂದೆರಡು ಪ್ರಕರಣಕ್ಕೆ ಸಂಬಂಧಪಟ್ಟ ಅಲ್ಲ ಈ ಕೊಲೆ ಆಯಿತು. ಇದರ ಹಿಂದೆ ಬೇರೆ ಬೇರೆ ಕಾರಣಗಳಿದೆ ಅನ್ನೋ ಕಾರಣಕ್ಕೆ NIA ತನಿಖೆ ಕೊಡಬೇಕು ಅಂತೇಳಿ ಆಗ್ರಹ ಆಗಿತ್ತು. ಈ ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿದೆ. ಪ್ರಥಮವಾಗಿ ಎಫ್ಐಆರ್ ಮಾಡಿಕೊಂಡದ್ದು ಮಂಗಳೂರಿನಲ್ಲಿ ಬಜಪೆ ಪೊಲೀಸ್ ಸ್ಟೇಷನ್, ಅನಂತರ CCB ಪೊಲೀಸ್ ತನಿಖೆ ಮಾಡಿದೆ. ಕೇಂದ್ರ ಸರ್ಕಾರ NIAಗೆ ಹಸ್ತಾಂತರ ಮಾಡಿದ ನಂತರ ಅವರು ಪ್ರತ್ಯೇಕ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. CCB ಪೊಲೀಸರು ಈಗಾಗಲೇ ಅದಕ್ಕೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಮಂಗಳೂರು ಬಜಪೆ ಶಾಂತಿಗುಡ್ಡೆಯ ಅಬ್ದುಲ್ ಸಫ್ವಾರ್, ನಿಯಾಜ್, ಮೊಹಮ್ಮದ್ ಮುಸವಿರ್, ಬಾಲ ಕಲ್ವಾರ್ ಕುಸುಗುಡ್ಡೆಯ ಕಲಂದರ್ ಶಾಫಿ, ಬಾಲ ಮಂಗಲ್ಪೇಟೆ ಆದಿಲ್ ಬದರ್, ಸೋಪೂರು ಜೋಕಟ್ಟೆಯ ಮೊಹಮ್ಮದ್ ರಿಜ್ವಾನ್, ಚಿಕ್ಕಮಗಳೂರು ಜಿಲ್ಲೆ ಮಾಲೂಕೆರೆಯ ನಾಗರಾಜ್, ಕಲಸ ತಾಲೂಕಿನ ಮುಸ್ತಫದೆ ರಂಜಿತ್, ಮಂಗಳೂರು ಕಲ್ವಾರ್ ಗ್ರಾಮದ ಅಭಿವೃದ್ಧಿ, ಉಡುಪಿ ಜಿಲ್ಲೆಯ ಕಾಪು ಅಬ್ದುಲ್ ಖಾದರ್, ಬಂಟ್ವಾಳ ತಾಲೂಕಿನ ಪರಂಪೇಟೆ ನೌಷಾದ್ ನೌಷಾದ್ ಚೊಟ್ಟೆ ಇವರನ್ನು ಅರೆಸ್ಟ್ ಮಾಡಿದ್ರು. ಆ ನಂತರ NIAಗೆ ಹಸ್ತಾಂತರ ಆದ ಬಳಿಕ ಅವರನ್ನು NIA ಅಧಿಕಾರಿಗಳು ಜುಲೈ 1ರವರೆಗೆ ಮೊನ್ನೆ ತಮ್ಮ ಕಸ್ಟಡಿಗೆ ತಗೊಂಡಿದ್ದಾರೆ. NIA DIG ರಾಹುಲ್ ನೇತೃತ್ವದಲ್ಲಿ ತನಿಖೆ ಆಗ್ತದೆ. NIA SP ಶಿವಕುಮಾರ್ ಮತ್ತು DSP ಪವನ್ ಕುಮಾರ್ ನೇತೃತ್ವದಲ್ಲಿ ವಿಚಾರಣೆ ಮಾಡಿ ಪೊಲೀಸ್ ಕಸ್ಟಡಿ NIAಯಲ್ಲಿ ವಿಶೇಷವಾಗಿ ತನಿಖೆ ಆಗ್ತದೆ ಅಂತ ಈ ಹಿಂದೆ ಇರುವಂತಹ ಕಾರಣ ಕೇವಲ ಆರೋಪಿಗಳಷ್ಟೇ ಭಾಗಿಯಾಗಿದ್ದಾರೆ, ಅದರ ಹಿಂದೆ ಇನ್ನಷ್ಟು ಮಂದಿ ಇದ್ದಾರೆ ಅನ್ನುವಂಥದ್ದು ತನಿಖೆ ಆಗಿದೆ. ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗ ಕೂಡ ಮೊದಲು ಕರ್ನಾಟಕ ಪೊಲೀಸರು ಬೆಲ್ಲಾರೆ ಪೊಲೀಸ್ ಸ್ಟೇಷನ್ ದಾಖಲಾಗಿತ್ತು. ಅನಂತರ ಇದೇ ರೀತಿಯಲ್ಲಿ ಒತ್ತಡಗಳು ಬಂದಾಗ NIAಗೆ ಹಸ್ತಾಂತರ ಆಗಿತ್ತು. ಅದರಲ್ಲಿ ಕೂಡ ಸುಮಾರು 30 ಆರೋಪಿಗಳಾಗಿದೆ. ನಿನ್ನೆ ಅಷ್ಟೇ ಅಬ್ದುಲ್ ರಹಿಮಾನ್ ಅಂತ ಹೇಳೋರನ್ನ ಕೊಡಗು ಸೋಮವಾರಪೇಟೆಯವರನ್ನ ಪೊಲೀಸರು NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಸುಹಾಸ್ ಪ್ರಕರಣದಲ್ಲಿ ಕೂಡ ಈ ಹತ್ಯೆ ಆರೋಪಿಗಳಿಂದ ಯಾರು ಹಣಕಾಸು ನೆರವು ಕೊಟ್ಟಿದ್ದಾರೆ, ನಿಷೇಧಿತ PFI ಸಂಘಟನೆಯವರು ವಿದೇಶದಲ್ಲಿ ಇದ್ದು ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಆರೋಪಿಗಳ ಮನೆಯವರು ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳುವ ತನಿಖೆ ಆಗಿದೆ. ಅವರ ಖಾಲಿ ಆರೋಪಿಗಳು ಮಾತ್ರ ಅಲ್ಲ, ಕೇವಲ ಅವರ ಮನೆಯವರು, ಅವರ ಬೆಂಬಲಿಗರು, ಅವರ ಸ್ನೇಹಿತರ ಕೂಡ ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡಿ ಅವರಿಗೆ ಎಲ್ಲಿಂದ ಹಣ ಬರ್ತದೆ, ಎಲ್ಲಿಂದ ಫಂಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ತನಿಖೆ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಮುಂದಿನ ಹಂತ ಏನಿರ್ಬೋದು? ಇಲ್ಲ, ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ NIAಗೆ ಕೊಟ್ರೆ ಬಾರಿ ಸುಲಭದಲ್ಲಿ ಜಾಮೀನು ಸಿಗುದಿಲ್ಲ. ಈಗ ಪ್ರವೀಣ್ ನೆಟ್ಟಾರ್ ಹತ್ಯೆಯಾಗಿ 3 ವರ್ಷ ಆಗ್ತಾ ಬಂದ್ರು ಕೂಡ ಅದರಲ್ಲಿ ಆರೋಪಿಗಳು ಜೈಲು ಸೇರಿದವರಿಗೆ ಜಾಮೀನು ಆಗ್ಲಿಲ್ಲ. ತುಂಬಾ ಸಲ ಜಾಮೀನು ನಿರಾಕರಣೆ ಆಗಿದೆ. ತಲೆ ಮೇಲಿಸಿಕೊಂಡವರನ್ನ ಶೋಧ ಮಾಡ್ತಾರೆ, ಅವರ ಪತ್ತೆಗೆ ಬಹುಮಾನ ಘೋಷಣೆ ಮಾಡ್ತಾರೆ. ಬಾರಿ ಆಳವಾದ ತನಿಖೆ ನಡೀತದೆ ಇಂಥದ್ದು. ಹೌದು, ಮತ್ತೆ ಅದರ ವೈಡ್ ನೆಟ್ವರ್ಕ್ ಗೊತ್ತಾಗುತ್ತೆ. ಯಾವ ಉಗ್ರ ಸಂಘಟನೆ ಅಥವಾ ಉಗ್ರ ಸಂಘಟನೆಗಳನ್ನ ಬೆಂಬಲಿಸುವಂತಹ ಒಂದು ಟೀಮ್ ಅಥವಾ ನೆಟ್ವರ್ಕ್ ಏನಿರುತ್ತೆ, ಅವ್ರ ಲಿಂಕ್ಗಳೆಲ್ಲ ಸಿಗ್ತದೆ. ಸೊ ಇದು ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ನೆಟ್ವರ್ಕ್ಗಳ ಮಾಹಿತಿ ಗೊತ್ತಾಗ್ತದೆ, ಯಾರು ಇದ್ರ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ. ಹೌದು, ಯಾಕಂದ್ರೆ ಅವರಿಗಿರುವಂತ ವ್ಯವಸ್ಥೆಗಳು, ಅವರ ಹತ್ರಲ್ಲಿರುವ ತಂತ್ರಜ್ಞಾನಗಳು. ನಾವೀಗ ಇದನ್ನು ನಮ್ಮ ಕರ್ನಾಟಕ ಪೊಲೀಸರು ಮಾಡೋದಿಲ್ಲ ಅಂತ ಹೇಳುದಲ್ಲ, ಮಾಡ್ತಾರೆ, ತನಿಖೆ ಮಾಡ್ತಾರೆ, ದಕ್ಷ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ NIAಗೆ ಸ್ಪೆಷಲ್ ಆಗಿ ಯಾಕೆ ಕೊಡುವಂತದ್ದು ಅಂತ ಹೇಳಿದ್ರೆ ಅವರ ಹತ್ರ ರಾಷ್ಟ್ರ ಮಟ್ಟದಲ್ಲಿರುವಂತ ಒಂದು ವ್ಯವಸ್ಥಿತವಾದ ಜಾಲ, ಅವರ ಅಧಿಕಾರಿಗಳಲ್ಲಿರುವಂತ ದಕ್ಷತೆ, ಅವರ ಹತ್ರ ಇರುವಂತ ತಂತ್ರಜ್ಞಾನಗಳು, ಅದೆಲ್ಲ ಇದಕ್ಕೆ ಹೆಲ್ಪ್ ಆಗ್ತದೆ. ನಿಮ್ಗೆ ಬೇರೆ ಈ ಪೊಲೀಸ್ನವರು ಮಾಡಿದ್ರೆ ಹಣಕಾಸು ನೆರವು ಎಲ್ಲಿ ಅಂತ ತಿಳ್ಕೊಳ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಂತ ಈಗಿನ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರು ಹಿಂದೆ ದಕ್ಷಿಣ ಕನ್ನಡ SP ಆಗಿದ್ದಾಗ RSS ಕಾರ್ಯಕರ್ತ ಶರತ್ ಮಡಿವಾಲ್ ಅವರ ಹತ್ಯೆ ಆದಾಗ ಇದೇ ರೀತಿಯಲ್ಲಿ ತನಿಖೆ ಮಾಡಿದ್ರು. ಅಲ್ಲಿ ಕೂಡ 3-4 ಆರೋಪಿಗಳಲ್ಲ, ಸುಮಾರು 15 ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅದರ ಪ್ರಕರಣವನ್ನ ಬೆನ್ನತ್ತುವಂತ ವ್ಯವಸ್ಥೆಯನ್ನ ಆಗ ಮಾಡಿದ್ದೆ. ಯಾಕಂದ್ರೆ ಈ ಪೊಲೀಸ್ನವರಿಗೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಇಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಲೋಕಲ್ ಪೊಲೀಸ್ ಅವರ ಮೇಲೆ ಸಣ್ಣ ಪುಟ್ಟ ಆರೋಪಗಳು ಬಂತು, ಕೆಲವು ಕಾನ್ಸ್ಟೇಬಲ್ ಅದ್ರಲ್ಲಿ ಇನ್ವಾಲ್ವ್ ಇದ್ದಾರೆ ಅನ್ನುವಂತ ಆರೋಪ ಪತ್ರಿಕಾಗೋಷ್ಠಿಯಲ್ಲಿ ಬಂತು. ಇಂಥ ಕಾರಣಕ್ಕಾಗಿ NIAಗೆ ಕೊಟ್ಟಿದ್ದಾರೆ, ಅದರ ತನಿಖೆ ಆಗ್ತಾ ಇದೆ. ಧನ್ಯವಾದಗಳು ಸಂತೋಷ್. ಓಕೆ, ಬಹಳ ಹಿರಿಯ ಸಂಪಾದಕರವರು, ಮಾಹಿತಿಯ ಸಂಗ್ರಹವಿದೆ ಅವರಲ್ಲಿ. ಓಕೆ, ನೆಕ್ಸ್ಟ್ ಸುದ್ದಿ ಬಿಡುಗಡೆಯ ಹೊಸ ಪ್ರಯೋಗ. ಎಲ್ಲ ಕಡೆ ಇದೀಗ ಸುದ್ದಿ ಆಗ್ತಾ ಇದೀವಿ ನಾವು, ಸುದ್ದಿ ಆಗ್ತಾ ಇದೆ.
ನಾವು ಕೂಡ ಒಂದು ಮೆಚ್ಚುಗೆಗೆ ಪಾತ್ರವಾಗಿದ್ದೀವಿ. ಏನಂತ ಹೇಳಿದ್ರೆ ಒಂದು ಮಾತಿತ್ತು, ಒಂದು ಭಾವನೆ ಇತ್ತು. ಯಾವುದೇ ಒಂದು ಪತ್ರಿಕೆ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಇನ್ನೊಂದು ಮಾಧ್ಯಮದ ಬಗ್ಗೆ ಹೇಳೋದಿಲ್ಲ, ಅದ್ರ ಮಾಹಿತಿ ಕೊಡೋದಿಲ್ಲ, ಪತ್ರಕರ್ತರ ಬಗ್ಗೆ ಹೇಳೋದಿಲ್ಲ. ಹೌದು, ಪತ್ರಕರ್ತರ ಬಗ್ಗೆ ಮಾಹಿತಿ ಕೊಡೋದಿಲ್ಲ, ಅವ್ರು ಚೆನ್ನಾಗಿರೋದಿಲ್ಲ, ಅಪ್ರಿಶಿಯೇಟ್ ಮಾಡೋದಿಲ್ಲ. ಹೌದು, ಆ ತರ ಒಂದು ಭಾವನೆ ಇತ್ತು. ಬಟ್ ಆ ಒಂದು ಭಾವನೆಯನ್ನ ನಾವು ಸುದ್ದಿ ಬಿಡುಗಡೆ ಪತ್ರಿಕೆ ಸುಳ್ಳು ಮಾಡಿದೆ. ಇದೀಗ ಸೋಷಿಯಲ್ ಮೀಡಿಯಾ ನೋಡ್ಬೋದು, ಹೆಚ್ಚೆಚ್ಚು ದೊಡ್ಡ ದೊಡ್ಡ ಪತ್ರಕರ್ತರ ಎಲ್ಲ ಒಂದು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಸುದ್ದಿ ಆಗ್ತಾ ಇದೆ. ಅವರು ಕೂಡ ಹೇಳ್ತಾ ಇದ್ದಾರೆ ನಾವು ಸುದ್ದಿ ಆಗಿದ್ದೀವಿ ಅಂತ. ಅದಕ್ಕೆ ಕಾರಣ ಬೆಳ್ತಂಗಡಿ ಆಗಿರ್ಬೋದು, ಸುಳ್ಯ, ಪುತ್ತೂರು, ಈ 3 ಪತ್ರಿಕೆಯವರು ಕೂಡ ಆಯಾಯ ಬೆಳ್ತಂಗಡಿಯ, ಪುತ್ತೂರಿನ ಮತ್ತೆ ಸುಳ್ಯದ ಅಲ್ಲಿರುವಂತಹ ಪತ್ರಕರ್ತರು ಬೇರೆ ಕಡೆ ಇಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವರೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ನಾವು ಪತ್ರಿಕೆಯಲ್ಲಿ ಬಿಟ್ಟಿದ್ದೀವಿ. ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಮೊದಲಿಗೆ ಬೆಳ್ತಂಗಡಿಯಲ್ಲಿದ್ದಂಥ ಅಥವಾ ಬೆಳ್ತಂಗಡಿಗೆ ತಾಲೂಕಿನಲ್ಲಿ ಹುಟ್ಟಿ ಬೆಳೆದವರು ಅವರೀಗ ಪರವೂರಿನಲ್ಲಿ ಪತ್ರಕರ್ತರಾಗಿ ದೊಡ್ಡ ದೊಡ್ಡ ಲೇಖಕರಾಗಿರ್ಬೋದು ಅಥವಾ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವರನ್ನು ಪರಿಚಯ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸಂಕ್ಷಿಪ್ತವಾದಂಥ ಮಾಹಿತಿ, ಪೂರ್ಣ ಮಾಹಿತಿ ನೀಡುವಂಥ ಅಂದರೆ ಸಮಗ್ರವಾದ ಮಾಹಿತಿ ಅಲ್ಲ, ಎಲ್ಲಿ ಕೆಲಸ ಮಾಡ್ತಾರೆ, ಹಿಂದೆ ಅನುಭವಗಳನ್ನು, ಎಷ್ಟು ವರ್ಷ ಕೆಲಸ ಮಾಡಿದ್ರು ಅದನ್ನು ನೀಡುವಂಥ ಮತ್ತು ಜನರಿಗೆ ಪರಿಚಯ ಮಾಡುವಂಥ. ಬೆಳ್ತಂಗಡಿ ತಾಲೂಕಿನಿಂದ ಹೋದವರು ಇಷ್ಟು ಸಂಸ್ಥೆಗಳಲ್ಲಿ, ಇಷ್ಟು ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪತ್ರಿಕೋದ್ಯಮದಲ್ಲಿದ್ದಾರೆ, ಅದೊಂದು ನಮಗೆ ಹೆಮ್ಮೆ, ನಮ್ಮ ತಾಲೂಕಿನವರಿಗೆ ಹೆಮ್ಮೆ. ಹಾಗಾಗಿ ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ವಿದ್ ಅವರ ಫೋಟೋ ಪ್ರಕಟಿಸಿದ್ದೇವೆ, ಯಾವ ಪೇಪರಲ್ಲಿದ್ದಾರೆ, ಯಾವ ಸಂಸ್ಥೆಯಲ್ಲಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ದೆ. ಅದರಲ್ಲಿ ಯಾವುದೇ ಮುಚ್ಚರ ಇಲ್ಲ, ವೃತ್ತಿಮಾತ್ಸರ್ಯ ಖಂಡಿತ ಇಲ್ಲ. ಸೊ ಅದನ್ನು ಅನೇಕರು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಕೊಂಡಿದ್ದಾರೆ. ಸುದ್ದಿ ಬಗ್ಗೆ ತಮ್ಮ ಮನಸ್ಸಲ್ಲಿದ್ದಂಥ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಸುದ್ದಿ ಬಿಡುಗಡೆಯನ್ನು ಅನೇಕರು ಟ್ರೋಲ್ ಮಾಡ್ತಿದ್ರು, ಬಹುಶಃ ಅವರು ಇದನ್ನು ನೋಡಿ ಸ್ವಲ್ಪ ಸುದ್ದಿ ಬಿಡುಗಡೆ ಏನು ಅಂತ ಅವ್ರಿಗೆ ಗೊತ್ತಾಗಿರ್ಬೋದು. ಸೊ ವಾಟ್ ಎವರ್, ಪುತ್ತೂರಲ್ಲೂ ಕೂಡ ಈ ಪ್ರಯೋಗ ಮಾಡಿದ್ದಾರೆ. ಪುತ್ತೂರಿನಿಂದ ಕೂಡ ಅನೇಕ ಹಿರಿಯರೀಗ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪುತ್ತೂರಿಗೆ ಕೂಡ ಅದೊಂದು ಹೆಮ್ಮೆಯ ವಿಚಾರ. ಜುಲೈ 1ರ ಪತ್ರಿಕಾ ದಿನಾಚರಣೆ ಹಿನ್ನೆಲೆಯಲ್ಲಿ ಈ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದು. ನಮಗೆ ಈ ಐಡಿಯಾವನ್ನು ನಮ್ಮ ಸಂಸ್ಥೆಯಲ್ಲಿದ್ದಂತಹ ನಮ್ಮ ಹಿರಿಯರಂಥ UP ಶಿವಾನಂದ್ ಇರುವುದು, ದಾಮೋದರ್, ಹಾಗೆ ಸಂಪಾದಕರು ಸಂತೋಷರು ಎಲ್ಲರೂ ಕೂಡ ಆ ರೀತಿಯಾದಂಥ ಒಂದು ಮಾತುಕತೆ ನಡೆಸಿ ಇಂಥ ಮಾಹಿತಿಯನ್ನು ನಾವು ಒದಗಿಸಬೇಕು ಅನ್ನೋದು ಚರ್ಚೆ ಮಾಡಿ ಈ ಪ್ರಯೋಗವನ್ನು ಮಾಡಿದ್ವಿ. ಸೊ ಇದಕ್ಕೆ ನಾವು ಇಲ್ಲಿ ನೆನಪಿಸಬೇಕು, ಉಜಿರೆ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ 2 ವಿದ್ಯಾರ್ಥಿನಿಯರು ಹಾಗೂ ಓರ್ವ ವಿದ್ಯಾರ್ಥಿ, ಅವರು ನಮ್ಮ ಜೊತೆಗೆ ಇಲ್ಲಿ ಇಂಟರ್ನ್ಶಿಪ್ಗೆ ಬಂದಿದ್ದರು. ಅವರು ಕೂಡ ನಮ್ಮ ಜೊತೆ ಸಹಕರಿಸಿದ್ದಾರೆ. ಎಲ್ರಿಗೂ ಫೋನ್ ಮಾಡಿ ಅವರಿಂದ ಮಾಹಿತಿ ಪಡ್ಕೊಂಡು ಅದನ್ನು ಸಂಗ್ರಹ ಮಾಡಿ ನಮ್ಮ ಎಡಿಟೋರಿಯಲ್ ಟೀಮಿಗೆ ನೀಡಿದ್ದಾರೆ. ಅವರನ್ನು ನಾವಿಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಸೂರಜ್ ಶೆಟ್ಟಿ, ತನುಶ್ರೀ ಶೆಟ್ಟಿ ಹಾಗೂ ಮೌಲ್ಯ ಶೆಟ್ಟಿ ಅಂತೇಳಿ 3 ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಭಾಸ್ಕರ್ ಹೆಗ್ಡೆ ಅವರ ಅಂಡರಲ್ಲಿ ಪತ್ರಿಕೋದ್ಯಮ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಹೌದು ಹೌದು. ಇನ್ನೊಂದು, ನಾವು ಆ ಒಂದು ವರದಿ ಮಾಡ್ಬೇಕಾದ್ರೆ, ರಿಪೋರ್ಟ್ ನೋಡ್ಬೇಕಾದ್ರೆ ನಮ್ಗೆ ಕೂಡ ಶಾಕ್ ಆಗಿತ್ತು. ನಾವು ಎಷ್ಟು ಕೆಲವೊಂದು ಸಂಖ್ಯೆ ಅಷ್ಟೇ ಇದೀವಿ ಅಂತ ಅನ್ಕೊಂಡಿದ್ವಿ. ಬಟ್ ನೋಡಿದಾಗ 140+ ಬೆಳ್ತಂಗಡಿಯಲ್ಲಿ ಹುಟ್ಟಿ ಬೆಳೆದಂತಹ ಪತ್ರಕರ್ತರು ಎಲ್ಲೆಲ್ಲೋ ಇದ್ದಾರೆ. ಇವ್ರು ನೋಡಿದಾಗ ಅಂದ್ರೆ ನಮ್ಗೆ ಪರಿಚಯ ಇತ್ತು, ಆದ್ರೆ ಇವ್ರು ಬೆಳ್ತಂಗಡಿಯವರು ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ಎಲ್ಲವೂ ಕೂಡ ನಮ್ಗೆ ಕೂಡ ಒಂದು ಒಳ್ಳೆಯ ಮಾಹಿತಿ ಸಂಗ್ರಹ ಮಾಡಿದೀವಿ. ಇದರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಪುತ್ತೂರಿನ ಹಿರಿಯ ವರದಿಗಾರ ಉಮೇಶ್ ಮಿತ್ತಳ್ಕ ಇದ್ದಾರೆ. ನಮಸ್ತೆ ಉಮೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಾವಾಗ್ಲೇ ಹೇಳ್ತಾ ಇದ್ವಿ, ಇಡೀ ಪತ್ರಿಕಾ ರಂಗದಲ್ಲೇ ಹೊಸ ಪ್ರಯೋಗ ನಮ್ದು, ಸುದ್ದಿ ಬಿಡುಗಡೆ ಪತ್ರಿಕೆಯದ್ದು. ಖಂಡಿತ. ಎಲ್ಲ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಈ 3 ಭಾಗದಲ್ಲಿ ಕೂಡ ಇರುವಂತಹ ಪತ್ರಕರ್ತರು, ಬೇರೆ ಕಡೆ ಕೆಲಸ ಮಾಡುವಂತಹ ಪತ್ರಕರ್ತರನ್ನ ಹುಡುಕಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವ್ರು ಎಲ್ಲಿ ವರ್ಕ್ ಮಾಡ್ತಾರೆ, ಅವ್ರು ಎಷ್ಟು ವರ್ಷದ ಕೆಲಸ ಮಾಡ್ತಿದ್ದಾರೆ, ಅವರ ಹೆಸರು ಎಲ್ಲವನ್ನೂ ಕೂಡ ಹಾಕಿದೀವಿ. ಸೊ ಈ ಒಂದು ಕೆಲಸ ಹೇಗೆ ನಡೀತು, ಹೇಗಾಯ್ತು ಅಂತ ನಿಮ್ಮ ಒಂದು ಅನುಭವ. ಖಂಡಿತ ಮೇಡಮ್ ರವರೇ, ಇದೊಂದು ಹೊಸ, ನೀವೇ ಹೇಳಿದ ರೀತಿಯಲ್ಲಿ ಇದೊಂದು ವಿನೂತನವಾದಂತಹ ಪ್ರಯೋಗ. ಇದು ಆರಂಭದ ಪ್ರಯೋಗದಲ್ಲಿ ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಸ್ಪಂದನೆ ಸಿಕ್ಕಿರುವಂತದ್ದು. ಅಂದ್ರೆ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿಯುತ್ತಿರುವವರು ಅವರವರ ಕ್ಷೇತ್ರದಲ್ಲಿ, ಈಗ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿರುವ ಅವರದೇ ಆದಂತ ರೀತಿಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ. ಆದ್ರೆ ಪತ್ರಕರ್ತರು ಒಂದು ಊರಿನಲ್ಲಿ, ಪತ್ರಕರ್ತರು ಇನ್ನೊಂದು ಊರಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರ ಬಗ್ಗೆ ಅವರ ಊರಿನಲ್ಲಿ ಗೊತ್ತಿರುವುದಿಲ್ಲ ಯಾರಿಗೂ ಕೂಡ, ಎಲ್ಲೆಲ್ಲಿ ಇರ್ತಾರೆ. ಸೀಮಿತವಾಗಿ ಅವರ ಒಂದು ವ್ಯಾಪ್ತಿಯಲ್ಲಿ ಮಾತ್ರ, ಅವರ ಗ್ರಾಮದಲ್ಲಿ, ಅವರ ಊರಿನಲ್ಲಿ ಮಾತ್ರ ಗೊತ್ತಿರುತ್ತೆ. ಆದ್ರೆ ಇಡೀ ತಾಲೂಕಿನಲ್ಲಿ ಯಾರಿಗೂ ಕೂಡ ಅದರ ಬಗ್ಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಸುದ್ದಿ ಬಿಡುಗಡೆ ಮಾಡಿರುವಂತ ಈ ಒಂದು ಪ್ರಯತ್ನ ಇದೊಂದು ಬೆಳ್ತಂಗಡಿಯಲ್ಲಿ ಇನಿಷಿಯೇಟ್ ತಗೊಂಡು ಮಾಡಿರುವಂತಹ ಒಂದು ಪ್ರಯತ್ನ, ಸುಳ್ಯ ಮತ್ತು ಪುತ್ತೂರಿನಲ್ಲಿ ಕೂಡ ಅದನ್ನು ಮಾಡಿದ ನಂತರ ಅದ್ಭುತವಾದಂತಹ ಸ್ಪಂದನೆ ದೊರಕಿರುವಂತದ್ದು. ಅನೇಕ ಪತ್ರಕರ್ತರು ಅವರವರ ಮಾಧ್ಯಮದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹಂಚಿಕೊಂಡು ಇಡೀ ರಾಜ್ಯದಾದ್ಯಂತ ಇದನ್ನೊಂದು ಸಂಚಲನ ಮೂಡಿಸುವ ರೀತಿಯಲ್ಲಿ ಪತ್ರಕರ್ತರು ಒಂದು ಮಾಡಿರುವಂತದ್ದು ನಮ್ಮ ಪ್ರಯತ್ನಕ್ಕೆ ಸಂದ ಒಂದು ಸಾರ್ಥಕ್ಯ ಅಂತ ಹೇಳ್ಬೋದು ಮೇಡಮ್. ಸೋಷಿಯಲ್ ಮೀಡಿಯಾ ನೋಡ್ತಾ ಇದೀವಿ, ಪ್ರತಿಯೊಂದು ಅನೇಕ ಜಯಪ್ರಕಾಶ್ ಶೆಟ್ಟಿ ಆಗ್ಬೋದು, ಕ್ಷಮಾ ಭಾರದ್ವಾಜ್, ಅನೇಕ
ಪ್ರೀತಮ್ ಕೆಮ್ಮ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ನಾವು ಸುದ್ದಿ ಆದ್ವಿ, ಸುದ್ದಿ ಬಿಡುಗಡೆ ಪತ್ರಿಕೆ ಅಂತ ಹೇಗಿತ್ತು, ಹೇಗೆ ಓದ್ತಾ ಇದ್ವಿ ಎಲ್ಲವನ್ನ ಹೇಳ್ಕೊಂಡಿದ್ದಾರೆ. ಅದನ್ನ ಓದಿದಾಗ ನಮ್ಗೆ ಕೂಡ ಖುಷಿ ಆಗುತ್ತೆ, ನಮ್ಗೆ ಕೂಡ ಹೆಮ್ಮೆ ಆಗ್ತಾ ಇದೆ ಅಲ್ವಾ? ಖಂಡಿತ ಒಂದು ಹೆಲ್ದಿ ಜರ್ನಲಿಸಂ ಇದು, ಆರೋಗ್ಯಕರ ಪತ್ರಿಕೋದ್ಯಮ ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ಅವರ ಬಗ್ಗೆ ಒಂದು ಮಾಹಿತಿ ನೀಡೋದು, ಆ ತಾಲೂಕಿನವರಿಗೆ ಗೊತ್ತಾಗ್ಲಿ ನಮ್ಮ ತಾಲೂಕಿನಲ್ಲಿ ಇರುವಂತವರು ಇಂತಿಂತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಪತ್ರಕರ್ತರ ಬಗ್ಗೆ ಪತ್ರಕರ್ತರು ಊರಿನ ಇರುವಂತಹ ಎಲ್ಲರ ಬಗ್ಗೆಯೂ ನಾವು ಮಾಹಿತಿ ಕೊಡ್ತೇವೆ, ನಮ್ಮ ಬಗ್ಗೆ ಯಾರು ಮಾಹಿತಿ ಕೊಡ್ತಾರೆ? ಸೊ ಹಾಗಾಗಿ ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಒಂದು ಜುಲೈ 1ರ ಪತ್ರಿಕಾ ದಿನಾಚರಣೆ ವಿಶೇಷವಾಗಿರ್ಬೇಕಲ್ಲ, ಹಾಗಾಗಿ ಒಂದು ಹೊಸ ಪ್ರಯೋಗ. ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬಂದು ಹೆದ್ದಾರಿ ಕಾಮಗಾರಿ ವೇಳೆ ಭೂಮಿ ಕಳೆದುಕೊಂಡವರಿಗೆ ಸಿಹಿ ಸುದ್ದಿ. ದಾಖಲೆ ಪತ್ರ ಬೆಳ್ತಂಗಡಿಯಲ್ಲಿ ವಿಲೇವಾರಿ, ಮಿನಿ ವಿಧಾನಸೌಧದಲ್ಲಿ ಭೂ ಸ್ವಾಧೀನಾಧಿಕಾರಿಯ ಕಚೇರಿ. ಇದನ್ನ ದಾಮೋದರ ದಂಡೋರೆ ವರದಿ ಮಾಡಿದ್ದಾರೆ. ಆಕ್ಚುಲಿ ಹೌದು, ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೇಳೆ ಅನೇಕ ಮಂದಿ ಮನೆ ಕಳ್ಕೊಂಡಿದ್ದಾರೆ, ಅವರ ಭೂಮಿ ಹೋಗಿದೆ. ಎಲ್ಲರೂ ಕೂಡ ತಮ್ಮ ದಾಖಲೆ ಪತ್ರವನ್ನ ಅದಕ್ಕೆ ಏನಾದ್ರು ಅವ್ರು ಮಂಗಳೂರು ಹೋಗ್ಬೇಕು. ಅದೆಷ್ಟು ಮಂದಿ ಆಟೋ ಡ್ರೈವರ್ಸ್, ಬಡವರು, ಕೂಲಿ ಕಾರ್ಮಿಕರು ಒಂದಿನ ಪೂರ್ತಿ ಅದಕ್ಕೋಸ್ಕರ ವ್ಯಯ ಮಾಡ್ಬೇಕಾಗಿತ್ತು. ಆದ್ರೆ ಇದೀಗ ಎಲ್ಲರೂ ಕೂಡ ಸಿಹಿ ಸುದ್ದಿ ಅಂತ ಹೇಳಿದ್ರೆ ನಮ್ಮ ಇಲ್ಲೇ ಮಿನಿ ವಿಧಾನಸೌಧ ಅಲ್ಲೇ ಒಂದು ಅವರ ಕಂಪ್ಲೀಟ್ ಆಗಿ ಆಫೀಸ್ ಅನ್ನು ಶಿಫ್ಟ್ ಮಾಡಿದಾರಂತೆ. ಅಲ್ಲ, ಸರ್ಕಾರಿ ಕಚೇರಿಗಳಿಗೆ ಹೋಗುದೇ ಒಂದು ಯಾತನಾಮಯ ಕೆಲಸ ಅಂತ. ಅದಕ್ಕಿಂತ ಒಂದು ಮಾತಿದೆ, ಜೈಲಿಗೆ ಹೋಗಬಾರ್ದು, ಆಸ್ಪತ್ರೆಗೆ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗಬಾರ್ದು, ವಕೀಲರನ್ನು ಭೇಟಿ ಮಾಡುವಂಥ ಸನ್ನಿವೇಶ ಇರ್ಬೋದು, ಸರ್ಕಾರಿ ಕಚೇರಿಗಳಿಗೂ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗಬಾರ್ದು ಅನ್ನೋ ಒಂದು ಮಾತು ಬರ್ತದೆ ಅಂತ ಅನಿಸ್ತದೆ ಕೆಲವು ಕಚೇರಿಯಲ್ಲಿ ಜನಸಾಮಾನ್ಯರು ಪಡುವಂಥ ಪಾಡನ್ನು ನೋಡಿದರೆ. ಸೊ ಹಾಗಾಗಿ ಇಲ್ಲಿ ಏನು ಈ ನ್ಯಾಷನಲ್ ಹೈವೇ ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಅದರಲ್ಲಿ ಒಂದಿಷ್ಟು ಜನ ಭೂಮಿ ಕಳ್ಕೊಂಡಿದ್ದಾರೆ, ಅವರಿಗೆ ಸಮಸ್ಯೆಗಳಾಗಿದೆ. ಒಂದು ಸಣ್ಣ ಫೈಲ್ ಇದಾದರೂ ಪುನಃ ಮಂಗಳೂರಿಗೆ ಕೊಡಬೇಕು, ಅಲ್ಲಿ ಅಗತ್ಯ ಇರುವಂಥ ಆಫೀಸರ್ ಸಿಗ್ತಾರಾ ಇಲ್ಲೋ ಅನ್ನೋ ಗ್ಯಾರಂಟಿ ಇಲ್ಲ, ಅಲ್ಲಿಂದ ಸರಿಯಾದ ಸ್ಪಂದನೆ ಬರ್ತದೋ ಇಲ್ಲೋ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಹೀಗಾಗಿ ತಮ್ಮೂರಿನಲ್ಲೇ ಒಂದು 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 ಶಾಖೆ ಅಥವಾ ಈ ರೀತಿಯಾದಂಥ ಕಚೇರಿ, ಭೂಸ್ವಾಧೀನ ಅಧಿಕಾರಿಯವರ ಕಚೇರಿ ಸ್ಥಾಪನೆ ಆದ್ರೆ ಅವರಿಗೆ ಅನುಕೂಲ. ಉಜಿರೆಯಲ್ಲಿರೋನು ಅಥವಾ ಕುಂಜಲಕಟ್ಟೆ ಆಸ್ಪಾಸಲ್ಲಿರೋನು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬಂದು ಹೋಗ್ಬೋದಲ್ವಾ? ಮತ್ ಪುನಃ ಇಲ್ಲ ಇನ್ನು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದಾಗ ಪುನಃ ವಾಪಸ್ ಹೋಗಿ ತರುವಂತ ಮಾಡ್ಬೋದು. ಇಲ್ಲದ 2 ಗಂಟೆ ಪ್ರಯಾಣ, ಪುನಃ ಮಂಗಳೂರಿಗೆ ಹೋಗ್ಬೇಕು, ಬರ್ಬೇಕು, ಒಂದಿನದ ಕೆಲಸಕ್ಕೆ ರಜೆ ಹಾಕಿ ಅಷ್ಟೇ ಹೋಗ್ಬೇಕಷ್ಟೇ. ಸೊ ಅಂತ ಪರಿಸ್ಥಿತಿ ಇಲ್ಲ. ಬಹುಶಃ ಆಫೀಸ್ಗೆ ಹೋಗೋರಿದ್ರೆ ಹೇಳ್ಬೋದು 1 ಗಂಟೆ ಹೋದ್ ಸರ್ಕಾರಿ ಆಫೀಸಲ್ಲಿ 1 ಗಂಟೆ ಕೆಲಸ ಆಗುದಿಲ್ಲ, ಆದ್ರೆ ಆಗ್ಬಹುದು ಅನ್ನೋ ಒಂದು ಭರವಸೆ ಬದುಕು. ಹಾಗಾಗಿ ಆ ಭರವಸೆಯಲ್ಲಿ ನಾವು ಇರ್ಬೇಕಾಗ್ತದೆ. ಸೊ ಒಂದು ಆಫೀಸ್ ಓಪನ್ ಆಗಿದೆ, ಅದರ ಬಗ್ಗೆ ಹೆಚ್ಚುವರಿ ಮಾಹಿತಿಗೆ ನಮಗೆ ಇದರ ಬಗ್ಗೆ ಹೆಚ್ಚುವರಿ ಮಾಹಿತಿ ನಮ್ಮ ದಾಮೋದರ ದಂಡೋಲೆ ಅವರೇ ಹೋಗಿ ವರದಿ ಮಾಡಿದ್ದಾರೆ. ಒಳ್ಳೆಯ ಸಿಹಿ ಸುದ್ದಿಯನ್ನು ನಮ್ಮ ಬೆಳ್ತಂಗಡಿ ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ. ದಾಮೋದರದ ಸಿಹಿ ಸುದ್ದಿ, ಹೆದ್ದಾರಿ ಕಾಮಗಾರಿ ವೇಳೆ ಭೂಮಿ ಕಳೆದುಕೊಂಡವರಿಗೆ ಇನ್ನು ಸಿಹಿ ಸುದ್ದಿ ಅಂತ ಹೇಳಿದ್ರೆ ಎಲ್ಲ ಒಂದು ದಾಖಲೆ ಪತ್ರ ಏನೇ ಇದ್ರೂ ಕೂಡ ಸಮಸ್ಯೆ ವಿಲೇವಾರಿ ನಮ್ಮ ಬೆಳ್ತಂಗಡಿಯಲ್ಲಿ ಆಗುತ್ತೆ ಅಂತ. ಇದು ಎಷ್ಟು ಎಲ್ಲೆಲ್ಲಿ ಪ್ರದೇಶಕ್ಕೆ ಕೇವಲ ಬೆಳ್ತಂಗಡಿಗೆ ಮಾತ್ರ ಅಥವಾ ಬೇರೆಯವರು ಕೂಡ ಇಲ್ಲೇ ಬಂದು ಮಾಡ್ಬೇಕಾ ಏನು ಅಂತ? ಎಸ್, ಯಾಕೆಂತಂದ್ರೆ ಈಗ ಪುಂಜಲ್ಕಟ್ಟೆ ಟು ಚಾರಮಾಡಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ನಡೀತಾ ಇದೆ. ಇದರಲ್ಲಿ ಭೂಮಿ ಕಳೆದುಕೊಂಡವರ ಸಂಖ್ಯೆ ಸುಮಾರು 630. ಈ 630ಕ್ಕೂ ಅಧಿಕ ಮಂದಿಗೆ ಈಗಾಗಲೇ ಗಜೆಟ್ ನೋಟಿಫಿಕೇಶನ್ ಅಲ್ಲಿ ಆಗಿ ಅನಂತರ ಪೇಪರ್ ಅಲ್ಲಿ ನೋಟಿಫಿಕೇಶನ್ ಅನ್ನು ಪ್ರಕಟಿಸಿದ್ದಾರೆ. ನಿಮ್ಮ ಭೂಮಿ ನೀವು ಭೂಮಿಯನ್ನು ಕಳೆದುಕೊಳ್ತಾ ಇದ್ರಿ, ಸೂಕ್ತ ದಾಖಲೆಗಳನ್ನ ಒದಗಿಸಿ ಪರಿಹಾರವನ್ನ ನೀಡ್ತೇವೆ ಅಂತ. ಆದ್ರೆ ಇಲ್ಲಿಯ ತನಕ ಬಂದಿರುವಂತಹ ಒಂದು ದಾಖಲೆಗಳು ಕೇವಲ 250ರಿಂದ 300 ಒಳಗೆ. ಅಂದ್ರೆ ಉಳಿದ 300ರಷ್ಟು ದಾಖಲೆ ಪತ್ರಗಳು ಇನ್ನೂ ಕೂಡ ಬಂದಿಲ್ಲ. ಈ ಕಾರಣಕ್ಕಾಗಿ ಆಯ್ತು ಅವ್ರದ್ದು ಫೈನಲ್ ಡೇಟ್ ಆಗ್ತಾ ಬಂತು. ಈ ಹಿನ್ನೆಲೆಯಲ್ಲಿ ವಿಶೇಷ ಭೂಸ್ವಾಧೀನ ಅಧಿಕಾರಿ ಹರ್ಷವರ್ಧನ್ SJ ಅವರು ಒಂದು ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿಕೊಂಡು ಬೆಳ್ತಂಗಡಿಯ ಮಿನಿ ವಿಧಾನಸೌಧದ ಮೊದಲನೇ ಮಹಡಿಯಲ್ಲಿ ದಾಖಲೆ ಸಂಗ್ರಹಕ್ಕಾಗಿ ಇಬ್ಬರನ್ನ ನೇಮಿಸಿ 4ವರನ್ನ ಶಿಫ್ಟಿನ ಆಧಾರದಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ನೇಮಕ ಮಾಡಿ RI ಮತ್ತು ಸರ್ವೇಯರ್ ಇಬ್ಬರನ್ನ ಅಲ್ಲಿಗೆ ಬಿಡ್ತಾರೆ. ಇದೀಗ ಕಳೆದ ವಾರದಿಂದ ಆಫೀಸ್ ಓಪನ್ ಆಗಿದೆ, ದಾಖಲೆ ಸಂಗ್ರಹಕ್ಕೆ ಆಫೀಸ್ ಓಪನ್ ಆಗಿದೆ. ಇದರಿಂದ ಬಹಳಷ್ಟು ಖುಷಿಯ ವಿಚಾರ ಏನು ಅಂತಂದ್ರೆ ಬಹಳಷ್ಟು ಜನಕ್ಕೆ ಈ ವಯಸ್ಸಾದವರು ಮಾತ್ರ ಮನೆಯಲ್ಲಿದ್ದಾರೆ, ಅವರ ದಾಖಲೆ ಪತ್ರಗಳನ್ನ ಮಂಗಳೂರು ತನಕ ತೆಗೆದುಕೊಂಡು ಹೋಗ್ಬೇಕು. ಅವ್ರು ಒಮ್ಮೆ ಮಂಗಳೂರಿಗೆ ಹೋದ್ರೆ ಇಡೀ ದಿನ, ಒಂದು ದಿನ ಪೂರ್ತಿ ಮಂಗಳೂರಲ್ಲಿ ವೇಸ್ಟ್ ಆಗುತ್ತೆ ಅನ್ನುವಂಥದ್ದು ಅವರ ವಾದ ಆಗಿತ್ತು. ಅಷ್ಟೇ ಅಲ್ಲದೆ ಎಲ್ಲಿ ತಗೊಂಡು ಹೋಗ್ಬೇಕು, ಹೇಗ್ ತಗೊಂಡು ಹೋಗ್ಬೇಕು, ಯಾರಿಗೆ ದಾಖಲೆ ಪತ್ರಗಳನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ ಈ ಒಂದು ಕಚೇರಿ ಓಪನ್ ಆಗಿರೋದ್ರಿಂದ ಬಹಳಷ್ಟು ನೆರವಾಗಿದೆ ಅನ್ನುವಂಥದ್ದನ್ನು ಬಹಳಷ್ಟು ಜನ ಹೇಳಿದ್ರು. ನಮಗೂ ಕೂಡ ಮೊನ್ನೆ ವರದಿಗೆ ಎಂದು ತಿಳಿದಂತ ಸಂದರ್ಭದಲ್ಲಿ ಬಹಳಷ್ಟು ಹಿರಿಯರು ಕೂಡ ನಮಗೆ ಸಿಕ್ಕಿದ್ರು. ಅವರು ಕೂಡ ಹೇಳಿದ್ದೇನು ಅಂತಂದ್ರೆ ಬಹಳ ಒಳ್ಳೇದಾಯ್ತು, ಇಲ್ಲದಿದ್ರೆ ಮಂಗಳೂರಿಗೆ ಯಾರು ಸ್ವಾಮಿ ಹೋಗುದು, ಅದು ಕೂಡ ಈ ಮಳೆಯ ಟೈಮ್ ನಲ್ಲಿ, ಇಂತ ಜಿಟಿ ಮಳೆ ಬರೋ ಸಮಯದಲ್ಲಿ ನಾವು ಹೇಗೆ ಹೋಗುದು? ಇಲ್ಲಿಂದ ಕೆಲವು ಸಲ ಬಸ್ಸಲ್ಲಿ ಹೋದ್ರೆ ಬಸ್ಸಲ್ಲಿ ನಿಂತ್ಕೋಬೇಕು, ಸೀಟ್ ಇರುದಿಲ್ಲ.
ಇಂಥ ಪರಿಸ್ಥಿತಿಯಲ್ಲಿ ಬೆಳ್ತಂಗಡಿಯಲ್ಲಿ ಮಾಡಿದ್ದು ಬಹಳ ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಅದರ ಜೊತೆಗೆ ಬಹಳಷ್ಟು ಜನಕ್ಕೆ ಅರಿವು ಮೂಡಿಸುವಂತ ಕಾರ್ಯವನ್ನ ಸುದ್ದಿಯ ಮೂಲಕ ಮಾಡಲಾಗಿದೆ. ಯಾಕಂತಂದ್ರೆ ಬಹಳ ಜನಕ್ಕೆ ಇಲ್ಲಿ ಆಫೀಸ್ ಓಪನ್ ಅದು ಗೊತ್ತಿರಲಿಲ್ಲ. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಇದೀಗ ಇನ್ನೂ ಕೂಡ 300ಕ್ಕಿಂತ ಹೆಚ್ಚು ಜನರು ಇಲ್ಲಿಗೆ ಬಂದು ದಾಖಲೆ ಪತ್ರಗಳನ್ನು ಒದಗಿಸಬೇಕಿದೆ. ಅವರಿಗೆ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ಈ ಮೂಲಕ ಮಾಡಲಾಗಿದೆ. ಅದರ ಜೊತೆಗೆ ಸ್ಪರ್ ರೋಡ್ ಉಜಿರೆ ಟು ಪೆರೇಶಾಂತಿ, ಈ ಉಜಿರೆ ಟು ಪೆರೇಶಾಂತಿ ರೋಡ್ ನಲ್ಲೂ ಕೂಡ ಭೂಮಿ ಕಳೆದುಕೊಳ್ಳುವವರಿದ್ದಾರೆ. ಅವರಿಗೂ ಕೂಡ ದಾಖಲೆ ಪತ್ರಗಳನ್ನು ಇಲ್ಲೇ ನೀಡಬಹುದು ಅನ್ನುವಂತ ಮಾಹಿತಿಯನ್ನು ಕೂಡ ಒದಗಿಸಿದ್ದಾರೆ. ಇದು ಬಹಳಷ್ಟು ನೆರವಾಗುತ್ತೆ. ಓಕೆ ಓಕೆ, ಧನ್ಯವಾದಗಳು ದಾಮೋದರ್. ನೆಕ್ಸ್ಟ್ ಟಾಪಿಕ್, ಕೆಂಪು ಕಲ್ಲು ಮರಳು ಅಭಾವದಿಂದ ತೊಂದರೆ, ತಹಶೀಲ್ದಾರ್ ಪೊಲೀಸ್ ಠಾಣೆಗೆ ಮನವಿ, ಬೃಹತ್ ಕಾರ್ಮಿಕ ಜಾಗೃತಿ ಆಂದೋಲನ ಆಯೋಜಿಸಲು BMSನಿಂದ ಸಮಾಲೋಚನಾ ಸಭೆ. ಎಸ್, ಇದನ್ನ ಲಾಸ್ಟ್ ಟೈಮ್ ಕೂಡ ಇದು ನಮ್ಮ ಗ್ರಾಮ ಪಂಚಾಯತಿಯಿಂದೆಲ್ಲ ಪ್ರೊಟೆಸ್ಟ್ ಆಯ್ತಲ್ಲ, ಆವಾಗ ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ರು ಕಲ್ಲು ಮತ್ತೆ ಮರಳು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇಲ್ಲ, ಯಾವುದು ಕೂಡ ಮನೆ ನಿರ್ಮಾಣ ಆಗ್ತಾ ಇಲ್ಲ ಅಂತ. ಇದರ ಬಗ್ಗೆ ಇವರು ಮಜ್ದೂರು ಸಂಘದವರು ಕೂಡ ಒಂದು ಪ್ರತಿಭಟನೆ ಕೂಡ ಮಾಡಿದ್ರು, ಮನವಿ ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯ ಸಿಗ್ತಾ ಇಲ್ಲ, ಪಿಂಚಣಿ ಸಿಗ್ತಾ ಇಲ್ಲ, ಅದಕ್ಕಿರುವಂತ ಆ ಕೆಲವೊಂದು ದುಡ್ಡನ್ನ ಸುಮ್ಮನೆ ಏನೊಂದು ಕ್ಯಾಂಪ್ ಮಾಡಿನೋ ಏನೋ ಅದಕ್ಕೆ ವೆಚ್ಚ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೊಡುವಂತಹ ಪಿಂಚಣಿ ಸಿಗ್ತಾ ಇಲ್ಲ ಅಂತ ಅವರ ಆರೋಪ ಇದೆ. ಜೊತೆಗೆ ಈ ಒಂದು ಕಲ್ಲು ಮತ್ತೆ ಕೆಂಪು ಕಲ್ಲು ಮತ್ತೆ ಮರಳು ಅದರ ಗಣಿಗಾರಿಕೆಯನ್ನ ಅದಕ್ಕೆ ಒಂದು ಕೆಲವೊಂದು ನಿಯಮವನ್ನ ಕೆಲವೊಂದು ಸಡಿಲು ಮಾಡಿ ಕೊಡ್ಬೇಕು ಅಂತ ಕೂಡ ಅವ್ರದ್ದು ಒತ್ತಾಯ ಇದೆ. ಸೊ ನಿಮ್ಮ ಪ್ರಕಾರ ಈ ನಮ್ಮ ಬೆಳ್ತಂಗಡಿಯಲ್ಲಿ ಕೂಡ ಅನೇಕರು ಕೂಡ ಈ ಕೆಂಪು ಕಲ್ಲು ಮತ್ತೆ ಮರಳು ಅದಕ್ಕೆ ಕೂಡ ಡಿಪೆಂಡ್ ಆಗಿದ್ದಾರೆ ಅನೇಕ ಮಂದಿ. ಇದರ ಬಗ್ಗೆ ಏನ್ ಹೇಳ್ತೀರಾ ಶರ್ಮಾ ಅವರೇ? ಈಗ ಇದು ಜೆನ್ಯೂನ್ ಪ್ರಾಬ್ಲಮ್ ಇದೆ. ಕೆಂಪು ಕಲ್ಲು ಮತ್ತೆ ಮರಳು ಸಾಗಾಟ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಗಣಿಗಾರಿಕೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇದರಿಂದಾಗಿ ಅಂತೇಳಿ ಅನೇಕರಿಗೆ ಸಮಸ್ಯೆ ಆಗಿದೆ, ಕಾರ್ಮಿಕರಿಗೆ ಸಮಸ್ಯೆ ಆಗಿದೆ. ಹಾಗಾಗಿ ಭಾರತೀಯ ಮಜ್ದೂರ್ ಸಂಘದವರು ಕೂಡ ಎತ್ಕೊಂಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಮನವಿಗಳನ್ನು ಕೊಟ್ಟಿದ್ದಾರೆ. ಅನಿಲ್ ಕುಮಾರ್ ಕೂಡ ಅವರ ಸ್ಟೇಟ್ಮೆಂಟ್ ಕೂಡ ನಮ್ಮಲ್ಲಿ ಬಂದಿದೆ, ಕಾರ್ಮಿಕರ ಜೀವನ ಅಯೋಮಯ ಆಗಿದೆ ಅಂತ ಹೇಳಿ. BM ಭಟ್ರು ಕೂಡ ಮಾತನಾಡಿದ್ದಾರೆ, ಅವರು ಕಾರ್ಮಿಕರ ಪರ ಮತ್ತೆ ಈ ಅಂಗನವಾಡಿ ಕೆಲಸ ಮಾಡೋರ ಪರ ಕೂಡ ಕೆಲಸ ಮಾಡ್ತಾರೆ. ಸೊ ಅವರು ಕೂಡ ಮಾತಾಡಿದ್ದಾರೆ, ಪಾಯ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು. ಸೊ ಅದು ಒಟ್ಟಾರೆ ಕಾರ್ಮಿಕರಿಗೆ ಮಾತ್ರ ಅಲ್ಲ, ಈ ಕೆಂಪು ಕಲ್ಲು ಮರಳು ಈ ರೀತಿಯಾದ ಕೆಲಸಕ್ಕೆ ಯಾರ್ಯಾರು ಸಂಬಂಧಪಟ್ಟಿರ್ತಾರೋ ಅವರೆಲ್ಲರೂ ಅನುಭವಿಸ್ತಿರ್ತಾರೆ. ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ, ಆಮೇಲೆ ಈಗ ಈ ರೀತಿಯಾದ ಈ ಕೆಂಪು ಕಲ್ಲು ಇದನ್ನ ಬಂದ್ ಮಾಡಿರೋದ್ರಿಂದ ರೇಟ್ ಕಂಡಪಟ್ಟೆ ಜಾಸ್ತಿ ಆಗ್ತಿದೆ ಅಂತ. ಯಾರೀಗ ಮನೆ ನಿರ್ಮಾಣಕ್ಕೆ ಅಥವಾ ಬೇರೆ ಬಿಲ್ಡಿಂಗ್ ನಿರ್ಮಾಣಕ್ಕೆ ಏನೋ ಬಳಸ್ತಾರಲ್ಲ, ಅದ್ರ ರೇಟ್ ಡಬಲ್ ಆಗಿದೆ ಅಂತ. ಸೊ ಅದನ್ನು ಬೇರ್ ಮಾಡ್ಬೇಕಲ್ಲ ಮಿಡ್ಲ್ ಕ್ಲಾಸ್ನವರು ಅಥವಾ ಕೆಳ ಮಧ್ಯಮ ವರ್ಗದವರು ಏನು ಮಾಡಬೇಕು ಇಂಥ ಸಂದರ್ಭದಾಗ? ಸೊ ಒಂದು ನೀತಿಯನ್ನ ರಾಜ್ಯ ಸರ್ಕಾರ ಅಳವಡಿಸಿ ಕಾನೂನುಬದ್ಧವಾಗಿ ಈ ರೀತಿಯಾದಂಥ ಈ ಕೆಂಪು ಕಲ್ಲನ್ನ ಪೂರೈಕೆಗೆ ಅನುಮತಿ ನೀಡುವಂತ ಕೆಲಸವನ್ನ ಜರೂರತ್ತಾಗಿ ಮಾಡಬೇಕಾಗಿದೆ. ಅಕ್ರಮ ಯಾರು ಮಾಡ್ತಿದ್ರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ. ಕಾನೂನುಬದ್ಧವಾಗಿಯೂ ನೀವು ಮಾಡೋದಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗೇ ಆಗ್ತದೆ. ಆಲ್ರೆಡಿ ಸಮಸ್ಯೆಗಳ ಕೂಪ ಆಗ್ತಾ ಇದೆ. ನಾವೀಗ ನಮ್ಮ ಸಮಾಜ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಉದ್ಯೋಗಗಳು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಅದೊಂದು ಸಾರ್ವಜನಿಕ ಸಮಸ್ಯೆ. ಸೊ ಅದರ ಮಧ್ಯೆ ಈ ರೀತಿಯಾಗಿ ಕಾರ್ಮಿಕರಿಗೆ ಮತ್ತೆ ಅದಕ್ಕೆ ಡಿಪೆಂಡ್ ಆಗಿರುವಂಥ ಅದಕ್ಕೆ ಸಂಬಂಧಪಟ್ಟವರು ಮತ್ತೆ ಸಮಸ್ಯೆಯಲ್ಲಿ ತೊಡಗಿದ್ರೆ ಇಟ್ ವಿಲ್ ಲೀಡ್ ಟು ನೋವೇರ್ ಅಂತ. ಸೊ ಸ್ಟೇಟ್ ಗೌರ್ಮೆಂಟ್ ತಕ್ಷಣಕ್ಕೆ ಇಂಟರ್ವ್ಯೂನ್ ಆಗಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಂಡು ಕಾನೂನುಬದ್ಧವಾಗಿ ಯಾರು ಈ ಮರಳು ಪೂರೈಕೆ ಅಥವಾ ಕೆಂಪು ಕಲ್ಲು ಪೂರೈಕೆ ಯಾರು ಮಾಡ್ತಾರೆ ಅವರಿಗೆ ಅನುಮತಿ ಕೊಡುವಂತ ಕೆಲಸ ಮಾಡಬೇಕಾಗುತ್ತೆ. ಕಾರ್ಮಿಕರ ಜೀವನ ಅಯೋಮಯ ಆಗಿದೆ ಅಂತ, ಆ ಕಡೆ ಕೆಲಸ ಕೂಡ ಇಲ್ಲ, ಈ ಕಡೆ ಸೌಲಭ್ಯ ಕೂಡ ಇಲ್ಲ ಅಂತ. ಅದೇ ಸಂಪೂರ್ಣವಾಗಿ ಸರ್ಕಾರ ಮುತುವರ್ಜಿ ವಹಿಸಿಕೊಂಡು ಬದಲಾವಣೆ ಮಾಡಬೇಕು ಅಂತ ಅವರ ಒತ್ತಾಯ. ಓಕೆ, ಇನ್ನೊಂದು ನೆಕ್ಸ್ಟ್ ವಿಷಯ ಬಂದು ಮುಖ್ಯ ರಸ್ತೆ ಬದಿಯಲ್ಲಿರುವಂತಹ ಕಟ್ಟಡಗಳ ಮಾಲಕರಿಗೆ ನೋಟಿಸ್ ಜಾರಿ, ಉಜಿರೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಈ ವಿಷಯವನ್ನು ನಾವು ಯಾಕೆ ಇವತ್ತು ಆಯ್ಕೊಂಡೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಒಂದು ಅದಾಲತಲ್ಲಿ ಕೂಡ ಚರ್ಚೆ ಆಗಿತ್ತು, ಅಲ್ಲಿನ ಲೋಕಾಯುಕ್ತ ಸಭೆಯಲ್ಲಿ. ಹೌದು, ಆ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿದ್ರೆ ಕೆಲವೊಂದು ಕಟ್ಟಡದಲ್ಲಿ ಅವರು ಬಾಡಿಗೆ ಕೊಡ್ತಾ ಇಲ್ಲ, ಅನಧಿಕೃತ ಕಟ್ಟಡ ಇದೆ ಅನ್ನೋದ ವಿಚಾರವಾಗಿ ಚರ್ಚೆ ಆಗಿತ್ತು. ಹಾಗಾಗಿ ಅದರ ವಿಚಾರವಾಗಿ ಸಾಮಾನ್ಯ ಸಭೆ ಕೂಡ ಆಗಿದೆ. ಅದಕ್ಕೆ ನೀವೇ ಕೂಡ ಹೋಗಿದ್ರಿ ಆ ಸಭೆಗೆ, ಏನೆಲ್ಲ ಆಯ್ತು ಶರ್ಮಾ ಅವರೇ? ಈಗ ಮೊನ್ನೆ ಜೂನ್ 26ರಂದು ಉಜಿರೆ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆ ಆಗಿತ್ತು. ಅದರಲ್ಲಿ ನಿರ್ಣಯನ ಅಂಗೀಕಾರ ಮಾಡಿದ್ದಾರೆ. ಅವರೇ ಅಲ್ಲಿಂದ ಕೊಟ್ಟಿರುವಂತ ಮಾಹಿತಿ ಇದು ಮಾಡಿ, ಮುಖ್ಯ ರಸ್ತೆಯ ಬದಿಯಲ್ಲಿರುವಂಥ ಕಟ್ಟಡಗಳ ಮಾಲೀಕರಿಗೆ ನಾವು ನೋಟಿಸ್ ಕೊಡ್ತೇವೆ ಅಂತ. ಈಗ ಅವರಿಗೆ ಗ್ರಾಮ ಪಂಚಾಯತಿ ಕಂಪ್ಲೇಂಟ್ಸ್ಗಳೆಲ್ಲ ಬಂದಿತ್ತು, ಸರಿಯಾಗಿ ಪರವಾನಗಿ ಇಲ್ಲ, ಲೈಸೆನ್ಸ್ ಇಲ್ಲ, ಆಮೇಲೆ ಅತಿಕ್ರಮಣ ಮಾಡಿದ್ದಾರೆ ಅಂತೇಳಿ. ನೀವು ಉಜಿರೆ ಪೇಟೆಯನ್ನು ನೋಡ್ಬೋದು. ಉಜಿರೆ ಪೇಟೆಯಲ್ಲಿ ಮುಖ್ಯ ದ್ವಾರದ ಹತ್ರ ಅಲ್ಲಿ ಗಾಡಿ ಆಕ್ಚುಲಿ ವಾಹನಗಳನ್ನ ಇದು ಮಾಡ್ಲಿಕ್ಕೆ ನಿಲ್ಲಿಸಲಿಕ್ಕೆ ಅಲ್ಲಿ ಪರ್ಮಿಷನ್ ಇಲ್ಲ. ವಾಹನಗಳು ಹೇಗೆ ನಿಂತ್ಕೊಂಡಿರ್ತವೆ, ವಾಹನ ಓಡಾಡಲಿಕ್ಕೆ ಜಾಗ ಇಲ್ಲ, ಎಲ್ಲೆಂದ್ರಲ್ಲಿ ವಾಹನ ಪಾರ್ಕಿಂಗ್ ಮಾಡ್ತಾರೆ. ಅದಕ್ಕೊಂದು ಶಿಸ್ತುಬದ್ಧವಾದಂಥ ನಿಯಮ ಇಲ್ಲ.
ಅಂಗಡಿಗಳು ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟನ್ನು ಬಾಲಸುಬ್ರಹ್ಮಣ್ಯಂ ಅಂತ ಹೇಳುವವರು ಕಂಪ್ಲೇಂಟ್ ಮಾಡಿದ್ದಾರೆ. ಅನೇಕ ಬಾರಿ ಹಿಂದೆ ಕಂಪ್ಲೇಂಟ್ ಮಾಡಿದ್ರಂತೆ. ಮೊನ್ನೆ ಲೋಕಾಯುಕ್ತ ಬೆಳ್ತಂಗಡಿ ತಾಲೂಕು ಕಚೇರಿಯಲ್ಲಿ ಲೋಕಾಯುಕ್ತ ಅಧೀಕ್ಷಕರ ಸಭೆ ಆಯಿತು. ಆ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಜೋರು ಮಾತುಕತೆ ಆಯಿತು. ಬಾಲಸುಬ್ರಹ್ಮಣ್ಯಂ ಅವರು ಉಜಿರೆ ಪಂಚಾಯತ್ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿರು. ನಮ್ಮ ಕಂಪ್ಲೇಂಟ್ಗೆ ಯಾವುದೇ ರೀತಿಯಾದ ಸ್ಪಂದನೆ ಮಾಡ್ತಿಲ್ಲ, ಇವರು ಕಟ್ಟಡ ಮಾಲೀಕರಿಗೆ ನೋಟಿಸ್ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪಗಳನ್ನು ಮಾಡಿದ್ರು. ನಾವು ಅದನ್ನು ಸುದ್ದಿಯಲ್ಲಿ ವರದಿ ಕೂಡ ಮಾಡಿದ್ದೆವು. ನಾವು ಅದನ್ನು ವಿಸ್ತೃತವಾಗಿ ಮಾಡಿದ್ದೆವು. ಏನು ನಡೆದಿದೆ ಅದನ್ನು ಅಷ್ಟೇ ಹೇಳಿದ್ದು, ನಾವೇನು ಜಡ್ಮೆಂಟ್ ಕೊಡ್ಲಿಕ್ಕೆ ಹೋಗಿರಲಿಲ್ಲ. ಸೊ ಅದಾದ ನಂತರ ಜೂನ್ 26ಕ್ಕೆ ಕಳೆದ ಗುರುವಾರದಂದು ಉಜಿರೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಕಟ್ಟಡ ಮಾಲೀಕರಿಗೆ ನೋಟಿಸ್ ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರಾ ಇಲ್ಲೋ ಗೊತ್ತಿಲ್ಲ, ಬಹುಶಃ ಕೊಡ್ಬೋದು ನಿರ್ಣಯ ಅಂಗೀಕಾರದಿಂದ. ಬಹುಶಃ ಅಧ್ಯಕ್ಷರು ಇದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ಬೋದು. ಹೌದು, ಈಗ ನಮಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಉಷಾ ಕಾರಂತ್, ಉಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಅಂಗೀಕಾರ ಆಗಿದೆ. ಯಾವುದು ಮುಖ್ಯ ರಸ್ತೆ ಇರುವಂತಹ ಕಟ್ಟಡಗಳ ಮಾಲಕರಿಗೆ ನೋಟಿಸ್ ಜಾರಿ ಅನ್ನುವಂಥದ್ದು. ಹೌದು. ಇದರ ಬಗ್ಗೆ ಏನೆಲ್ಲ ಆಯ್ತು ಸಭೆಯಲ್ಲಿ? ಅಂದ್ರೆ ಅದರ ಮೊದಲು ಅವರು ಕಂಪ್ಲೇಂಟ್ ಅನ್ನು ಮಾಡಿದ್ರಂತೆ. ಸೊ ನಾನ್ ಬಂದು 2 ವರ್ಷ ಆಯ್ತು. ನನ್ನ ಗಮನಕ್ಕೆ ಬಂದ ಹಾಗೆ ಅದು ಅಂದ್ರೆ ಮೊದಲು ಅವರು ಕಂಪ್ಲೇಂಟ್ ಅನ್ನು ನೀಡಿರ್ತಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಅದರ ಬಗ್ಗೆ ವಿಸ್ತೃತ ಚರ್ಚೆಗಳಾಯ್ತು. ಕಟ್ಟಡವನ್ನ ಕಟ್ಟಿರೋದು ನಿರ್ಮಿಸಿರೋದು ಬಹುಶಃ 50 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, 5 ವರ್ಷದ ಕೆಳಗಡೆ ಕೂಡ ಆಗಿರಬಹುದು. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಸೊ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಇವರು ಈ ತರ ದೂರನ್ನು ಈಗ ನೀಡಿದಾಗ ನಾವು ಅದು ಸಾಮಾನ್ಯ ಸಭೆಯಲ್ಲಿ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಆಗ್ತದೆ ತಿಂಗಳಿಗೊಂದು, ಅಲ್ಲಿ ನಾವು ಅದನ್ನ ಚರ್ಚೆಯನ್ನು ಮಾಡಿದೆವು. ಸೊ ಆ ಚರ್ಚೆಯ ಪ್ರಕಾರ ಏನಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿಯು ಅದನ್ನು ಯಾವ ರೀತಿಯ ಪ್ರೋಟೋಕಾಲ್ ಪ್ರಕಾರ ಅಂತ ಹೇಳಿದ್ರೆ ನಿಯಮಗಳನ್ನ ನಾವು ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಅದನ್ನು ನಾವು ಮಾಡ್ಬೇಕಾಗ್ತದೆ. ಒತ್ತುವರಿ ಪ್ರಾಧಿಕಾರಕ್ಕೆ, ಸರ್ವೆ ಅವರಿಗೆ, ತಹಶೀಲ್ದಾರಿಗೆ ಮತ್ತು ಕಂದಾಯ ಇಲಾಖೆ, ಆಮೇಲೆ ಪಂಚಾಯತಿ ಮತ್ತು ಹೈವೇ ಇದಾಗಿದ್ರೆ NH ಕೂಡ ಅವರನ್ನು ನಾವು ಫಸ್ಟ್ ನಾವು ಅದಕ್ಕೆ ಸಂಬಂಧಿಸಿದ ಹಾಗೆ ನಿಯಮಗಳನ್ನು ನೋಡಿ ಪರಿಶೀಲಿಸಿ ಅದೇ ತರ ನಾವು ಮುಂದೆ ಹೋಗುದು ಅಂತ ನಿರ್ಣಯವನ್ನು ಮಾಡಿದ್ದೇವೆ. ಅಂದ್ರೆ ಕಟ್ಟಡ ಮಾಲೀಕರಿಗೆ ನಾವು ಅದರ ಪ್ರಕಾರ ಅಂದ್ರೆ ನಾವು ಯಾವ ತರ ನಿಯಮಾವಳಿಗಳಿದೆ ಪಂಚಾಯತಿಯಲ್ಲಿ, ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ, ಆ ನಿಯಮಾವಳಿಗಳ ಪ್ರಕಾರವೇ ನಾವು ಅದೇ ಒತ್ತುವರಿ ಪ್ರಾಧಿಕಾರಕ್ಕೆ ಲೆಟರ್ ಬರೆಯುವಂತದ್ದು ಅಂತದನ್ನು ಮಾಡಿ ನಂತರ ನಾವು ಕಟ್ಟಡವನ್ನ ತೆಗೆಸುವ ಇದರಲ್ಲಿ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಲಿಕ್ಕೆ ಭರವಸೆಯನ್ನ ನೀಡಿದ್ದೇವೆ ನಾವು. ಅಂತ ಹೇಳಿದ್ರೆ ಆ ಪ್ರಕಾರ ನಾವು ನಿರ್ಣಯವನ್ನು ಮಾಡಿ ತಾಲೂಕಿಗೆ ಕಳಿಸಿದ್ದೇವೆ ಕಾರ್ಯನಿರ್ವಾಹಕರಿಗೆ. ಓಕೆ 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 ಓಕೆ, ಧನ್ಯವಾದಗಳು ಉಷಾ ಅವರೇ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಶಾಸಕ ಹರೀಶ್ ಪೂಂಜಾ ವಿರುದ್ಧ ಉಪ್ಪಿನಂಗಡಿ ಠಾಣೆಯಲ್ಲಿ ದಾಖಲಾಗಿರುವ FIR ತಡೆಯಾಜ್ಞೆ ತೆರವುಗೊಳಿಸಲು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಹಿರಿಯ ವಕೀಲ ಬಾಲನ್. ಇದು ಹರೀಶ್ ಇವರು ಶಾಸಕರು ಕೆಲವೊಂದು ಕಡೆ ಅಂತ ಹೇಳಿದ್ರೆ ಈಗ ಲಾಸ್ಟ್ ಟೈಮ್ ತೆಕ್ಕಾರು ಬ್ರಹ್ಮಕಲಶ ಟೈಮಲ್ಲಿ ಒಂದು ಪ್ರಚೋದನಕಾರಿ ಭಾಷಣ ಮಾಡಿದ್ರು. ಅಲ್ಲಿ ಒಂದು ವರ್ಡ್ ಅನ್ನು ಯೂಸ್ ಮಾಡಿದ್ರು, ಕಂಟ್ರಿ ಅನ್ನುವಂಥದ್ದು. ಸೊ ಅದನ್ನ ಕಂತ್ರಿ ಬ್ಯಾರಿ ಅಂತ. ಹಾಗಾಗಿ ಆ ಒಂದು ಮಾತು ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿತ್ತು. ಅಲ್ಲಿರುವಂತಹ ತೆಕ್ಕರಿನ ಎಲ್ಲ ಒಂದು ಮುಸ್ಲಿಂ ಸಮುದಾಯದವರು ಒಟ್ಟಾಗಿ ಆ ಒಂದು ಹೇಳಿಕೆ ವಿರುದ್ಧ ಹೋರಾಟ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಸೊ ಹಾಗಾಗಿ ಇದೀಗ ಅದರ ವಿಚಾರವಾಗಿ ಕೇಸ್ ಕೂಡ ದಾಖಲು ಮಾಡಿದ್ರು. ಅದರ ಬಗ್ಗೆ ಅವರೊಂದು ಸ್ಟೇ ಅನ್ನ ಕೊಡಕ್ಕೆ ಹೋಗಿದ್ರು ಪೂಂಜಾ ಅವರು. ಆದ್ರೆ ಇದೀಗ ಅದನ್ನು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾರು, ಅಲ್ಲಿನ ವಕೀಲ ಬಾಲನ್. ಇದರ ಬಗ್ಗೆ ಈಗ ಇದು ಕೇಸ್ ಏನಂತ ಹೇಳಿದ್ರೆ, ತೆಕ್ಕಾರಲ್ಲಿ ಬ್ರಹ್ಮಕಲಶ ಆಗಿತ್ತು. ಬ್ರಹ್ಮಕಲಶೋತ್ಸವದ ಕೊನೆಯ ದಿನದಂದು ಹರೀಶ್ ಪೂಂಜಾ ಅವರು ಆ ಸಮಾರಂಭದಲ್ಲಿ ಭಾಗಿಯಾಗಿ ಮಾತಿನ ವೇಗದಲ್ಲಿ ಏನೋ ಗೊತ್ತಿಲ್ಲ, ಒಟ್ಟು ಅಲ್ಲಿನ ಲೋಕಲ್ ಮುಸ್ಲಿಮ್ಸ್ ಅನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಕಂತ್ರಿ ಬ್ಯಾರಿ ಅನ್ನೋ ಒಂದು ಪದವನ್ನ ಪ್ರಯೋಗ ಮಾಡಿದ್ದಾರೆ. ಅದಲ್ಲದೆ ಅಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದು. ಇದರ ಬಗ್ಗೆ ಸಾಕಷ್ಟು ವರದಿಗಳು ಕೂಡ ಬಂದಿದ್ದು, ಸುದ್ದಿ ಬಿಡುಗಡೆಯಲ್ಲಿ ಕೂಡ ವರದಿ ಮಾಡಿತ್ತು. ಏನಿತ್ತು ಅದನ್ನೇ ವರದಿ ಮಾಡಿದ್ದು, ಯಾವುದೇ ರೀತಿಯಾದಂತ ಅದಕ್ಕೆ ವಿಶ್ಲೇಷಣೆಗಳನ್ನು ನಾವೇನು ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಸೊ ಇದಾದ ನಂತರ ಈ ಕಂತ್ರಿ ಬ್ಯಾರಿ ಅನ್ನೋ ಸ್ಟೇಟ್ಮೆಂಟ್ ಅದು ವೈರಲ್ ಕೂಡ ಆಗಿ ತದನಂತರ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆಗಿತ್ತು. ಇದನ್ನ ಕೆಲವರು ಡಿಫೆಂಡ್ ಮಾಡಿದ್ರು, ಅದನ್ನ ಕೆಲವರು ವಿರೋಧಿಸಿದ್ರು. ಇಲ್ಲ, ಶಾಸಕರು ಈ ರೀತಿ ಮಾತಾಡಬಾರ್ದಿತ್ತು ಅಂತ. ಇಲ್ಲ, ಶಾಸಕರ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಮತ್ತೆ ಕೆಲವರು ಹೇಳಿದ್ರು. ಸೊ ಅದಾದ ನಂತರ ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಯಿತು. ಪೂಂಜಾ ಅವರು ಅದಕ್ಕೆ FIRಗೆ ಸ್ಟೇ ಕೊಡ್ಬೇಕಂತೇಳಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. FIRಗೆ ಇಂಟ್ರಿಮ್ ಸ್ಟೇ ಅನ್ನ ಹೈಕೋರ್ಟ್ ಕೊಟ್ಟಿದೆ. ಸೊ ಈಗ ಬಾಲನ್ ಅವರು ಒಂದು ಅರ್ಜಿ ಹಾಕಿ ಹೈಕೋರ್ಟಿಗೆ ಆ ಸ್ಟೇ ಅನ್ನ ವೆಕೇಟ್ ಮಾಡಬೇಕು ಅಂತ. ಈಗ ಇಂಟ್ರಿಮ್ ಸ್ಟೇ ಅಥವಾ ಮಧ್ಯಂತರ ತಡೆಯಾಜ್ಞೆ ಏನು ಕೊಟ್ಟಿದ್ದಾರೆ ಅದಕ್ಕೆ ನೀವು ಅದನ್ನು ಸ್ಟೇ ಮಾಡಬೇಕು ಅಂತ. ಅದನ್ನು ಸ್ಟೇ ಮಾಡೋದಿದ್ರೆ ಯಾಕೆ ಹೇಳಿದ್ರೆ ಉಪ್ಪಿನಂಗಡಿ ಪೊಲೀಸ್ ಠಾಣೆ ಅಧಿಕಾರಿಗಳು ಈ ಕೇಸಿನ ಅಥವಾ ಈ ಕಂತ್ರಿ ಬ್ಯಾರಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಕೇಸಿನ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಹೇಳಿದ್ರೆ FIRಗೆ
FIR ರದ್ದತಿ ಅರ್ಜಿಯ ಮೇಲೆ ಅವರು ಸ್ಟೇ ಕೊಟ್ಟಿರೋದ್ರಿಂದ ಆ ಸ್ಟೇ ಮುಂದೆ ಇರೋದ್ರಿಂದ ಅವರು ಅದನ್ನ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ನೀವು ವೆಕೇಟ್ ಮಾಡಬೇಕು ಸ್ಟೇ ಅನ್ನ ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಹೈಕೋರ್ಟ್ ಈ ಅರ್ಜಿಯನ್ನ, ಬಾಲನ್ ಅವರ ಅರ್ಜಿಯನ್ನ ಹೇಗೆ ಪರಿಗಣಿಸಿ ಸ್ಟೇ ಅನ್ನ ವೆಕೇಟ್ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಒಂದು ವೇಳೆ ಸ್ಟೇ ವೆಕೇಟ್ ಆದ್ರೆ ಆಗ ಅವ್ರು ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅಂತ ಹೇಳೋದು ಆಮೇಲೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಸಂತೋಷ್ ಅವರು ಮಾತಾಡ್ತಾರೆ. ಸಂತೋಷ್ ಶಾಂತಿನಗರ್ ಅವರು ಸಂಪರ್ಕದಲ್ಲಿ ಇದ್ದಾರೆ. ಹಲೋ ಸರ್. ಹೇಳಿ. ಈಗ ಅದೇ ಶಾಸಕ ಹರೀಶ್ ಪೂಂಜಾರ ವಿಚಾರವಾಗಿ ಮಾತಾಡ್ತಾ ಇದ್ವಿ ನಾವು. ಅವರ FIRಗೆ ಅದೀಗ ಅವರ FIR ಹಾಕಿದ್ರು ಅವರ ಒಂದು ಕೇಸ್ ಬಗ್ಗೆ. ಇದೀಗ ಅದಕ್ಕೆ ಕೂಡ ಸ್ಟೇ ಕೊಡುವಂತ ಕೆಲಸವನ್ನ ಹಿರಿಯ ವಕೀಲ ಬಾಲನ್ ಕೂಡ ಮಾಡ್ತಾ ಇದ್ದಾರೆ. ಇದರ ವಿಚಾರವಾಗಿ ಮಾತನಾಡೋದಾದ್ರೆ, ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭೆಯಲ್ಲಿ ಮಾತಾಡುವಾಗ ಶಾಸಕ ಹರೀಶ್ ಪೂಂಜ ಅವರು ಕಂತ್ರಿ ಬ್ಯಾರಿಗಳು ಅಂತ ಹೇಳಿದ್ರು. ಆ ಮೂಲಕ ಧರ್ಮಗಳ ನಡುವೆ ದ್ವೇಷ ಹುಟ್ಟಿಸಿದ್ರು, ಶಾಂತಿ ಭಂಗಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋಂತ ಆರೋಪದಲ್ಲಿ ಕೇಸ್ ದಾಖಲಾಗಿತ್ತು. ಅದು ಬಾರಿ ಕಡಿಮೆ ಅವಧಿಯಲ್ಲೇ ಚಾರ್ಜ್ ಶೀಟ್ ಆಗಿದೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ರವಿ BS ಅವರು ಅದರ ಚಾರ್ಜ್ ಶೀಟ್ ಮಾಡಿದ್ದಾರೆ. ಆದ್ರೆ ಆ ಹಂತದಲ್ಲಿ ಅವರು ಸ್ಟೇಗೆ ಕೇಳಿದ್ರು ಹರೀಶ್ ಪೂಂಜ ಅವರು. ಆಗ ರಜಾಕಾಲದ ಪೀಠ ಹೈಕೋರ್ಟ್ ಅಲ್ಲಿ ಇತ್ತು. ಅವರು ಇದೇ ಇಂದಿನ ಪ್ರಕರಣಗಳನ್ನೆಲ್ಲ ಪರಿಗಣಿಸಿ ಇಂಥ ಪ್ರಕರಣದಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅನ್ನುವಂತ ಮಾನದಂಡದಲ್ಲಿ ಆ FIRಗೆ ಸ್ಟೇ ಕೊಟ್ಟಿದ್ದಾರೆ. ಈಗ ಅರ್ಜಿದಾರರ ಪರವಾಗಿ ವಾದಿಸುವಂತ ಹಿರಿಯ ವಕೀಲ ಬಾಲನ್ ಅವರು ಮತ್ತೆ ಅರ್ಜಿ ಹಾಕಿದ್ದೇನು ಅಂತ ಹೇಳಿದ್ರೆ, ನೀವು ಸ್ಟೇ ಕೊಟ್ರೆ ಇಂಥ ಪ್ರಕರಣದಲ್ಲಿ ಮುಂದುವರಿತದೆ, ಮತ್ತೆ ಅವರು ಇಂಥ ಪ್ರಕರಣದಲ್ಲಿ ಸ್ಟೇ ಕೊಡ್ಲಿಕ್ಕೆ FIRಗೆ ಅರ್ಹರಲ್ಲ, ಪದೇ ಪದೇ ಇದನ್ನ ರಿಪೀಟ್ ಮಾಡ್ತಾರೆ. ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಹರೀಶ್ ಪೂಂಜಾರ್ ವಿರುದ್ಧ ಕೇಸ್ ಇದೆ. ಈ ಹಂತದಲ್ಲಿ ಅದಕ್ಕೆ ಸ್ಟೇ ಕೊಡಬಾರ್ದು, ಅವರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆಗೊಳಪಡಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಕೇಳಿದ್ದಾರೆ. ಆ ಅರ್ಜಿ ಅಂಗೀಕಾರ ಆಗಿದೆ. ಹೈಕೋರ್ಟ್ ಅದರ ಬಗ್ಗೆ ಏನು ಆದೇಶ ಮಾಡಲಿಲ್ಲ. ಪ್ರಕರಣವನ್ನ ಮುಂದೂಡಿದ್ದಾರೆ. ಮುಂದೆ ಅದರ ವಿಚಾರಣೆ ಆಗ್ತದೆ. ಆದ್ರೆ ಇಲ್ಲಿ ಈಗ ಅದಕ್ಕೆ ಏನು ವಿಶೇಷ ಮಾನ್ಯತೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ವಿಶೇಷವಾಗಿ ಚರ್ಚೆಗೆ ಬರ್ತಿರುವಂತದ್ದು ದ್ವೇಷ ಭಾಷಣದ ಬಗ್ಗೆ ಇರುವಂತ ಒಂದು ಕಾನೂನು. ಅಪಪ್ರಚಾರ ಮಾಡೋದು, ಸುಳ್ಳು ಸುದ್ದಿ ಹರಡುದು ಅಥವಾ ದ್ವೇಷ ಭಾಷಣ ಮಾಡೋದು, ಇದನ್ನ ತಡಿವೆ ಹಿಡಿಬೇಕು ಅಂತೇಳಿ ರಾಜ್ಯ ಸರ್ಕಾರ ವಿಶ್ಲೇಷಣೆ ಈಗ ಇಟ್ಟಿದೆ. ಈಗ ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೋಸ್ಕರ ದ್ವೇಷ ಭಾಷಣ ಮಾಡುವವರ ವಿರುದ್ಧ ನಿಗಾ ಇಡುವಂತ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಮೊನ್ನೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡುವಾಗ ಹೇಳಿದ್ರು, ದ್ವೇಷ ಭಾಷಣ ಯಾರಾದ್ರೂ ಮಾಡಿದ್ರೆ ವೇದಿಕೆಯಿಂದಲೇ ಎಳೆದುಕೊಂಡು ಹೋಗುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ, ಅದನ್ನು ಮಾಡ್ತೇವೆ ಅಂತ. ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದಲೇ ಹೊಸ ಅಧಿಕಾರಿಗಳನ್ನು ದಕ್ಷಿಣ ಕನ್ನಡ ಕರೆಸಿದ ನಂತರ ಅಂತ ಘಟನೆಗಳಿಗೆ ಸ್ವಲ್ಪ ಬ್ರೇಕ್ ಬಿದ್ದಿದೆ. ದ್ವೇಷ ಭಾಷಣ ಮಾಡೋದಕ್ಕೂ ಕಡಿವಾಣ ಬಿದ್ದಿದೆ. ಕೋಮು ಪ್ರಚೋದನಕಾರಿಯಾಗಿ ಸಂದೇಶ ಹಾಕುವುದಕ್ಕೂ ಕಡಿವಾಣ ಬಿದ್ದಿದೆ. ಇದರಲ್ಲಿ ಕಾಂಗ್ರೆಸ್, BJP, RSS, SDPI ಅಂತಲ್ಲ, ಎಲ್ರಿಗೂ ಒಂದೇ ಕಾನೂನು. ಅದನ್ನು ಯಾರು ವಿರೋಧಿಸಬೇಕಾಗಿಯೂ ಇಲ್ಲ, ಯಾರು ಸಮರ್ಥಿಸಬೇಕಾಗಿಯೂ ಇಲ್ಲ. ಯಾಕಂದ್ರೆ ದ್ವೇಷ ಭಾಷಣ ಮಾಡಿದ್ರೆ ಬಲಿಯಾಗುವಂತವ್ರು ಜನಸಾಮಾನ್ಯರು. ಅದು ಹರೀಶ್ ಪೂಂಜಾರ್ ಮಾಡಿದ್ರು, SDP ಅವರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಯಾರೇ ದ್ವೇಷ ಭಾಷಣ ಮಾಡಿದ್ರು ಅಲ್ಲಿ ಬಲಿಯಾಗ್ತಾ ಇರುವಂತದ್ದು ಕಾರ್ಯಕರ್ತರು. ಅದಕ್ಕೋಸ್ಕರ ಅದನ್ನ ಗಂಭೀರವಾಗಿ ತಗೊಂಡಿದ್ದಾರೆ. ಮತ್ತೆ ಇಂಥದ್ದು ಪದೇ ಪದೇ ಮಾಡ್ತಿರುವ ಕಾರಣ ಅದಕ್ಕೆ ವಿಶೇಷ ಮಾನ್ಯತೆ ಕೊಟ್ಟು ಹರೀಶ್ ಪೂಂಜಾರ ಮೇಲೆ ನಿಗಾ ಇಡಬೇಕು, ಅವರ FIR ಅನ್ನ ರದ್ದು ಮಾಡಬಾರ್ದು, ಅವರನ್ನು ಕಸ್ಟಡಿಗೆ ತಗೊಂಡು ತನಿಖೆ ಮಾಡ್ಬೇಕು ಅನ್ನುವಂಥದ್ದು ಅವರ ವಿರೋಧಿ ಬಣದ ಸತತ ಪ್ರಯತ್ನ. ಹರೀಶ್ ಪೂಂಜಾರ ಕೂಡ ಒಬ್ರು ವಕೀಲರಾಗಿರೋದ್ರಿಂದ ಅವರ ಮೇಲೆ ಎಷ್ಟು ಕೇಸ್ ದಾಖಲಾದ್ರೂ ಇಷ್ಟರವರೆಗೆ ಚಾರ್ಜ್ ಶೀಟ್ ಆಗಿದೆ ಅಂತ ಅನ್ನೋದನ್ನು ಬಿಟ್ಟರೆ ಬೇರೆ ಏನು ಕ್ರಮ ಆಗುದಿಲ್ಲ ಅವರ ಮೇಲೆ. ಯಾಕಂತ ಹೇಳಿದ್ರೆ ಅವರು ಭಾಷಣದಲ್ಲಿ ಹೇಳ್ತಾರೆ, ನಾನು 100 ಕೇಸ್ ಬಿದ್ದರೂ ಹೆದರುದಿಲ್ಲ, ಕಾರ್ಯಕರ್ತರಿಗೆ ಬೇಕಾಗಿ ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೇನೆ, ನಾನು ಯಾವ್ದನ್ನು ಕ್ಯಾರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಹೇಳಿದ 2 ದಿನದಲ್ಲಿ ಅವರು ವಾಪಸ್ ಹೈಕೋರ್ಟ್ಗೆ ಹೋಗ್ತಾರೆ ಅದನ್ನು ಸ್ಟೇ ಮಾಡಿ. ಅದು ಕೂಡ ಒಂದು ಚರ್ಚೆಯ ವಿಷಯವೇ. ಹಾಗಾಗಿ ಅವರು ಜನರನ್ನು ಪ್ರಚೋದಿಸ್ತಾ ಇದ್ದಾರಾ ಅಥವಾ ಕಾನೂನಿನ ಪ್ರಕಾರ ಅವರು ಮಾಡುವಂತದ್ದು ಸರಿಯೇ? FIR ದಾಖಲಿದಾಗ ಸ್ಟೇ ಮಾಡಿ ನನಗೆ ನ್ಯಾಯ ಕೊಡಿ ಅಂತ ಕೇಳುವಂತದ್ದು ಪ್ರತಿಯೊಬ್ಬರ ಹಕ್ಕು, ಅದನ್ನು ಅವರು ಮಾಡ್ತಾರೆ. ಆ ಹಂತದಲ್ಲಿ ಅವರಿಗೆ ಸ್ಟೇ ಸಿಕ್ಕಿದೆ. ಈಗ ಅವರ ಮೇಲೆ ಆರೋಪ ಇದೆ, ಧರ್ಮಸ್ಥಳ ಠಾಣೆಯಲ್ಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಏನಂತ S. ಬಾಲನ್ ಉಲ್ಲೇಖ ಮಾಡಿದ್ದಾರೆ. ಆ ಎಲ್ಲ ಪ್ರಕರಣದಲ್ಲಿ ಅವರಿಗೆ ಸ್ಟೇ ಇದೆ. ಹೌದು. ಓಕೆ ಸಂತೋಷ್ ಅವರೇ, ಮಾಹಿತಿಗಾಗಿ. ನೆಕ್ಸ್ಟ್ ವಿಷಯ ಅಂತ ಹೇಳಿದ್ರೆ, ಈಗ ಮಳೆ ಅದು ವಿಪರೀತ ಮಳೆ. ಇವಾಗ ಬೆಳಗ್ಗೆ ಜೋರಾಗಿ ಸುರಿದ್ರೆ ಮತ್ತೆ ಸಂಜೆ ಇರೋದಿಲ್ಲ, ಅದು ಬೇರೆ ವಿಷಯ. ಆದರೂ ಕೂಡ
ಮಳೆ ಬಂದ್ರೆ ಸಾಕು ನಮ್ಮ ಬೆಳ್ತಂಗಡಿ ಅದೇ ಸಾಮಾನ್ಯ ಗ್ರಾಮಸ್ಥರು ಎಲ್ಲರೂ ಕೂಡ ಪರದಾಡಬೇಕು. ಒಂದು ರಸ್ತೆ ಸಂಚಾರ ಆಗಿರ್ಬೋದು, ಮರ ಬೀಳೋದು ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಸೊ ಈಗಾಗಲೇ ನೋಡ್ಬೋದು, ಈಗ ಶಿಶ್ಲೇಶ್ವರ ದೇವಸ್ಥಾನ ಬಳಿ ಕೂಡ ಪ್ರವಾಹದಿಂದ ಹಾನಿಯಾಗಿತ್ತಂತೆ. ಅಲ್ಲಿ ಕೂಡ ತಹಶೀಲ್ದಾರ್ ಭೇಟಿಯನ್ನು ಕೊಟ್ಟಿದ್ರು. ದೇವಸ್ಥಾನದ ಜಗಲಿಗೆ ಮಳೆ ನೀರು ನುಗ್ಗಿ ದೊಡ್ಡ ಹಾನಿ ಏನು ಆಗ್ಲಿಲ್ಲ, ಆದ್ರೆ ಒಂದು ಎಚ್ಚರಿಕೆ ಗಂಟೆ ಇದು. ಹೌದು. ಸೊ ಅಲ್ಲಿ ಈಗ ತಹಶೀಲ್ದಾರ್ ಪೃಥ್ವಿ ಸ್ಥಾನಿಕಮ್ಮ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. 2-3 ದಿನದ ಹಿಂದೆ ಬಂದ ಗಾಳಿ ಮಳೆಗೆ ಲಾಯ್ಲದಲ್ಲಿ ಕೂಡ ಸಾಕಷ್ಟು ಹಾನಿಯಾಗಿದ್ದನ್ನ ನೋಡಿದ್ದೇವೆ. ಸೊ ಸಾಕಷ್ಟು ನಷ್ಟಗಳು, ಸಮಸ್ಯೆಗಳು ಆಗ್ತಾ ಇದೆ. ಅದರ ಮಧ್ಯೆ ರೋಡ್ಗಳು ಕೂಡ ಸರಿ ಇಲ್ಲ. ಅಲ್ಲಲ್ಲಿ 2 ವೀಲರ್ಸ್ ಅವರು ಅಲ್ಲಿ ಜೋರ್ ಮಳೆ ಬಂದು ದೊಡ್ಡ ಗುಂಡಿಯಲ್ಲಿ ನೀರಿದೆ ಅಂತ ಗೊತ್ತಾಗುದಿಲ್ಲ, ಇದು ನಾವು ನಗುವ ವಿಚಾರವೂ ಕೂಡ ಅಲ್ಲ, ಬಹಳ ಸೀರಿಯಸ್ ರೋಡ್ ಅನ್ನೋದು. ನಾವು ರಿಪೋರ್ಟಿಂಗ್ಗೆ ಪ್ರತಿನಿತ್ಯ ಓಡಾಡುವಂತವ್ರು ನಾವು, ನಮ್ಗೆ ಅದರ ಅನುಭವ ಆಗುತ್ತೆ. ಅಯ್ಯೋ ಅಮ್ಮ ಅಂತ ಹೇಳ್ತೀವಿ ನಾವು ರಸ್ತೆ ಗುಂಡಿಲಿ ಹೋದಾಗ. ಇನ್ನೊಂದು ಅದೆಷ್ಟೋ ಗುಡ್ಡ ಪ್ರದೇಶಗಳಿಗೆ ಮನೆ ಇದೆ, ತುಂಬಾ ಮನೆಗಳಿದೆ. ಕಳೆದ ಬಾರಿ ಕೂಡ ಒಂದು 2019 ಪ್ರವಾಹ ಬಂದಾಗ ಅವರಿಗೆ ಬೇರೆ ಬೇರೆ ವಸತಿ ಕೇಂದ್ರ ಮಾಡಿದ್ದಾರೆ. ಆದ್ರೂ ಕೆಲವರು ಹೋಗ್ತಾ ಇಲ್ಲ, ಬಿಕಾಸ್ ಅವರ ಅಲ್ಲಿಗೆ ಭೂಮಿ ಇದೆ, ಜಮೀನು ಇದೆ, ನಮ್ದು ಇಲ್ಲೇ ನಮ್ಗೆ ಆದಾಯ ಇರುವಂತದ್ದು, ಹಾಗೆ ಹೋಗೋ ಕೂಡ ಒಪ್ತಾ ಇಲ್ಲ. ಆದ್ರೆ ಯಾವಾಗ ಗುಡ್ಡ ಕುಸಿತ ಆಗುತ್ತೆ ಅಂತ ಹೇಳೋಕ್ ಆಗೋದಿಲ್ಲ. ನಾವು ಉದಾಹರಣೆ, ನಾವು ಮೊನ್ನೆ ಕೊಕ್ಕಡಕ್ಕೆ ಹೋಗಿದ್ದೆವು. ಕೊಕ್ಕಡ ಸೌತರ್ಕ ದೇವಸ್ಥಾನ ದಾಟಿ ನಂತರ ನಾವು ಹೋಗಿ ವರದಿ ಮಾಡಿದ್ವಿ. ಅಲ್ಲಿ ನೋಡಿ, ಅಲ್ಲಿ ಮೋರಿ ಮಾಡ್ಲಿಲ್ಲ ಅಂತ ಹೇಳುದು. ಮಳೆಗಾಲದಲ್ಲಿ ನಿತ್ಯ ಯಾವಾಗ ಎಷ್ಟೋ ಅಲ್ಲಿ ಮೋರಿ ಆಗಿಲ್ಲ, ಇತಿಹಾಸದಲ್ಲೇ ಇಲ್ಲ, ಅಲ್ಲಿ ಮೋರಿಯೇ ಆಗಿಲ್ಲ ಅಂತ. ಅಂದ್ರೆ ಮಳೆಗಾಲದಲ್ಲಿ ಅವರಿಗೆ ಆ ನರಕ ಯಾತನೆ ಇರುದೇ. ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಕಾಡಿನ ಮಧ್ಯೆ ವಾಸ ಮಾಡ್ತಿದ್ದಾರೆ ಅಂತ. ಅವ್ರು ಮನುಷ್ಯರಲ್ವಾ, ಅವ್ರಿಗೆ ಒಂದು ರೈಟ್ಸ್ ಇದೆಯಲ್ಲ, ಬದುಕುವಂತ ಒಂದು ಫಂಡಮೆಂಟಲ್ ರೈಟ್ ಇದೆಯಲ್ಲ. ಯಾಕೆ ಆ ಪಂಚಾಯತ್ ಅದಕ್ಕೆ ದುಡ್ಡು ಜಾಸ್ತಿ ಆಗ್ತದೆ ಅಂತ. ಪಂಚಾಯತ್ ದುಡ್ಡು ಜಾಸ್ತಿ ಆದ್ರೆ ನೆಕ್ಸ್ಟ್ ಪಂಚಾಯತ್ ಯಾರನ್ನ ಕನ್ವಿನ್ಸ್ ಮಾಡಿ ಅವರಿಗೆ ಫಂಡ್ ತರಬೇಕಲ್ಲ. ಅಟ್ಲೀಸ್ಟ್ ಒಂದು ಮೋರಿ ನಿರ್ಮಾಣ ಮಾಡಿದ್ರೆ ಅವರು ನೆಮ್ಮದಿಯಲ್ಲಿ ಬದುಕಬೋದಲ್ವಾ? ಮಳೆಗಾಲದಲ್ಲಿ ಗಂಟೆ ಗಟ್ಟಲೆ ಕಾಯ್ಬೇಕಂತದ್ದು ನೀರು ಬಂದ್ರೆ ಇಂತ ಅನೇಕ, ಇದೊಂದು ಕೊಕ್ಕಡದ ನನಗೆ ಆ ಹಳ್ಳಿಯ ಹೆಸರು ನೆನಪರ್ತಾ ಇಲ್ಲ, ಅದೊಂದು ಸಮಸ್ಯೆ ಅಲ್ಲ. ಬೆಳ್ತಂಗಡಿ ತಾಲೂಕಲ್ಲಿ 10 ಕಡೆ ಈ ರೀತಿಯ ಸಮಸ್ಯೆ ಇದೆ. ಪ್ರತಿ ವರ್ಷವೂ ಸಮಸ್ಯೆ. ಈ ವಿದ್ಯಾರ್ಥಿಗಳಿಗೆ ಓಕೆ, ಜಿಲ್ಲಾಧಿಕಾರಿ ರಜೆ ಕೊಡ್ತಾರೆ, ಬೇರೆ ವಿಷಯ. ಆದ್ರೆ ಮಳೆ ಸಂದರ್ಭದಲ್ಲಿ ಅವರು ಖುದ್ದಾಗಿ ರಜೆ ಹಾಕ್ಬೇಕಾಗುತ್ತೆ, ಯಾಕಂದ್ರೆ ಅವರಿಗೆ ಹೋಗೋಕ್ ಆಗೋದಿಲ್ಲ ಶಾಲೆಗೆ. ಭಯ. ಒಂದು ಕಡೆ ಸೇತುವೆ ಸರಿ ಇಲ್ಲ, ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ರೋಪ್ ಇಲ್ಲ, ಏನು ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇದ್ರ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆ ಪ್ರಸಾದ್ ಇದ್ದಾರೆ. ಪ್ರಸಾದ್, ನೀವು ಆಗಾಗ್ಗೆ ತಹಶೀಲ್ದಾರ್ ಜೊತೆ ಮಾತಾಡ್ತೀರಾ, ವಿಷಯವಾಗಿ ಎಲ್ಲ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದೀರಾ. ಸೊ ಈಗ ಈ ಮಳೆ ಸಂದರ್ಭದಲ್ಲಿ ತಹಶೀಲ್ದಾರ್ ಕೈಗೊಂಡ ಕ್ರಮ ಏನು ಅಂತ ಏನಾದ್ರು ಮಾಹಿತಿ ಇದೆಯಾ? ಏನಂತ ಹೇಳಿದ್ದಾರೆ ಅವರು? ನಮಸ್ತೆ ಶ್ರೇಯ ಅವರೇ. ಈಗಾಗಲೇ ಮಳೆ ಹಾನಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿ ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗ್ ಮಾಡಿದ್ದಾರೆ. ಅದರ ಪ್ರಕಾರ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO ಅವರನ್ನು ಇನ್ಸಿಡೆಂಟ್ ಕಮಾಂಡರ್ಸ್ ಆಗಿ ನೇಮಿಸಿದ್ದಾರೆ. ವಿಪತ್ತಿನ ಸಂದರ್ಭದಲ್ಲಿ ಸಂಬಂಧಿಸಿದ ಇಲಾಖಾಧಿಕಾರಿಗಳಿಗೆ ತುರ್ತು ಕ್ರಮ ಕೈಗೊಳ್ಳಲಿಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಅದರಂತೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಹೇಗೆಲ್ಲ ಅಂದ್ರೆ, ಈಗ ಗುಡ್ಡ ಜರಿದ ಸಂದರ್ಭದಲ್ಲಿ ತುರ್ತು ತೆರವುಗೊಳಿಸಲು JCB ಅವರ ನಂಬರ್ ಅನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳುವ ಹಾಗೆ, ತಪ್ಪ ಅಂದ್ರೆ ಎಮರ್ಜೆನ್ಸಿ ಆಗಿ ಅವರ ಕಾಂಟ್ಯಾಕ್ಟ್ ಗೆ ಸಿಗುವ ಹಾಗೆ ಅವರ ಡೇಟಾ ಎಲ್ಲ ಸಂಗ್ರಹಿಸಿಕೊಳ್ಳಲಿಕ್ಕಾಗಿದೆ. ಮತ್ತೆ ಪ್ರತಿ ಪಂಚಾಯತ್ಗಳಲ್ಲಿ ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗಿದೆ. ಅಲ್ಲಿ ಸಂಬಂಧಪಟ್ಟ ಇಲಾಖಾಧಿಕಾರಿಗಳ ಬಾಡಿಯನ್ನು ಸೇರಿಸಿ ಟಾಸ್ಕ್ ಫೋರ್ಸ್ ರಚಿಸಿದ್ದಾರೆ. ಮತ್ತೆ ಮಳೆ ಹೆಚ್ಚಾಗಿ ಪ್ರವಾಹ ಅಥವಾ ನೀರಿನ ಅವಘಡ ಸಂಭವಿಸಿದ್ರೆ ಅದಕ್ಕೆ ಬೇಕಾಗುವ ವ್ಯವಸ್ಥೆ ಮತ್ತು ಸ್ಥಳೀಯ ಈಜುಗಾರರ ಬಳಿ ಈಗಾಗಲೇ ಮಾತನಾಡಿದ್ದಾರೆ. ಯಾಕಂತ ಹೇಳಿದ್ರೆ ತುರ್ತು ಸಂದರ್ಭದಲ್ಲಿ ಅವರ ಅವಶ್ಯಕತೆ ತುಂಬಾ ಇರ್ತದೆ. ಹಾಗಾಗಿ ಅವರ ಹತ್ರ ಮಾತನಾಡಿ ಲಭ್ಯವಿರುವಂತೆ ಈಗಾಗಲೇ ಮನವಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ, ಈಗ ರೆಡ್ ಅಲರ್ಟ್ ಇರುವ ಕಡೆಯಲ್ಲಿ ತುರ್ತು ನೆರವಿಗೆ ಈಗಾಗಲೇ 5 ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಶಾಲೆ, ಅಂಬೇಡ್ಕರ್ ಭವನ, ಸಭಾಭವನ, ಹತ್ತಿರದಲ್ಲಿ ಎಲ್ಲಿ ಎಲ್ಲ ಜನಗಳಿಗೆಲ್ಲ ಒಂದು ಆಸರೆ ಕೊಡಬಹುದು ಅಂತ ಕಾಳಜಿ ಕೇಂದ್ರಗಳನ್ನು ಈಗಾಗಲೇ ತೆರೆದಿದ್ದಾರೆ. ಮತ್ತೆ ಎಲ್ಲಾ ಪಂಚಾಯತ್ಗಳಿಗೂ ಈಗಾಗಲೇ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಾಳಜಿ ಕೇಂದ್ರದ ಅವಶ್ಯಕತೆ ಇದ್ರೆ ಸೂಚಿಸಲು ತಿಳಿಸಿದ್ದಾರೆ ಕೂಡ. ಕೆಲವೊಂದು ಪಂಚಾಯತ್ಗಳಿಗೆ ಬೇಕಾಗ್ತದೆ, ಹಾಗಾಗಿ ಅವರು ಆಲ್ರೆಡಿ ತಿಳಿಸಿದ್ದಾರೆ, ನಿಮಗೆ ಬೇಕಿದ್ದಾರೆ, ನೆರವಿದ್ದಾರೆ, ರೆಡ್ ಅಲರ್ಟ್ ಇದ್ರೆ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಿ ನಾವು ಅದರ ಬಗ್ಗೆ ಆಕ್ಷನ್ ತಗೊಳ್ತೇವೆ ಅಂತ ಹೇಳಿ, ನೆರವು ಮಾಡ್ತೇವೆ ಅಂತ ಹೇಳಿ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ, ಈಗ ಅದಕ್ಕಿಂತ ಮುಖ್ಯವಾಗಿ ಕೂಡ ಶೀಘ್ರ ವಿಪತ್ತಿಗೆ ಸ್ಪಂದಿಸಲಿಕ್ಕೆ ತಾಲೂಕು ಮಟ್ಟದ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನು ಸೇರಿಸಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಎಲ್ಲ ಅಧಿಕಾರಿಗಳಿಗೆ ಲೆಟರ್ ಪಾಸ್ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅಲ್ಲಿಂದ ಲೆಟರ್ ತಗೊಂಡು ಪಾಸ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಎಲ್ಲ ಇಲಾಖಾಧಿಕಾರಿಗಳು ಒಮ್ಮೆಲೆ ಸಿಗುವ ಹಾಗೆ ವಾಟ್ಸ್ಆಪ್ ಗ್ರೂಪ್ ಮಾಡಿ ಬೇಗ ಸ್ಪಂದಿಸಲಿಕ್ಕೆ ಸಹಾಯವಾಗುವ ಹಾಗೆ ವಾಟ್ಸ್ಆಪ್ ಗ್ರೂಪ್ ಕೂಡ ಸಿದ್ಧವಾಗಿದೆ. ಈ ರೀತಿಯಾಗಿ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದರೊಟ್ಟಿಗೆ ಕಳೆದ ಬಾರಿ ಅವಘಡ ಆಗಿರುವಂತಹ ಅಥವಾ ಸಂಭಾವ್ಯವಾಗಿ ಗುಡ್ಡ ಜರಿಯುವ
ಅಥವಾ ಧಾರಾಕಾರ ಮಳೆಯಿಂದ ಹಾನಿ ಉಂಟಾಗುವ ಸ್ಥಳಗಳಲ್ಲಿ ಮೊದಲಿದ್ರೆ ಈಗ ಕೂಡ ಆ ಸ್ಥಳಗಳಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಅಲ್ಲಿರುವಂತಹ ನಿವಾಸಿಗಳಿಗೆ, ಸಾರ್ವಜನಿಕರಿಗೆ ಸುರಕ್ಷಿತ ಸ್ಥಳಗಳಿಗೆ ಈಗಾಗಲೇ ಹೋಗಲು ಅಥವಾ ಹೋಗುವಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲು ಸೂಚಿಸಿದ್ದಾರೆ ಕೂಡ. ಆಗ ಇದರ ಒಟ್ಟಿಗೆ ಕೂಡ ಸ್ಥಳೀಯ ಸಂಘ ಸಂಸ್ಥೆಗಳ NGOsಗಳ ಸಹಕಾರ ಕೂಡ ಕಳೆದ ಬಾರಿ ಕೂಡ ದೊರಕಿದ್ದು ಕೂಡ ಈ ಸಲ ಕೂಡ ಅವರ ನೆರವನ್ನು ನೀಡುವಂತೆ ಸೂಚಿಸಿ ಎಲ್ಲ ಪ್ಲಾನ್ ಎಲ್ಲ ಮಾಡಿಕೊಂಡಿದ್ದಾರೆ. ಪ್ರಸಾದ್, ಧನ್ಯವಾದಗಳು, ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ವಿಷಯ ಬಂದು ಶಿಶಿಲೇಶ್ವರ ದೇವಸ್ಥಾನದ ಸಮಿತಿಗೆ ಆಯ್ಕೆಯಾದರೂ ಕೂಡ ಜವಾಬ್ದಾರಿ ವಹಿಸಿಕೊಳ್ಳಲು ಹಿಂದೇಟು. ಪ್ರಧಾನ ಅರ್ಚಕ ಶ್ರೀರಾಮ್ ಕಾರಂತ್ ಮಾತ್ರ ಸಭೆಗೆ ಹಾಜರು, ಸಭೆಯಿಂದ ದೂರ ಉಳಿದ ಸದಸ್ಯರು. ಹೆಚ್ಚಿನ ದೇವಸ್ಥಾನಗಳಲ್ಲಿ ವ್ಯವಸ್ಥಾಪನಾ ಸಮಿತಿ ಆಗತ್ತೆ, ಕೆಲವರು ಅದಕ್ಕೋಸ್ಕರ ಹಗ್ಗ ಜಗ್ಗಾಟ ಮಾಡ್ತಾರೆ, ನಂಗೆ ಬೇಕು ಸದಸ್ಯತ್ವ, ನಂಗೆ ಬೇಕು ಅಧ್ಯಕ್ಷ ಹುದ್ದೆ ಅಂತ. ಆದ್ರೆ ಇಲ್ಲಿ ನೋಡಿದಾಗ ಉಲ್ಟಾ ಕೇಸ್ ಆಗಿದೆ. ಹೌದು, 2 ವರ್ಷ ನಮಗೆ ದೇವಸ್ಥಾನದ ಕಮಿಟಿಯಲ್ಲಿ ಸ್ಥಾನ ಬೇಕು ಅಂತ ಹೇಳಿ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದ ನಂತರ ಸರ್ಕಾರ ಸ್ಕ್ರೀನಿಂಗ್ ಮಾಡಿ ಅವರ ಅರ್ಜಿಗಳನ್ನೆಲ್ಲ ಪರಿಗಣಿಸಿ ಸೆಲೆಕ್ಟ್ ಮಾಡಿ PDO ಅವರು ನೀವು ಕಮಿಟಿಗೆ ಆಯ್ಕೆ ಆಗಿದ್ದೀರಿ ಬನ್ನಿ ಅಂತ ಹೇಳಿ ಮೀಟಿಂಗ್ ಕರೀತಾರೆ. ಇನ್ಫಾರ್ಮ್ ಮಾಡ್ತಾರೆ ಮೊದಲಿಗೆ ನಿಮಗೆ ಹಾಗೆ ಇದೆ ಅಂತ ಹೇಳಿ. ಸೊ ಮೊನ್ನೆ ಸಮಿತಿ ರಚನೆ ಮಾಡ್ಬೇಕಲ್ಲ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವರು ಎಲ್ಲ ತಗೊಂಡು ಅವರನ್ನ ಆಯ್ಕೆ ಮಾಡಬೇಕು. ಸೊ ಅದು ಕರೆದಿದ್ದಾರೆ. ದುರದೃಷ್ಟವಶಾತ್ ದೇವಸ್ಥಾನದ ಅರ್ಚಕ ಶ್ರೀರಾಮ ಕಾರಂತ್ ಬಿಟ್ರೆ ಬೇರೆ ಯಾರು ಹೋಗಿಲ್ಲ. ಆಕ್ಚುಲಿ ಅರ್ಜಿ ಹಾಕಿದ್ದ ಎಷ್ಟು 8-9 ಮಂದಿಯಲ್ಲಿ 2 ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಅದು ಯಾವುದೋ ಬೇರೆ ಫಸ್ಟ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡುವಾಗ ಅವರ ಸ್ಥಾನಕ್ಕೆ ಸೂಕ್ತರಲ್ಲ ಅಂತ ಬಹುಶಃ ಸರ್ಕಾರಕ್ಕೆ ಅನಿಸಿದೆಯೇನೋ, ಅದಕ್ಕಾಗಿ 2 ಹೆಸರನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಉಳಿದವರು ತಮ್ಮ ಸ್ಥಾನದಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತದೆ. ವಾಟ್ ಎವರ್, ನೀವು ಅರ್ಜಿ ಹಾಕಿದ್ಯಾಕೆ? ನಿಮಗೆ ಅಲ್ಲಿ ಶಿಶಿಲೇಶ್ವರದಲ್ಲಿ ದೇವಸ್ಥಾನ ಸಮಿತಿಯಲ್ಲಿ ಸ್ಥಾನ ಬೇಡ ಅಂತ ಹೇಳಿ ನೀವು ಅರ್ಜಿ ಹಾಕಿದ್ಯಾಕೆ? ಬೇರೆಯವರನ್ನು ಅವಲಂಬಿಸಿ ಅಥವಾ ಅವರನ್ನು ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ಸಮಿತಿಯಲ್ಲಿ ಇದ್ದೀರಾ, ಅಥವಾ ದೇವಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂತ ನೀವು ಸಮಿತಿಯ ಭಾಗ ಆಗಿರ್ಬೇಕಾ? ಈ ಮಾತನ್ನ ಕೇವಲ ಶಿಶಿಲ ಅಲ್ಲ, ಬೇರೆ ಕಡೆ ಆಯ್ಕೆ ಆದವರು ಕೂಡ ಮಾಡಬೇಕು. ಯಾರೋ ಹಿಂದೆ ನಿಂತ್ಕೊಂಡು ಕೆಲಸ ಮಾಡೋದಲ್ಲ, ತಮ್ಮ ಸ್ವಂತ ಪ್ರೇರಣೆಯಿಂದ ದೇವಸ್ಥಾನಕ್ಕೋಸ್ಕರ ಪೂರ್ಣ ಮನಸ್ಸನ್ನ ಹಾಕಿ ಅಲ್ಲಿ ಕೆಲಸ ಮಾಡಬೇಕು. ಸೊ ಇದು ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಫಾಲೋ ದ ಲೀಡರ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋ ಒಂದು ಅನುಮಾನ ಆಗ್ತದೆ. PDO ಅವ್ರ ಜೊತೆ ಮಾತಾಡಿದೆ, ಬಹಳ ಬೇಸರದಿಂದ ಹೇಳಿದ್ರು. ಎಲ್ಲ ಆಯ್ಕೆ ಮಾಡ್ಬೇಕಂತ ಫೋನ್ ಮಾಡಿ 4-5 ಜನರಿಗೆ ಫೋನ್ ಮಾಡಿದ್ದೇನೆ, ಯಾರು ಮೀಟಿಂಗ್ ಬಂದಿಲ್ಲ, ಭಟ್ರು ಮಾತ್ರ ಬಂದಿದ್ದಾರೆ ಅಂತ ಹೇಳಿ ಅವ್ರು ನಿನ್ನೆ ಮಾತಾಡುವಾಗ ಹೇಳಿದ್ರು. ಅದವ್ರು ಹೇಳಿದ್ರು, ನಾವಿಲ್ಲಿ ಒಂದು ಕಡೆ PDO ನಾವು ಅದನ್ನ ನೋಡ್ಬೇಕಾ ಅಥವಾ ನಾವು ಈ ದೇವಸ್ಥಾನದ ಆಡಳಿತ ನೋಡ್ಬೇಕಾ? 2 ವರ್ಷದಿಂದ ನೋಡಿ, ಶಿಶಿಲೇಶ್ವರ ಟೆಂಪಲ್ ಬಹಳ ಫೇಮಸ್ ಟೆಂಪಲ್ ದಕ್ಷಿಣ ಕನ್ನಡದಲ್ಲಿ. ಬಹಳ ಬೇರೆ ಬೇರೆ ದೇಶದವರಲ್ಲ, ಬೇರೆ ವಿದೇಶದವರು ಬರ್ತಾರೆ ಅಂತ ಹೇಳಿ. ಅಲ್ಲಿ ಮೀನುಗಳು ಕೂಡ ಬಾರಿ ಫೇಮಸ್, ಅದಕ್ಕೆ ಒಂದು ದೈವಿಕ ಸ್ಪರ್ಶ ಇದೆ. ಸೊ ಹಾಗಿರ್ಬೇಕಾದ್ರೆ ಅಲ್ಲಿ ಆ ಟೆಂಪಲ್ ಅಭಿವೃದ್ಧಿ ಆದ್ರೆ ನಿಮಗೆ ಅಲ್ಟಿಮೇಟ್ಲಿ ದೇವಸ್ಥಾನದ ಮೂಲ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತದೆ, ಪ್ರವಾಸಿ ಒಂದು ಯಾತ್ರಿಕರು ಬರುವ ಸಂಖ್ಯೆ ಜಾಸ್ತಿ ಆಗ್ತದೆ, ಸೌತಡ್ಕ ರೀತಿಯಲ್ಲಿ ಶಿಶಿಲೇಶ್ವರ ಕೂಡ ಡೆವಲಪ್ ಆಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸರ್ಕಾರದವರು, ಇದನ್ನ ಅರ್ಥ ಮಾಡ್ಕೊಳ್ಳಿ. 2 ವರ್ಷದಿಂದ ಸಮಿತಿ ಮಾಡಿಲ್ಲ, ಯಾಕೆ ಮಾಡಿಲ್ಲ? ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕಾಗದೆ. ಶಿಶಿಲೇಶ್ವರ ಟೆಂಪಲ್ ಅಲ್ಲಿ ಒಂದು ಸಮಿತಿ ರಚನೆ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಉಂಟು. ಹಾಗಾದ್ರೆ ದಕ್ಷಿಣ ಕನ್ನಡದಲ್ಲಿರುವಂತಹ ಜನಪ್ರತಿನಿಧಿಗಳು, ಕಾಂಗ್ರೆಸ್ನವರು ಎಲ್ಲರೂ ಇದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೊಂದು ಪರಿಹಾರ ಕಂಡುಕೊಂಡು ಈಗ ಆಲ್ರೆಡಿ PDO ಅವರು ಶ್ರೀರಾಮ ಕಾರಂತ್ ಅವರು ಮಾತ್ರ ಈ ಸಭೆಗೆ ಬಂದಿದ್ರು ಅನ್ನೋ ಒಂದು ರಿಪೋರ್ಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಮೇಲಧಿಕಾರಿಗಳಿಗೆ. ಇದಾದ ನಂತರ ಇನ್ನೇನು ಮತ್ತೆ ಪೇಪರ್ ವರ್ಕ್ ಆಗುತ್ತೆ, ಮತ್ತೆ ಇನ್ನೇನು ಸೂಚನೆ ಬರ್ತಾ ಕಾದ್ ನೋಡ್ಬೇಕು. ಅದು ತ್ವರಿತಗತಿಯಲ್ಲಿ ಆಗ್ಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಸೌತಡ್ಕಕ್ಕೆ, ಸುಬ್ರಹ್ಮಣ್ಯಕ್ಕೆ, ಹಾಗೆ ಬೇರೆ ಬೇರೆ ಕಡೆಗೆ ದಕ್ಷಿಣ ಕನ್ನಡದ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದನ್ನ ಅವರ ಗಮನಕ್ಕೆ ತರುವಂತ ಕೆಲಸ ಆಗ್ಬೇಕು. ಹೌದು, ಖಂಡಿತ. ನಾನು ಕೂಡ ಆಕ್ಚುಲಿ ಇದ್ರ ಬಗ್ಗೆ ಒಂದು ಫೋನ್ ಮಾಡಿದೆ PDO ಅವರಿಗೆ. ಅವ್ರು ಹೇಳ್ತಾರೆ ಆಕ್ಚುಲಿ ಈಗ ಇಲೆಕ್ಷನ್ ಆಗಬೇಕಾದ್ರೆ ಆಕ್ಚುಲಿ ಅವ್ರು ಇಬ್ರು ಬೇಕಾಗಿಲ್ಲ, ಅಧ್ಯಕ್ಷ ನೇಮಕಕ್ಕೆ ಇಬ್ರು ಬೇಕಾಗೇ ಇಲ್ಲ. ಅವರೇ ಒಂದು ಒಮ್ಮತ ನಿರ್ಧಾರ ಮಾಡಿಕೊಂಡು ಅಧ್ಯಕ್ಷರ ಆಯ್ಕೆ ಮಾಡಬಹುದಿತ್ತು. ಆದ್ರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಇಂಟ್ರೆಸ್ಟ್ ಇಲ್ಲದೆ ಅರ್ಜಿ ಹಾಕಿದ್ರೆ ಮೂಲಭೂತ ಪ್ರಶ್ನೆ, ಅದಕ್ಕೆ ಉತ್ತರ ಗೊತ್ತಿಲ್ಲ ಅವರಿಗೆ. ಓಕೆ ಇದೀಗ ಇದರ ಬಗ್ಗೆ ಅನೇಕ ಧ್ವನಿ ಎತ್ತಿದವರು ಜಯರಾಮ್ ನೆಲ್ಲಿತಾಯ ಅವರು SGDRDF ಅಲ್ಲಿ ಕೂಡ ಇದ್ರು. ಅವರು ಕೂಡ ಅವತ್ತು ನಾವು ಸುದ್ದಿಯಲ್ಲಿ ಹಾಕಿದೀವಿ. ಅವರು ಕೂಡ ಒಂದು ಒತ್ತಾಯವನ್ನು ಮಾಡಿದ್ದಾರೆ, ಒಂದು ವೇಳೆ ಇಲ್ಲಿ ಯಾವುದೇ ಸಮಿತಿ ರಚನೆ ಆಗದೇ ಇದ್ದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಹಾಕಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ. ಈಗ ಅವರು ನೋಡ್ಬೇಕು, ಈಗ PDO ರಿಪೋರ್ಟ್ ಹೋಗಿದೆ, ಈಗ ಮುಂದೆ ಸರ್ಕಾರ ಏನ್ ಮಾಡುತ್ತೆ. ಈಗ ನಮ್ಗೆ ಜಯರಾಮ್ ನೆಲ್ಲಿತಾಯ ಅವರು ನಮ್ಗೆ ಸಂಪರ್ಕ ಸಿಕ್ಕಿದ್ದಾರೆ. ನಮಸ್ತೆ ನೆಲ್ಲಿತಾಯ ಅವರೇ. ನಮಸ್ಕಾರ. ನಮ್ಮ ಶಿಶಿಲಾ ಸುದ್ದಿಯಲ್ಲಿದೆ ಸರ್, ಈಗ ಶಿಶಿಲೇಶ್ವರ ದೇವಸ್ಥಾನ ಸುದ್ದಿ ಬಾರಿ ಬೇಸರದ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ.
ಹೌದು. ವ್ಯವಸ್ಥಾಪನಾ ಸಮಿತಿ ರಚನೆ ಆಗ್ತಾ ಇಲ್ಲ, ಅವ್ರು ಅರ್ಜಿ ಹಾಕಿದವರು ಸಭೆಗೆ ಬರ್ತಾ ಇಲ್ಲ. ಏನು ಏನು ರೀಸನ್, ಯಾಕೆ ಈ ತರ ಆಗ್ತಾ ಇದೆ? ನೋಡಿ, ನಾನು ಹೇಳುದು, ಈ ಯಾವುದೇ ಹಿಂದೂ ಧರ್ಮದ ಯಾವುದೇ ಶ್ರದ್ಧಾ ಕೇಂದ್ರಗಳು ಅದು ಒಂದು ನಂಬಿಕೆ ಅಥವಾ ಶ್ರದ್ಧೆಯನ್ನು ನಿಂತಿರುವ ಪುರಾತನ ಕೇಂದ್ರಗಳು. ಶತಮಾನಾಂತರ ತಲತಲಾಂತರದಿಂದ ಈ ಊರಿನವರೇ ಹಿರಿಯರು ಸೇರಿಕೊಂಡು ಯಾವುದೇ ಗೌಜಿ ಗದ್ದಲಗಳಿಲ್ಲದೆ ಪವಿತ್ರವಾಗಿ ಚೆನ್ನಾಗಿತ್ತು. ಇತ್ತೀಚೆಗೆ ಈ ರಾಜಕೀಯ ವ್ಯವಸ್ಥೆಯಿಂದ ಈ ದೇವಸ್ಥಾನಗಳನ್ನೆಲ್ಲ ರಾಜಕೀಯಗೊಳಿಸಿ ಈ ಅವ್ಯವಸ್ಥೆ ಇವತ್ತು ಇಲ್ಲಿ ಆಗಿದೆ. ಅಂದ್ರೆ ಈಗ ಉದಾಹರಣೆ ಯಾವ್ದಾದೊಂದು ಸೇರಿ ಒಂದು 10 ಮಂದಿ ಅರ್ಜಿ ಹಾಕಿ ನಾವು ಸಮಿತಿ ನಿಲ್ಬಿ ಅಂತ ಹೇಳಿದ್ರೆ ಅಲ್ಲಿ ಅವನು ಯಾವ ಪಕ್ಷ, ಇಲ್ಲಿ ಯಾವ ಪಕ್ಷದ ಹುಡುಕ್ತಾನೆ. ಆಡಳಿತದ ಇರುವವರು ನಮ್ಮ ಪಕ್ಷ ಆಗ್ಬೇಕು ಅಂತ, ಉಳಿದವನು ಅವನ ವಿರೋಧ ಪಕ್ಷ. ಅಂದ್ರೆ ಈಗ ಪಕ್ಷ ಮನೆಯಲ್ಲಿ ಪಕ್ಷಗಳಿದ್ದ ಕಾರಣ ಮನೆಯಲ್ಲಿ ಎಲ್ಲಾ ಕಡೆಯ ಪಕ್ಷಗಳೇ ಯಾವಾಗ ಮಾಡ್ತಿರೋ ಕಾರಣ ಈ ದೇವಸ್ಥಾನ ಈ ಸ್ಥಿತಿ ಬಂದಿದೆ ಕಾರಣ ಆಯ್ತು. ದೇವಸ್ಥಾನಕ್ಕೆ ಪಕ್ಷ ರಾಜಕಾರಣ ಪ್ರವೇಶ ಮಾಡಿದೆ ಅಂತ. ಹೌದು, ಅದು ನೋಡಿ, ದೇವಸ್ಥಾನಕ್ಕೆ ಸಮಿತಿ ಇಲ್ಲ, ನಿರ್ವಹಣೆ ಕಷ್ಟ ಆಗ್ತದೆ. ಮೊನ್ನೆ ನೆರೆ ಬಂದು ಪೂರ್ತಿ ದೇವಸ್ಥಾನದ ಆಭರಣಗಳಿರ್ಬೋದು, ದೇವಸ್ಥಾನದ ಸಾಂಗ್ಡಬ್ಬು ಎಲ್ಲ ಒದ್ದೆಯಾಗಿ ಹಾಗೆ ಇದೆ. ನದಿ ಬಂದು ಜರ್ದಿದೆ. ಯಾರು ಹೇಳೋರಿಂದ ಕೇಳುವವರಿಲ್ಲ, ನಮ್ದಾಗ್ತದೆ. ಈಗ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರೆ ಸಮಿತಿಗೆ ಯಾರು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾರೆ ಅಥವಾ ಯಾವ ನಾಯಕರ ಹಿಂದೆ ಹೋಗ್ತಾರೆ ಅವರು ಸಮಿತಿಗೆ ಆಯ್ಕೆ ಆಗ್ತಾರೆ. ಬಿಜೆಪಿ ಅವರು ಬಂದಾಗ ಬಿಜೆಪಿಯ ಲೀಡರ್ಸ್ ಅನ್ನ ಯಾರು ಫಾಲೋ ಮಾಡ್ತಾರೆ ಅವರು ಸಮಿತಿಗೆ ಆಯ್ಕೆ ಆಗ್ತಾರೆ. ಮಾನದಂಡ ಏನು ಅಂತ ಹೇಳಿದ್ರೆ ನೀವು ಹಿಂಬಾಲಕರಾಗಿರ್ಬೇಕಷ್ಟೇ. ನೀವು ದೇವಸ್ಥಾನದಲ್ಲಿ ಕೆಲಸ ಮಾಡಿ ನಿಮಗೆ ಅನುಭವ ಬೇಕಾಗಿಲ್ಲ. ಇಲ್ಲಿ ಒಮ್ಮೆ ನಮ್ಮ ದೇವರ ಕಾಂಗ್ರೆಸ್ ದೇವರಾಗ್ತದೆ, ಒಮ್ಮೆ ಬಿಜೆಪಿ ದೇವರಾಗ್ತದೆ. ದೇವರಿಗೆ ಎಷ್ಟು ಬೇಜಾರಾಗಿರ್ಬೋದು. ಹೌದು. ಈಗ ನೋಡಿ, ಯಾರಾದ್ರೂ ಒಬ್ಬ ಸದ್ಯನ ಯಾರಾದ್ರೂ ಆಸಕ್ತಿ ಇದ್ದ ನಾವು ದೇವಸ್ಥಾನಕ್ಕೆ ಹೋಗ್ತೇನೆ ಚೆನ್ನಾಗಿ ನೋಡ್ಕೊಳ್ಳೋದು ಹೇಳಿದ್ರೆ ಅವನ ಜಾತ್ರೆ ಹುಡುಕ್ತಾರೆ, ಅವನು ಯಾವ ಪಕ್ಷ ಅಂತ ಹೇಳ್ತೀನಿ. ಏನ್ ಮಾಡಿ ಈ ಪರಿಸ್ಥಿತಿಯಲ್ಲಿ ಹೇಳ್ತೀನಿ. ಅದಕ್ಕೆ ನಾವು ಹೇಳಿದ್ದು, ಈ ದೇವಸ್ಥಾನಗಳನ್ನ ಆರಾಧನೆ ಕೇಂದ್ರಗಳನ್ನು ರಾಜಕೀಯ ಮುಕ್ತವಾಗಿ ಇರಿಸಿದ್ರೆ ಹಿರಿಯರಂತೆ ಹಿಂದಿನ ತಲತಲಾಗಿ ನಡ್ಕೊಂಡು ಬರ್ತೀವಿ, ಆ ರೀತಿ ನಡ್ಕೊಂಡು ಬರಲಿಕ್ಕೆ ಸಾಧ್ಯತೆ ಇದೆ ಎಂದು ನನ್ನ ಅನಿಸಿಕೆ. ಶಿಶಿಲೇಶ್ವರ ದೇವಸ್ಥಾನ ಬೇಗ ಈ ಗ್ರಹಣ ಮತ್ತೆ ಶಾಪದಿಂದ ಮುಕ್ತ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಖಂಡಿತ ಎರಡು ಮಾತಿಲ್ಲ. ಧನ್ಯವಾದಗಳು ಸರ್. ಅದ್ರಲ್ಲಿ ನೋಡಿ, ಆ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಿದ್ರೆ, ಆ ದೇವಸ್ಥಾನ ಬ್ರಹ್ಮಕಲಶ ಆಗಬೇಕಿದ್ರೆ ಎಷ್ಟು ಕಷ್ಟ ಬಂದಿದ್ದೇವೆ, ಎಷ್ಟು ಅನ್ನ ಹಾಕಿದ್ದಾರೆ ಗ್ರಾಮಸ್ಥರು, ಎಷ್ಟು ದುಡಿದಿದ್ದಾರೆ, ಅದೆಲ್ಲರೂ ದುಡಿದವರಿಗೆ ಇರುತ್ತೆ. ಹೌದು ಹೌದು. ಈಗ ಈ ಪರಿಸ್ಥಿತಿ ಏನಾಗಿದೆ, ಯಾರು ಹೊತ್ತು ಹೋಗಿಲ್ಲ. ಧನ್ಯವಾದಗಳು. ತುಂಬಾ ನೋವಾಗುತ್ತೆ ನನಗೆಲ್ಲ. ಹೌದು ಹೌದು. ಓಕೆ ಸರ್, ಧನ್ಯವಾದಗಳು. ಓಕೆ, ನೆಕ್ಸ್ಟ್ ವಿಷಯ, ತೆಂಗಿಗೆ ಬಂಪರ್ ಬೆಲೆ, ಗ್ರಾಹಕರಿಗೆ ಬರೆ. ಕೃಷಿಕರು ಖುಷಿಯಾದ್ರೂ ಇಳುವರಿ ಕುಂಠಿತದ ಬೇಸರ. ತೆಂಗಿನಕಾಯಿ ಕತೆ ಇವಾಗ ಒಬ್ಬರಿಗೆ ಖುಷಿಯಾದ, ಇನ್ನೊಬ್ಬರಿಗೆ ಬೇಸರ. ಗ್ರಾಹಕರಿಗೆ ತುಂಬಾ ದೊಡ್ಡ ಬರೆ ಇದು. ಸಣ್ಣ ಪುಟ್ಟ ಏರಿಕೆ ಅಲ್ಲ, ಬರೋಬ್ಬರಿ 50ರಿಂದ 70 ರೂಪಾಯಿ ತನಕ ಒಂದು ತೆಂಗಿನಕಾಯಿಗೆ ಅಂತ ಹೇಳಿದ್ರೆ, ಎಣ್ಣೆಯ ರೇಟು 300ರಿಂದ 400 ರೂಪಾಯಿ ಲೀಟ್ರಿಗೆ. ಸೊ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಮುಖ್ಯವಾಗಿ ಕೊಬ್ಬರಿ ಎಣ್ಣೆಗೆನೆ ಅವಲಂಬಿತ. ಅದೇನೇ ಒಂದು ಪಲ್ಯ ಆಗಿರ್ಬೋದು, ಏನೇ ಮಾಡ್ಲಿ ಅದಕ್ಕೆ ಮತ್ತೆ ಕೊಬ್ಬರಿ ಎಣ್ಣೆ ಬೇಕೇ ಬೇಕು, ತೆಂಗಿನ ಎಣ್ಣೆ ಬೇಕೇ ಬೇಕು. ತೆಂಗಿನ ಎಣ್ಣೆ ದಕ್ಷಿಣ ಕನ್ನಡ, ಮುಖ್ಯವಾಗಿ ಕೇರಳದವರು ಇರ್ಬೋದು, ತೆಂಗಿನ ಎಣ್ಣೆ ಇಲ್ಲದೆ ಜೀವನ ಇಲ್ಲ, ಆ ರೀತಿಯ ಪರಿಸ್ಥಿತಿ. ಹಾಗೆ ಇದೀಗ ಸಾಂಬಾರು ಮತ್ತೊಂದು ಇನ್ನೊಂದು ಮಾಡ್ಲಿಕ್ಕೆ ತೆಂಗಿನಕಾಯಿ ಬೇಕೇ ಬೇಕು. ಸೊ ಈಗ ರೇಟ್ ವಿಪರೀತ ಏರಿಕೆ ಆಗಿದೆ. 2-3 ವರ್ಷಗಳ ಹಿಂದೆ 30-40 ಆಸ್ಪಾಸ್ ಇದ್ದಂತ ರೇಟ್ 25-20 ರೂಪಾಯಿ ಇತ್ತು. ಈಗ 78 ರೂಪಾಯಿಗೆ ಹೋಗಿದೆ. 2-3 ದಿನಗಳಿಂದ 78 ರೂಪಾಯಿ 78 ರೂಪಾಯಿಗೆ ತೆಂಗಿನಕಾಯನ್ನ ಮಾರಿದ್ದಾರೆ. 1 ಕಿಲೋ ತೆಂಗಿನಕಾಯನ್ನ. ಈಗ ಇವತ್ತಿನ ರೇಟ್ 70ರಲ್ಲಿದೆ. 70 ಇಸ್ ಆಲ್ಸೋ ಎ ವೆರಿ ಗುಡ್ ರೇಟ್, ಅತ್ಯದ್ಭುತ ರೇಟ್ ಅದು. 70 ಯಾರು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ, ಅನ್ಇಮ್ಯಾಜಿನೇಬಲ್ ರೈಸ್ ಆಗಿರೋದು ಇದು. ಒಮ್ಮೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು 2-3 ವರ್ಷದ ಹಿಂದೆ ಅದಾನಿ ಸ್ಟಾಕ್ಸ್ ಕೂಡ ಇದೇ ರೀತಿಯಾಗಿ, ಅದು ಗೌತಮ್ ಅದಾನಿ ಅವರ ಶೇರ್ ಕೂಡ ಇದೇ ರೀತಿ ರೈಸ್ ಆಗಿತ್ತು, ಆಮೇಲೆ ಬಿದ್ದೋಗಿತ್ತು. ಅದು ಅದರ ವಿರುದ್ಧ ಬೇರೆ ರಿಪೋರ್ಟ್ ಬಂದಿತ್ತು. ಇದು ತೆಂಗಿನಕ್ಕೆ ಸಂಬಂಧಪಟ್ಟಾಗೆ ನಾನು ಈಗ ಹೇಳ್ತಾ ಇರೋದು. ತೆಂಗು ಕೂಡ ಅದೇ ರೀತಿಯಾದಂತ ಏರುಗತಿಯನ್ನ ಕಂಡಿದೆ. ಕೃಷಿಕರಿಗೆ ಒಳ್ಳೆ ವಿಷಯವೇ, ಬಹಳ ಒಂದು ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇಳುವರಿ ಕಡಿಮೆ ಆಗಿದೆ, ಎಲ್ಲ ಕಡೆ ಕಡಿಮೆ ಆಗಿದೆ. ಸೊ ಹಾಗಾಗಿ ನಮಗೆ ಈ ರೀತಿಯಾದಂಥ ಈ ಮಾರ್ಕೆಟ್ ರೇಟ್ ಜಾಸ್ತಿ ಆಗಿರೋದನ್ನ ಪೂರ್ಣ ಲಾಭ ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಒಂದು ಬೇಸರ ಕೂಡ ಅವರ ಜೊತೆಗಿದೆ. ಅದರ ಜೊತೆಗೆ
ಮಧ್ಯಮ ವರ್ಗದವರಿಗೆ ಮತ್ತೆ ಕೆಳ ಮಧ್ಯಮ ವರ್ಗದವರಿಗೆ ಯಾರ ಮನೆಯಲ್ಲಿ ತೆಂಗಿನ ಮರಗಳು ಇಲ್ವೋ ಹೌದು. ಅವರಿಗೆ ಅಂಗಡಿಯಿಂದ ಅಂತೂ ತೆಂಗಿನಕಾಯಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲದಂತ ಬೇರೆ ಪರ್ಯಾಯ ವ್ಯವಸ್ಥೆ ಹುಡುಕ್ಬೇಕಷ್ಟೇ. ಕೃಷಿಕರು 76-78 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ 85 ರೂಪಾಯಿಗೆ ಸಿಗುತ್ತೆ. ಸಿಟಿಯಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ತೆಂಗಿನಕಾಯಿ ರೇಟ್ ಬಹುಶಃ ನನ್ನ ಅಂದಾಜು 90-95 ರೂಪಾಯಿ, ದಿಲ್ಲಿಯಲ್ಲೆಲ್ಲ 95 ರೂಪಾಯಿ 100 ಹತ್ರ ಹೋಗಿರ್ಬೋದು ಅಂತ ರೇಟ್. ನಾವು ಅವಾಗ ಇದ್ದಾಗಲೇ 40-45 ರೂಪಾಯಿ ಇತ್ತು. ಇವಾಗ ಈ ರೇಟ್ ನೋಡಿದ್ರೆ ಗಗನ ಏರಿರುತ್ತೆ, ಈಗ ರೇಟ್ ಗಗನಕ್ಕೇರುತ್ತೆ ರೇಟ್. ಸೊ ಇದನ್ನ ಇದು ಕಡಿಮೆ ಆಗುತ್ತಾ ಅಥವಾ ಇದನ್ನ ಹೇಗೆ ಮುಂದೆ ಏನೆಲ್ಲ ಅಥವಾ ಈ ವರ್ಷ ಇನ್ನು ಉತ್ಪಾದನೆ ಜಾಸ್ತಿ ಆಗುತ್ತಾ ಅನ್ನೋದನ್ನೆಲ್ಲ ನಾವು ಕಾದ್ಕೊಳ್ಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ಎಲ್ಲರೂ ಕೂಡ ಇದೀಗ ರಬ್ಬರು ಆತರ ರ್ಯಾಬೂಟನ್ ಆತರ ಬೇರೆ ಬೇರೆ ಹಣ್ಣು ಆ ಕಡೆ ಎಲ್ಲ ಡೈವರ್ಟ್ ಆಗ್ತಾ ಇದಾರೆ. ಜಾಸ್ತಿ ಜನ ಅಂದ್ರೆ ಇದು ಬೆಲೆ ತುಂಬಾ ಅಂದ್ರೆ ಕಡಿಮೆ ಟೈಮ್ ಅಲ್ಲಿ ಸಿಗೋದಿಲ್ಲ, ಜಾಸ್ತಿ ಟೈಮ್ ಬೇಕಾಗುತ್ತೆ ಅದಕ್ಕೆ ಇಳುವರಿಗೋಸ್ಕರ. ಈಗಿನ ಹಬ್ಬಗಳು ಕೂಡ ಬರ್ತಾ ಇದೆ. ಹೌದು, ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ನಿಶಾನ್ ಬಂಗೇರ ನಮ್ಮ ಅವರು ಕೂಡ ತೆಂಗು ಕೃಷಿಕರವರು. ನಿಶಾನ್, ಹೇಗಿದೆ ತೆಂಗಿನ ಬಂಪರ್ ಬೆಲೆ, ಗ್ರಾಹಕರಿಗೆ ನಿಮ್ಮ ವರದಿ? ಹೌದು ಹೌದು. ನೀವು ಕೂಡ ಕೃಷಿಕರು, ಹೇಗೆ ಗೋಣಿ ತೆಂಗಿನಕಾಯಿ ಕಟ್ಟಿಟ್ಟಿದ್ರೆ ಹೇಗೆ? ನೋಡುವಾಗ ಈಗ ಕೃಷಿಕರಿಗೆ ಬಹಳ ಸಂತೋಷ ತಂದೆ ಇದು ಒಂದು ಈ ಬೆಳೆ ರೀತಿಯಿಂದ. ತೆಂಗು ಬೆಳೆಗಾರರಿಗೆ ಒಂದು ಖುಷಿ ಅಂತ ಹೇಳ್ಬೋದು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತೆಂಗು ಬೆಳೆಗಾರರು ಅತಿ ಕಡಿಮೆ ಸಹ ಇದ್ದಾರೆ ಜನ. ಯಾಕಂತ ಹೇಳಿದ್ರೆ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ತುಂಬಾ ತೀರಾ ಕಡಿಮೆ ರೇಟ್ ಇತ್ತು. ಒಂದು 20 ರೂಪಾಯಿ 30 ರೂಪಾಯಿವರೆಗೆ ರೇಂಜ್ ಅಲ್ಲಿ ಇತ್ತು. ಆ ರೇಂಜ್ ಅಲ್ಲಿ ಈ ವರ್ಷ ನೋಡಿದ್ರೆ 70ರಿಂದ 78ವರೆಗೂ ಸಹ ದಾಖಲೆಯ ಒಂದು ಬೆಲೆ ಏರಿಕೆ. ಹೌದು ಹೌದು ಹೌದು. ಅದು ಸಾಮಾನ್ಯ ಜನರಿಗೆ ತುಂಬಾ ಕಷ್ಟ ಆಗುದು. ದಿನ ಬಳಕೆಗೆ ಒಂದು ಅಡುಗೆ ಮಾಡುವಂತದ್ದು ಆಗಿರ್ಬೋದು ಅಥವಾ ಸಮಾರಂಭಗಳಿಗೆ ಯೂಸ್ ಆಗುವಂತದ್ದು ಎಣ್ಣೆಗೆ ತುಂಬಾ ರೇಟ್ ಜಾಸ್ತಿ ಆಗಿದೆ. ಹೌದು ಹೌದು. ಒಬ್ಬರಿಗೆ ಹೌದು. ಇನ್ನೊಂದು ಹಬ್ಬ ಬಂತಲ್ವಾ ನಿಶಾನ್, ಬ್ಯಾಕ್ ಟು ಬ್ಯಾಕ್ ಹಬ್ಬ ಇದೆ. ಹೌದು, ಚೌತಿ, ದೀಪಾವಳಿ, ದಸರಾ, ಬರ್ಫಿ ಎಲ್ಲ ಮಾಡ್ಲಿಕ್ಕೆ ಯೋಚನೆ ಮಾಡ್ಬೇಕಂತ. ಸ್ವೀಟ್ ಮಾಡಕ್ಕೆಲ್ಲ ಹೌದು, ಬರ್ಫಿ ಮಾಡ್ಲಿಕ್ಕೆಲ್ಲ ತೆಂಗಿನಕಾಯಿ ಇಲ್ಲದೆ ಬರ್ಫಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬರ್ಫಿ ಸ್ವೀಟ್ ಮಾಡುವವರು ಸ್ವಲ್ಪ ಯೋಚನೆ, ಪಾಯಸ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕೀಗ. ಪಾಯಸ ಎಲ್ಲ ಮಾಡ್ಬೇಕಾದ್ರೆ ಹೌದೌದು. ಅಲ್ಲ, ಕೃಷಿಕರು ಹೇಗೆ ಇದು ಮಾಡ್ತಿದ್ರು ಅಂತ ಹೇಳಿದ್ರೆ, ಚೌತಿ ಹಬ್ಬ ಬರುವಾಗ ತೆಂಗಿನಕಾಯಿಗೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಅದನ್ನು ಜಾಸ್ತಿ ಆಗೋದು ಸಹಜ. ಹೌದು ಸಹಜ. ಅದು ಎಲ್ಲರ ಚಿಂತೆ ಇದು ಮನಸ್ಸಲ್ಲಿ ಒಂದು ವಿಷಯ. ಈಗ ಇದು ನೋಡಿದ್ರೆ ಆಷಾಢ ಮಾಸದಲ್ಲೇ ಬಾಲ್ಯಕ್ಕೆ ಆಗಿರೋದು ರೈತರಿಗೆ, ತೆಂಗು ಬೆಳೆಗಾರರಿಗೆ ತುಂಬಾ ಖುಷಿ ಬಂದಿದೆ. ಹೌದು ಹೌದು. ಮಾರ್ಕೆಟ್ ಹೋದ್ರೆ ಏನಂತಾರೆ ಮಾರ್ಕೆಟ್ನವರು? ಅದೇ ಖುಷಿಯಾಗಿರ್ತಾರಲ್ಲ, ಸೆಂಚುರಿ ಆಗ್ತದಂತ ರೇಟ್ 100 ದಾಟತಾ. ಹೌದೌದು. ಔಟ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಹಬ್ಬ ಇರುವುದರಿಂದ ರೇಟ್ ಹೆಚ್ಚಾಗುವ ಸಾಧ್ಯತೆ, ಬಹಳಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ರೆ 2 ದಿವಸದ ಹಿಂದೆ 78 ಇದ್ದ ತೆಂಗಿನ ಬೆಲೆ ಇವತ್ತು ನೋಡಿದ್ರೆ 70 ಆಗಿರುವಂತದ್ದು ಸ್ವಲ್ಪ ಕಡಿಮೆ ಆಗಿದೆ. ಹೌದು, ಕಡಿಮೆ ಆಗಿದೆ ಅಂತ. ಇನ್ನು ಮುಖ್ಯವಾಗಿ ಈಗ ಇನ್ನು ಹಬ್ಬಕ್ಕೆ ಈಗಲೇ ಮೋಸ್ಟ್ಲಿ ಮುಂಚಿತವಾಗಿ ಖರೀದಿ ಮಾಡಿ ಇಟ್ಕೊಳ್ಳುವಂತ ಇರ್ಬೋದಲ್ವಾ ಚಾನ್ಸಸ್? ಅಂದ್ರೆ ಇನ್ನು ಹಬ್ಬ ಬಂದಾಗ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಖಂಡಿತ ಖಂಡಿತ ಖಂಡಿತ. ಕೆಲವೊಂದು ಕಡೆಗಳಲ್ಲಿ ಅದಕ್ಕೆ ಬೇಕಾದ ಕೊಬ್ಬರಿ ಎಣ್ಣೆ ಪರ್ಚೇಸ್ ಮಾಡಿ ಮನೆಯಲ್ಲಿ ಶೇಖರಣೆ ಮಾಡಿರುವಂತದ್ದು ಇದೆ. ಹೌದು. ಮತ್ತೆ ಹೇಳಿ ಹೇಳಿ ಕೇಳ್ತದೆ, ಹೇಳಿ 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 ಕೇಳಿಸಿದೆ, ಹೇಳಿ ಹೇಳಿ. ಈಗ ಇದು ತೆಂಗು ಬೆಳೆಗಾರರಲ್ಲಿ ಯಾಕಂತ ಹೇಳಿದ್ರೆ ಸಿಡಿಲು ಬಡಿತ ಮತ್ತೆ ಮಳೆಯಿಂದಾಗಿ ಕೆಲವೊಂದು ಹಾನಿಗಳು ಸಹ ಈ ತೆಂಗಿನ ಮರಕ್ಕೆ ಜಾಸ್ತಿ ಆಗಿರೋದ್ರಿಂದ ತೆಂಗು ಬೆಳೆಗಾರರು ಸ್ವಲ್ಪ ಕಡಿಮೆ. ಹೌದು, ಅಡಿಕೆ ಬೆಳೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಗ ಅಡಿಕೆಗೆ ಸ್ವಲ್ಪ ಜಾಸ್ತಿ ಹೊರ ತೋರಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಕಾದು ನೋಡ್ಬೇಕಾಗ್ತದೆ. ತೆಂಗಿನ ಬೆಲೆ ಏರಿಕೆ ಆಗ್ತಾ ಇದೆ, ಆದ್ರಿಂದ ತೆಂಗಿನ ನಡುವಂತದ್ದು ಸಹ ಹೆಚ್ಚಾಗ್ಬೋದು ಅಂತ. ಹೌದು ಹೌದು ಹೌದು. ಓಕೆ ಓಕೆ ನಿಶಾನ್, ಓಕೆ ಓಕೆ, ಧನ್ಯವಾದಗಳು. ಓಕೆ, ನೆಕ್ಸ್ಟ್ ಒಂದು ಕಲರ್ಫುಲ್ ಟಾಪಿಕ್. ಇಷ್ಟೊತ್ತು ಕೆಲವೊಂದು ಸೀರಿಯಸ್ ವಿಚಾರ ಅಂತ ಆದರೆ ಇದೀಗ ಒಂದು ಸಿನಿಮಾ ರಂಗ. ರೀಲ್ಸ್ನಿಂದ ಧಾರಾವಾಹಿಗೆ ನಾರಾವಿಯ ಕೃಷ್ಣಪ್ರಿಯ ಇವರ ಇಂಟರ್ವ್ಯೂ ನಾನೇ ಮಾಡಿರೋದು. ನಾರಾವಿ ಅವರು ನಮ್ಮ ಗ್ರಾಮೀಣ ಪ್ರದೇಶದವರು.
ಇವರು ಆಕ್ಚುಲಿ ಡೈರೆಕ್ಟ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಅಥವಾ ಸೀರಿಯಲ್ಗೆ ಹೋದ ರೀಲ್ಸ್ ಮಾಡಿ, ರೀಲ್ಸ್ ಇವಾಗ ಟ್ರೆಂಡ್ ಯುವ ಜನತೆಗೆ. ಅದು ಕೂತ್ರು ರೀಲ್ಸ್, ನಿಂತ್ರು ರೀಲ್ಸ್, ಊಟ ಮಾಡಿದ್ರು ರೀಲ್ಸ್, ಎಲ್ಲವೂ ರೀಲ್ಸ್ ಆಗೋಗಿದೆ ಇವಾಗ, ಚಟ ಆಗಿ ಹೋಗಿದೆ. ನೋಡ್ಲಿಕ್ಕೆ ಆಗೋದಿಲ್ಲ. ಹೌದಪ್ಪ, ಅಸಂಬಂಧವಾಗಿ ಅದನ್ನ ಯೂಸ್ ಮಾಡ್ಕೋತಾರೆ, ಒಳ್ಳೇದು ಯಾವ್ದಿದೆ ಅಂತ ನಾವು ಹುಡುಕ್ಬೇಕಷ್ಟೇನೆ. ಆದ್ರೆ ಈಗ ನೋಡಿ, ಇಂಥವ್ರು ಈಗ ಈ ಕೃಷ್ಣಪ್ರಿಯ ಭಟ್ ಇವ್ರಂತವ್ರು ಏನ್ ಮಾಡಿದಾರೆ, ಆ ರೀಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಅನ್ನು ಕೊಟ್ಟ ಕಾರಣಕ್ಕೋಸ್ಕರ ಇದೀಗ ಅವರು ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಒಂದು ಹಬ್ಬ ಅಂದ್ರೆ 100-110 ರೀಲ್ಸ್ ಮಾಡಿರ್ಬೋದು. ಇನ್ನು ಮುಖ್ಯವಾಗಿ ಇವ್ರ ಬಗ್ಗೆ ನಾವು ಹೇಳ್ಬೇಕಾಗಿರೋದು, ಇವರೊಂದು ಬ್ರಾಹ್ಮಣ ಕುಟುಂಬ. ಬ್ರಾಹ್ಮಣ ಕುಟುಂಬ ಅಂದ್ರೆ ಗೊತ್ತಿರುತ್ತೆ, ಕೆಲವೊಂದು ಅವರ ಸಂಪ್ರದಾಯ ಕಟ್ಟುಪಾಡು ಬೇರೆ ಇರುತ್ತೆ. ಮುಖ್ಯವಾಗಿ ಇವರ ತಂದೆ ಪುರೋಹಿತರು ಬೇರೆ, ಜಾಸ್ತಿ ಇರುತ್ತೆ. ಅವರು ಅದನ್ನ ಹೇಳ್ತಿದ್ರು ಕೃಷ್ಣಪ್ರಿಯ ಅವರು, ನನ್ನ ಅಪ್ಪನನ್ನು ಒಪ್ಪಿಸೋದು ನನಗೆ ಸಾಹಸ ಆಗಿತ್ತು. ಅಂದ್ರೆ ಅವರು ಮಗಳು ಹೋಗ್ಬಾರ್ದು ಅನ್ನುವಂತ ಉದ್ದೇಶ ಅಲ್ಲ, ಸಮಾಜ ಏನು ಹೇಳುತ್ತೆ, ಸಮಾಜ ಪ್ರಶ್ನೆ ಮಾಡುತ್ತೆ, ಪುರೋಹಿತರೆ ನಿಮ್ಮ ಮಗಳಿಗೆ ಇದು ಬೇಕಿತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಅವ್ರ ಅಪ್ಪ ಸ್ವಲ್ಪ ಸಿನಿಮಾ ಅಂತ ಹೇಳುದು ನಮಗೆ ನೋಡ್ಲಿಕ್ಕೆ ಚಂದ ಕಾಣ್ತಿದೆ, ಅದರ ಒಳಗೆ ಬೇರೆ ರೀತಿಯಾದಂತ ಕರಾಳತೆ ಕೂಡ ಇದೆ. ಹಾಗಾಗಿ ಅನೇಕ ಫ್ಯಾಮಿಲಿಗಳು ತಮ್ಮ ಮಕ್ಕಳನ್ನ ಸಿನಿಮಾ ಕ್ಷೇತ್ರಕ್ಕೆ ಕಳಿಸ್ಲಿಕ್ಕೆ ಅಥವಾ ಧಾರಾವಾಹಿಯ ಮತ್ತೊಂದು ಇನ್ನೊಂದು ಗ್ಲಾಮರ್ ವರ್ಲ್ಡ್ ಗೆ ಕಳಿಸ್ಲಿಕ್ಕೆ ಹೆದರ್ತಾರೆ. ಅದಲ್ಲದೆ ಸಮಾಜ ಕೂಡ ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ಹೆಚ್ಚು ಚಿಂತಿತರಾಗಿದೆ. ತಮ್ಮ ಮಗಳ ಮೇಲೆ ನಂಬಿಕೆ ಇಟ್ಟು ಕಳಿಸ್ಯಾರ. ಈಗ ನಂದಗೋಕುಲ ಧಾರಾವಾಹಿಯಲ್ಲಿ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕಿಗೆ ಕೂಡ ಒಂದು ಹೆಮ್ಮೆ ಪಡುವಂತ ವಿಷಯ. ಉತ್ತರ ಅಭಿವೃದ್ಧಿ ಕಾಣಬೇಕು, ಇನ್ನು ಈ ಕ್ಷೇತ್ರದಲ್ಲಿ ಮಿಂಚಬೇಕು. ಜರ್ನಲಿಸಂ ಸ್ಟೂಡೆಂಟ್ ಅವರು, ಅವರಿಗೆ ನಿರೂಪಕಿ ಆಗ್ಬೇಕು ಅಂತ ಆಸೆ ಇತ್ತಂತೆ ಅಲ್ವಾ ಕೃಷ್ಣಪ್ರಿಯ ಅವರೇ? ಹೌದು ಹೌದು, ಕನ್ಸು ಇವಾಗ್ಲೂ ಇದೆ. ಸೊ ಇವಾಗ ಈ ಕೆಲ್ಸದಲ್ಲಿ ಬ್ಯುಸಿ ಇರುವ ಕಾರಣ ಅಂತದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಬಟ್ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿರೂಪಕಿ ಆಗಿ ಆಗ್ತಾನೆ. ಅದಕ್ಕೆ ನಾವು ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀವಿ, ಅದ ಆಸೆ ಈಡೇರ್ಲಿ ಅಂತ. ಇನ್ನೊಂದು, ಈಗ ನೀವು ಎಲ್ಲಿದ್ದೀರಾ? ಅಲ್ಲೇ ಶೂಟಲ್ಲಿ ಇದ್ದೀರಾ? ಹೌದು, ಸೆಟ್ ಅಲ್ಲಿ ಇದ್ದೀನಿ. ಹೌದು, ನಾ ಬೆಳಿಗ್ಗೆ ಫೋನ್ ಮಾಡಿದಾಗ ನಾನು ಸೆಟ್ ಅಲ್ಲಿ ಇದ್ದೀನಿ, ಸಾರಿ ರಿಸೀವ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರಿ. ಮುಂಚೆ ಫೋನ್ ಮಾಡಿ ಈ ತರ ನಾವು ಫೋನ್ ಮಾಡ್ತೀವಿ, ರೆಡಿ ಆಗಿರಿ ಅಂತ ಹೇಳಿದ ಕಾರಣಕ್ಕೂ ಸಿಕ್ಕಿದ್ರಿ ಇವತ್ತು. ಓಕೆ, ಹೌದೌದು. ಈಗ ಸ್ಟೆಪ್ ಬೈ ಸ್ಟೆಪ್ ನೀವು ನಮ್ಮ ಇಂಟರ್ವ್ಯೂ ಅಲ್ಲಿ ಹೇಳಿದಿರಾ ಹೇಗೆಲ್ಲ ಹೋದ್ರಿ, ಏನೆಲ್ಲ ಆಯ್ತು ಅಂತ. ಇವಾಗ ಎಷ್ಟು ಖುಷಿ ಇದೆ ಅಂತ ನಿಮ್ಗೆ? ಸೊ ಇವಾಗ ಪಬ್ಲಿಷ್ ಆದ್ಮೇಲಂತೂ ಇನ್ನೂ ಜಾಸ್ತಿ ಆಗಿದೆ ರೆಸ್ಪಾನ್ಸ್ ಎಲ್ಲ, ತುಂಬಾ ಖುಷಿ ಇದೆ. ಫೋನ್ ಎಲ್ಲ ಮಾಡಿ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿದಮ್ಮ, ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂ ಎಲ್ಲ ನೋಡಿದೆ, ತುಂಬಾ ಮೆಚೋರ್ಡ್ ಆಗಿ ಆನ್ಸರ್ ಮಾಡಿದ್ಯಾ, ವಿ ಆರ್ ವೆರಿ ಪ್ರೌಡ್ ಆಫ್ ಯು ಅಂತ ತುಂಬಾ ಪಾಸಿಟಿವ್ ರಿವ್ಯೂಸ್ ಕೇಳ್ದೆ. ಇನ್ನೂ ಖುಷಿ ಆಗ್ತದೆ. ಅಂಡ್ ಸೆಟ್ ಅಲ್ಲಿ ಕೂಡ ಈ ಪೇಪರ್ ಅಲ್ಲಿ ಕಳ್ಸಿರೋ ನ್ಯೂಸ್ ತೋರ್ಸಿದೀನಿ. ಸೊ ಎಲ್ರು ಖುಷಿ ಪಟ್ಟಿದ್ದಾರೆ. ಫಸ್ಟ್ ಪ್ರಾಜೆಕ್ಟ್ ಅಲ್ಲೇ ನಿನ್ನ ಅಷ್ಟು ಚೆನ್ನಾಗಿ ರೆಕಾಗ್ನೈಸ್ ಮಾಡ್ತಿದ್ದಾರೆ, ನಿಮ್ಮೂರಲ್ಲಿ ಆಗಿರ್ಬೋದು, ಎಲ್ಲ ಕಡೆಯಲ್ಲಿ ಕರ್ನಾಟಕದ ಜನತೆ. ಸೊ ನಿನ್ನ ಈ ಫಸ್ಟ್ ಸೀರಿಯಲ್ ಅಲ್ಲೇ ಇನ್ನು ಜಾಸ್ತಿ ಪ್ರಾಜೆಕ್ಟ್ಸ್ ನಿಂಗೆ ಸಿಗ್ಲಿ ಅಂತ ಸೆಟ್ ಅಲ್ಲಿ ಎಲ್ರು ವಿಶ್ ಮಾಡಿದ್ದಾರೆ. ಈ ಪೇಪರ್ ಅಂತೂ ನೋಡಿದ್ಮೇಲೆ ತುಂಬಾ ಪ್ರೌಡ್ ಫೀಲ್. ಹಾಗೆ ಈಗ ನಂದೊಂದು ಪ್ರಶ್ನೆ ಇದೆ. ಕೃಷ್ಣಪ್ರಿಯ ಅವರೇ, ನೀವು ಒಂದು ಕನ್ಸರ್ವೇಟಿವ್ ಫ್ಯಾಮಿಲಿ, ಅಂದ್ರೆ ಈ ಪುರೋಹಿತರ ಫ್ಯಾಮಿಲಿಯಿಂದ ಬಂದವರು, ಬ್ರಾಹ್ಮಣ ಕುಟುಂಬದಿಂದ. ಸಹಜವಾಗಿ ಒಂದ್ ಸ್ವಲ್ಪ ಮಡಿವಂತಿಕೆ ಜಾಸ್ತಿ ಇರ್ತದೆ. ಸೊ ಹೀಗಿದ್ದಾಗ ಧಾರಾವಾಹಿ ಕ್ಷೇತ್ರಕ್ಕೆ ಅಥವಾ ಈ ರೀತಿಯ ಈ ಒಂದು ಗ್ಲಾಮರ್ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ನಿಮಗೆ ಯಾವ ರೀತಿಯಾದಂತ ಸವಾಲುಗಳ ಎದುರಾಯ್ತು? ತಂದೆಯವರನ್ನ ಮುಖ್ಯವಾಗಿ ಕನ್ವಿನ್ಸ್ ಮಾಡ್ಲಿಕ್ಕೆ ಹೇಗೆ ಚಾಲೆಂಜಸ್ ಇತ್ತು ಅಂತ? ಈಗ ಖುಷಿ ಪಡ್ತಾ ಇರ್ಬೋದು ತಂದೆಯವರು, ಬಟ್ ಮೊದಲನೇ ಸ್ಟೆಪ್ ಹೇಗಿತ್ತು ಅಂತ ಅವರನ್ನ ಕನ್ವಿನ್ಸ್ ಮಾಡುವಂತ ಸ್ಟೆಪ್? ನನ್ನ ತಂದೆಯವರು ಖಂಡಿತವಾಗಿ ಹೇಳಿದ್ರು, ಇಲ್ಲ ಈ ಇಂಡಸ್ಟ್ರಿಗೆ ಹೋಗುವ ಹಾಗಿಲ್ಲ ನೀನು ಹೇಳಿ. ಬಟ್ ನನ್ಗೆ ಈ ಸ್ಟೆಪ್ ಅಲ್ಲಿ ಹೆಲ್ಪ್ ಮಾಡಿದ್ದು ನನ್ನ ಫ್ಯಾಮಿಲಿ, ನನ್ನ ಅಮ್ಮ ತಮ್ಮ ಆಗಿರ್ಬೋದು, ನನ್ನ ಅಮ್ಮನ್ ಸೈಡ್ ಫ್ಯಾಮಿಲಿ ಪ್ರತಿಯೊಬ್ರು. ಇಲ್ಲ ಅವಳು ಮಾಡ್ತಾಳೆ, ಅವಳು ಏನಾದ್ರು ಸಾಧನೆ ಮಾಡ್ತಾಳೆ, ಕಳ್ಸ್ಕೊಡಿ ಒಮ್ಮೆ ಅಂತ. ಇಲ್ಲ ನನ್ಗೆ ಒಪ್ಪಿಗೆ ಇಲ್ಲ, ಅವಳು ಏನ್ ಮಾಡ್ತಾಳೋ ಮಾಡ್ಲಿ, ನಾನು ಮರ್ಯಾದೆ ತೆಗಿಯಲ್ಲ ಅಂತ ಅನ್ಕೊಂಡ್ ಕಳಿಸ್ತೀನಿ ಅಂತ ಹೇಳಿದ್ರು. ಬಟ್ ನಾನಂತ ಕೆಲ್ಸ ಮಾಡುದಿಲ್ಲ ಅಂತ ನಂಬಿಕೆ ಇಟ್ಟು ಕಳ್ಸಿದಾರಲ್ಲ, ಸೊ ಅದನ್ನ ಉಳಿಸ್ಬೇಕಾದ್ರೆ ನನ್ ಕರ್ತವ್ಯ, ಅದನ್ನ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ತಾಯಿಯವರು ಸಪೋರ್ಟ್ ಮಾಡ್ತಾ ಇದ್ರ ಪ್ರತಿ ಹಂತದಲ್ಲೂ? ತಾಯಿಯವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಪ್ರತಿಯೊಂದು ವಿಷಯದಲ್ಲೂ. ಕಲೆ ಅಂತ ಬಂದ್ರೆ ಅಮ್ಮ ಯಾವಾಗ್ಲೂ ನನ್ನ ಬೆನ್ನ ಹಿಂದೆನೆ ಇರ್ತಾರೆ. ಅಮ್ಮ ಕೂಡ ಸಿಂಗರ್ ಅಂತೆ, ಇವ್ರು ಕೂಡ ಸಿಂಗರ್. ಸೊ ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್, ಆರ್ಟ್, ಪ್ರತಿಯೊಂದ್ರಲ್ಲೂ ಮಾಡು, ನಾನ್ ಸಪೋರ್ಟ್ ಮಾಡ್ತೀನಿ. ನಮಗೋಸ್ಕರ ಒಂದು 4 ಲೈನ್ ಹಾಡ್ಬೋದಾ? ನೀವ್ ಯಾವ ಹಾಡು ಅಂತ ಹೇಳಿದ್ರೆ ಹಾಡ್ತೀನಿ. ನಮ್ಗೆ ನಾವು ಅಷ್ಟೊಂದು ದೊಡ್ಡ ಸಿಂಗರ್ಗಳಲ್ಲ, ಇಬ್ರು ಕೂಡ ಅಲ್ಲ. ಹಾಗಾಗಿ ನಿಮ್ಗೆ ಯಾವ ಹಾಡಿಗೆ ಸದ್ಯಕ್ಕೆ ಬರುತ್ತೆ ಅದನ್ನ ಹಾಡಿದ್ರೆ ಬೆಸ್ಟ್ ಅಂತ. ಈಗ ನಾವೀಗ ಯಾವ ನಮ್ಮ ತಾಡ ರಾಗ ಕೇಳಿ ನೀವು ಮರ್ತೋಗ್ಬೋದು. ಮತ್ತೆ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಇಷ್ಟದ ಹಾಡು? ಓಕೆ, ನನ್ನ ಇಷ್ಟದ ಹಾಡು
ಒಂದು ನಿಮಿಷ. ಓಕೆ ಓಕೆ, ಟೇಕ್ ಟೈಮ್. ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗಲೂ ಹಾಗೇನೆ ಸುದ್ದಿ ವೀಕ್ಷಕರಿಗೋಸ್ಕರ ಒಂದು ಹಾಡು ಹೇಳಿ ಅಂತ ಹೇಳಿದೆ. ಎಷ್ಟು ಚೆನ್ನಾಗಿರೋ ವಾಯ್ಸ್ ಗೊತ್ತಾ, ತುಂಬ ಖುಷಿ ಆಯಿತು. ಈಗ ರೆಡಿ ಆಗ್ತಾ ಇದ್ದಾರೆ, ನೋಡೋಣ. ಈಗ ಮತ್ತೆ ನಮ್ಮ ಸುದ್ದಿ ನ್ಯೂಸ್ ಈಗ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ, ತುಂಬಾ ಜನ ನೋಡ್ತಾ ಇದ್ದಾರೆ. ಓಕೆ, ಒಂದು 4 ಲೈನ್ ಅಷ್ಟೇ. ಪರವಾಗಿಲ್ಲ ಪರವಾಗಿಲ್ಲ. ಓಕೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಇಲ್ಲದೆ ಉತ್ಸವ ಸಾಗೊಲ್ಲ, ಗೀತಾಂಜಲಿ ಲಾಲ ಲಾಲ ಲಾ. ಸದ್ಯಕ್ಕೆ ಇಷ್ಟೇ, ನಾನು ಲಿರಿಕ್ಸ್ ಎಲ್ಲ ನೋಡಿ ಹಾಡುವಷ್ಟು ಟೈಮ್ ಇಲ್ಲ. ಸೂಪರ್ ಸೂಪರ್ ಸೂಪರ್, ಸಖತ್ತಾಗಿ ಹಾಡಿದೀರಾ. ತುಂಬಾ ಒಳ್ಳೆ ವಾಯ್ಸ್ ನಿಮ್ದು, ಒಳ್ಳೆ ಫ್ಯೂಚರ್ ಇದೆ ನಿಮ್ಗೆ. ಈಗ ನೀವು ಒಂದ್ ಕಡೆ ಕರೆಸ್ಪಾಂಡೆನ್ಸಿ ಆಗಿ ಓದ್ತಾನು ಇದ್ದಾರೆ, ಇನ್ನೊಂದು ಕಡೆ ಈ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಬಹಳ ಒಳ್ಳೆಯ ಒಂದು, ಅಂದ್ರೆ ಈ ಏಜ್ ಅಲ್ಲೇ ಒಂದು ಒಳ್ಳೆಯ ಪ್ರತಿಭೆ ನಿಮ್ದು. ಅದು ನಮ್ಗೇನು ಹೆಮ್ಮೆ. ಬೆಳ್ತಂಗಡಿಯ ನಾರಾವಿಯ ಒಂದು ಗ್ರಾಮೀಣ ಭಾಗದ ಹೆಣ್ಣು ಒಂದು ತೆರೆಯ ಮೇಲೆ ಬರ್ತಾ ಇರೋದು ನೋಡಿದ್ರೆ ಖುಷಿ ಆಗುತ್ತೆ. ಈಗ ಅಮ್ಮ ಕೂಡ ಹಾಗೇನೆ. ಈಗ ನೀವು ಒಂದು ಹೆಣ್ಮಗಳು ದೂರ ಹೋದಾಗ ಏನು ದೂರ ಹೋಗ್ತೀಯಾ, ನೀನು ಬರೋದಿಲ್ಲ ಅಂತ ಒಂದು ಬೇಜಾರಾಗಿರುತ್ತೆ. ಬಟ್ ನಿಮ್ಗೆ ನಿಮ್ಮ ಮೇಲೆ ಆತರ ಒಂದು ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ರಾತ್ರಿ 9 ಗಂಟೆ ಕೂತು ನೀವು ಬರ್ತೀರಾ ಅವರ ಮುಂದೆ. ಎಕ್ಸಾಕ್ಟ್ಲಿ, ಹೌದು. ಆ ಖುಷಿನೇ ಅಮ್ಮನವರಿಗೆ ಇಲ್ಲ ಮನೆಯವರಿಗೆ. ಓ ಅವಳು ಇವಾಗ ಈ ಪ್ರೆಸೆಂಟ್ ಟೈಮ್ಗೆ ಫೋನ್ ಮಾಡಿ ಮಾತಾಡಕ್ ಆಗಿಲ್ಲ ಅಂದ್ರು ಸಹ 9 o'clock ಟಿವಿಯಲ್ಲಿ ಬರ್ತಾಳಲ್ಲ, ಅಲ್ಲಿ ನೋಡ್ತೀವಿ ನಾವು. ಈಗ ನಿಮ್ಮ ಆಕ್ಟಿಂಗ್ ನೋಡಿ ಅಪ್ಪ ಅಮ್ಮ ಫೋನ್ ಮಾಡಿ ಏನಾದ್ರು ಹೇಳ್ತಾರ? ಇಲ್ಲ, ಕರೆಕ್ಷನ್ಸ್ ಹೇಳ್ತಾರೆ. ಇವಾಗ ಪಪ್ಪ ಓಕೆ ನೋಡಿ ಖುಷಿ ಪಟ್ಟಿದ್ದಾರೆ. ಓಕೆ, ನನ್ ಮಗಳು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ, ನಾನು ಅಪೋಸ್ ಮಾಡಿ ಹೋದ್ರು ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಒಂದು ಇದೆ. ಬಟ್ ಅಮ್ಮ ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಆತರ ಎಕ್ಸ್ಪ್ರೆಷನ್ ಕೊಡಬಾರ್ದಿತ್ತು ನೀನು, ಓವರ್ ಆಗಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟೆ, ಬಾಡಿ ಲ್ಯಾಂಗ್ವೇಜ್ ಇನ್ನ ಸ್ವಲ್ಪ ಸರಿ ಮಾಡ್ಕೋ, ಆ ತರದ್ದು ತಮ್ಮ ಅಮ್ಮ ತಂಗಿ ಎಲ್ಲ ಡಿಸ್ಕಸ್ ಮಾಡಿ ನನ್ಗೆ ಲಿಸ್ಟ್ ಮಾಡಿ ಕೊಡ್ತಾರೆ ಅವಾಗ. ಓಕೆ ಓಕೆ ಓಕೆ, ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಕೃಷ್ಣಪ್ರಿಯ. ಅವಕಾಶಗಳು ಸಿಗ್ಲಿ. ನಂದಗೋಕುಲದ ರಕ್ಷಾ ಅವರೇ, ನಮ್ಮ ನಾರಾವಿಯ ಕೃಷ್ಣಪ್ರಿಯ ಅವರೇ, ಇನ್ನಷ್ಟು ಅವಕಾಶಗಳು ನಿಮ್ಗೆ ಸಿಗ್ಲಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮ, ಈ ಒಂದು ಇವತ್ತಿನ ಒಂದು ಸುದ್ದಿ ನ್ಯೂಸ್ನ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಈ ಒಂದು ಕಾರ್ಯಕ್ರಮ ಮೂಲಕ 10 ವಿಷಯ ಬಗ್ಗೆ ಮಾತನಾಡಿದ್ವಿ, ಒಳ್ಳೆಯ ಚರ್ಚೆ ಮಾಡಿದ್ದೀವಿ. ಅದೆಷ್ಟೋ ಮಂದಿ ಫೋನಲ್ಲಿ ಮಾತನಾಡಿದ್ರು, ಅದೆಷ್ಟೋ ಮಾಹಿತಿಗಳನ್ನ ನಾವು ಕೊಟ್ಟಿದ್ದೀವಿ. ಇನ್ನಷ್ಟು ಈಗ ಮುಂದಿನ ವಾರ ಮತ್ತೆ ನಮ್ಮ ಗುರುವಾರ ಪತ್ರಿಕೆ ಬರುತ್ತೆ, ಅದರಲ್ಲಿ ಬರುವಂತಹ ವಿದ್ಯಮಾನಗಳ ಕುರಿತು ಮತ್ತೆ ನಾವು ಚರ್ಚೆಯನ್ನು ಮಾಡ್ತೀವಿ. ಆ ಟೈಮ್ ಮತ್ತೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.